ಮಾಜಿ ಅಧ್ಯಕ್ಷರಾದ ಜೋಸೆಫ್ ಕುಟ್ಟಿಯನ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅವರದ್ದು ಸಹ ನಿರೀಕ್ಷೆಯಲ್ಲಿದ್ದೇವೆ. ಹಾಗೆ ಹಿರಿಯ ಸದಸ್ಯರು ಬಹಳಷ್ಟು ಸಂದರ್ಭದಲ್ಲಿ ಈ ಒಂದು ಯುವಕ ಮಂಡಲದ ಪ್ರಧಾನ ಕಾರ್ಯದರ್ಶಿಗೆ ಸೇವೆ ಸಲ್ಲಿಸಿದಂತಹ ಕಲಾವಿದರು ಹಾಗೆ ಶಿಕ್ಷಕರಾಗಿ ಬಹಳಷ್ಟು ಹೆಸರನ್ನು ಪಡೆದವರು ಲೋಕೇಶ್ ಸರ್ಕುಡೇಲ್ ಇವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿರೀಕ್ಷೆಯಲ್ಲಿದ್ದೇವೆ. ಹಾಗೆಯೇ ತಾಲೂಕ್ ಪಂಚಾಯತ್ ಸದಸ್ಯರಾದಂತಹ ಹೈದರ್ ಕೈರಂಗಳ ಇವರ ಸಹ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹಾಗೆ ಈ ಒಂದು ಯುವಕ ಮಂಡಲದ ಸದಸ್ಯರು ಶ್ರೇಷ್ಠ ಆಟಗಾರರಾದಂತಹ ಅಹಮದ್ ಕುಂಜಿ ಅವರು ಇನ್ನೇನು ಬರ್ಲಿಕ್ಕಿದ್ದಾರೆ, ಅವರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹಾಗೆ ಈ ಒಂದು ಯುವಕ ಮಂಡಲದ ಹಿರಿಯ ಸದಸ್ಯರು ಹಿರಿಯ ಆಟಗಾರರಂತಹ ಮಾಧವ ಕೆರೆಮೂಲೆ ಅವರು ಬರಲಿಕ್ಕಿದ್ದಾರೆ. ಹಾಗೆ ಸಮಾಜ ಸೇವಕರ ಗುರುತಿಸಿಕೊಂಡಂತಹ ತವರುಗೋಳಿಯ ಉದ್ಯಮಿ ವಿಕ್ಟರ್ ಕುಟಿನ ಇವರು ಸಹ ಬರಲಿಕ್ಕಿದ್ದಾರೆ. ಬಂದಿರುವಂತಹ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ವಿದ್ಯುಕ್ತವಾಗಿ ಅಧಿಕೃತವಾಗಿ ಈ ಒಂದು ಪಂದ್ಯಕ್ಕೆ ಚಾಲನೆ ನೀಡಲಿದ್ದೇವೆ. ಬಂದು ಸೇರಿರುವಂತಹ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ತುಂಬರದ ಅಭಿನಂದನೆಗಳು. ಹಾಗೆ ನಮ್ಮ ಈ ಒಂದು ಪಂದ್ಯದ ಯಶಸ್ಸಿಗೆ ನಿಮ್ಮ ಸಹಕಾರ ಅಗತ್ಯ. ಈಗಾಗಲೇ ಸಹಕಾರ ಕೊಟ್ಟಂತ ಬೇರೆ ಬೇರೆ ಬಗೆಯಲ್ಲಿ ಸಹಕಾರಗೊಂಡಂತ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ, ಉದ್ಯಮಿಗಳಿಗೆ, ದಾನಿಗಳಿಗೆ ಎಲ್ಲರಿಗೂ ನಾವು ತುಂಬರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಯುವಕ ಮಂಡಲ ರಿಜಿಸ್ಟರ್ಡ್ ನರಿಂಗಾನ ತೌಡುಗೋಳಿ ಇದರ ಪ್ರಾಯೋಜಕ ನಡೆದ 44ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದಿರುವಂತಹ ಈ ಒಂದು ವಾಲಿಬಾಲ್ ಪಂದ್ಯಾಟ, ಮುಕ್ತ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟ. ಈ ಪಂದ್ಯಾಟಕ್ಕೆ ನಮಗೆ ಜಾಹೀರಾತನ್ನು ಕೊಡುವ ಮೂಲಕ ಸಹಕರಿಸಿದಂತಹ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ಈ ಕೂಟಕ್ಕೆ ಸಹಕಾರ ನೀಡಿದವರು ನಿಖಿಲ್ ಆಲ್ವಾ ಗರುಡಿ, ಹರಿಶ್ಚಂದ್ರ ನಿಡ್ಮಾಡ್, ಸುಶಾಂತ್ ನಿಡ್ಮಾಡ್, ವಿನೋದ್ ಸುವರ್ಣ ನಿಡ್ಮಾಡ್, ರಕ್ಷಿತ್ ನಿಡ್ಮಾಡ್, ಎಸ್ ಶೈಲೇಶ್ ಕುಮಾರ್ ಪಡೀಲ್, ಯೋಗೀಶ್ ಮಾರ್ನಬಿಕಟ್ಟೆ, ರೋಸಿ ಗ್ರ್ಯಾಂಡ್ ಸರ್ವಿಸ್, ಪ್ರಕಾಶ್ ಡಿಸೋಜಾ ಬೋಳಾ, ಆಕೃತಿ ಇಂಟೀರಿಯರ್ಸ್ ಅಂಡ್ ಡೆಕೋರೇಟರ್ಸ್, ರಾಯಲ್ ಚೇಂಬರ್ಸ್ ಬಿಲ್ಡಿಂಗ್, ಸೆಕೆಂಡ್ ಫ್ಲೋರ್, PVS ಸರ್ಕಲ್, ಕೊಡಿಯಾಲ್ಪೈಲ್, ಬ್ಯಾಂಗ್ಳೂರ್. ಶಿವಪ್ರಸಾದ್ ರೈ ಮೀನೋಡಿ, ಸುರಕ್ಷಿತ್ ಶೆಟ್ಟಿ ಬಂಡಾರ್ಮನೆ, ಶೋಭಿತ್ ಶೆಟ್ಟಿ ಬಂಡಾರ್ಮನೆ, ಶಿವಪ್ರಸಾದ್ ತೌಡುಗೋಳಿ, ಅಂಬರೀಶ್ ಸರ್ಕುಡೇಲ್. ಅಮರನಾಥ್ ಶೆಟ್ಟಿ ಮೂಡೂರ್, ಅಕ್ವಾಗಾರ್ಡ್ ಯುರೇಕಾ ಫೋರ್ಸ್, ಅಮ್ಮ ಅಕ್ವಾ ಸರ್ವಿಸ್. ಶುಭ ಕೋರುವ ಸಂತೋಷ್ ಕಡೆ ಶಿವಾಲಯ, ಮುರಳೀಧರ್ ಶೆಟ್ಟಿ ಮೋರ್ಲಾ, ಸದಸ್ಯರು ನರಿಂಗಾನ ಗ್ರಾಮ ಪಂಚಾಯತ್ ಹಾಗೂ ಯುವಕ ಮಂಡಲ ನರಿಂಗಾನ. ನಿತೀಶ್ ಪೂಜಾರಿ ಪುಟ ವಾಮಂಜೂರು, ಪವನ್ ರಾಜ್ ನಿಡ್ಮಾಡ್, ವೆಂಕಟೇಶ್ ಯಾನೆ ವಿಜಯ್ ಶೆಟ್ಟಿ ನೀರೊಳಿಕೆ, ಆನಂದ ಬಿ ನೀರೊಳಿಕೆ, ಶಶಿಧರ್ ಆಚಾರ್ಯ ಕೈರಂಗಳ, ನಾಗೇಶ್ ಆಚಾರ್ಯ ಕೈರಂಗಳ, ಅರವಿಂದ್ ಪೊಕರ್ಕೋಡಿ, ಉದಯ್ ಪೂಜಾರಿ ಸುಳ್ಳೆಮೆ,
ನಿಕೋಲಸ್ ಮೋತೇರೋ ಗೌರವಾಧ್ಯಕ್ಷರು ಯುವಕ ಮಂಡಲ ನರಿಗಾನ, ಶೇಖರ್ ಸರ್ಕುಡೇಲ್, ಆದಿ ಸರ್ಕುಡೇಲ್, ರೇಷ್ಮಾ ಶೆಟ್ಟಿ ಪಾವೂರುಗುತ್ತು, ಜಿತೇಶ್ ಶೆಟ್ಟಿ ಪೂಂಜರಮನೆ, ಸೌಮ್ಯ ಜಿತೇಶ್ ಶೆಟ್ಟಿ ಪೂಂಜರಮನೆ, ಪದ್ಮನಾಭ ಸರ್ಕುಡೇಲ್, ಮುಖೇಶ್ ಸರ್ಕುಡೇಲ್, ಹರೀಶ್ ಆಳ್ವ ಗರೋಡಿ, ಜೈಶಾಂತ್ ತೌಡುಗೋಳಿ, ಇಬ್ರಾಹಿಂ ಶಾಂತಿಪಳಿಕೆ, ರವಿ ಶಾಂತಿಪಳಿಕೆ, ಚರಣ್ ರಾಜ್ ಶಾಂತಿಪಳಿಕೆ, ದೀಪ್ರಾಜ್ ತೌಡುಗೋಳಿ, ವಸಂತ ತೌಡುಗೋಳಿ, ಗಣೇಶ್ ಮಲಿ, ರಾಜೇಶ್ ಬದಿಯಾರ್, ಪೂಜಾರಿ ಮಾಣಿ, ಪುನೀತ್ ಶೆಟ್ಟಿ ಪುಳಿಕೆತಡಿ, ಅಬ್ದುಲ್ ರಹಮಾನ್ ಸದಸ್ಯರು ನನಿಗಾನ ಗ್ರಾಮ ಪಂಚಾಯತ್, ಜಿತೇಶ್ ತೌಡುಗೋಳಿ, ತಿಲಕ್ ತೌಡುಗೋಳಿ, ಗೌತಮ್ ತೌಡುಗೋಳಿ, ಶೇಖಪ್ಪ ನಿಡುಮಾಡ್, ಹಂಸಿಕಾ ಶೆಟ್ಟಿಗಾರ್ ತೋಕೆ, ಪವನ್ ಮಡ್ಯಾರ್, ರಾಜು ಸೌಜನ್ಯ ಶಾಂತಿಪಳಿಕೆ, ಪ್ರದೀಪ್ ಶ್ರುತಿ ಶಾಂತಿಪಳಿಕೆ, ವಿಜಯ್ ಕುಮಾರ್ ಮೂಕಾಂಬಿಕಾ ನಿಲಯ ನಿಡ್ಮಾಡ್, ಮೋಹನ್ ತೌಡುಗೋಳಿ, ಶರತ್ ಸರ್ಕುಡೇಲ್, ಶೈಲೇಶ್ ಸರ್ಕುಡೇಲ್, ವಿಜಯ್ ಕುಮಾರ್ ಎಲ್ ಸರ್ಕುಡೇಲ್, ಹರೀಶ್ ರಾವ್ ಮಡ್ಯಾರ್, ಕೌನ್ಸಿಲರ್ ಕೋಟೆಕಾರ್ ಪಟ್ಟಣ ಪಂಚಾಯತ್, ಶ್ರವಣ್ ಸರ್ಕುಡೇಲ್, ಶ್ರೀಕುಮಾರ್ ಸರ್ಕುಡೇಲ್, ಅವಿನಾಶ್ ಸರ್ಕುಡೇಲ್, ವಿಜಯ್ ಸರ್ಕುಡೇಲ್, ಪ್ರಕಾಶ್ ಬಿರ್ಮದೆ, ಸತೀಶ್ ಮಲಿ, ಮಹೇಶ್ ಶೆಟ್ಟಿ ಗರುಡಿ, ಪರಶು ಆಳೂರಬೆಟ್ಟು, ಕಿಶೋರ್ ಶೆಟ್ಟಿ ಗರುಡಿ, ರಾಕೇಶ್ ಕೊರಕಟ್ಟ, ನಾಗೇಶ್ ಕುಂಜತ್ತೂರು, ದೀಕ್ಷಿತ್ ಕೊಂಡಾನ, ಮುರಳೀಧರ್ ಶೆಟ್ಟಿ ತಿಮರೋಡಿ, ಸ್ಟೀವನ್ ವೇಗಸ್ ವರ್ಕಾಡಿ, ಗಿರೀಶ್ ಕಟ್ಟಿ ಪಂಡಿತೋಸ್, ನಿತಿನ್ ನಿಡ್ಮಾಡ್, ಅನಿಲ್ ಕುಂಜತ್ತೂರು, ವೇದಾಂತ್ ವಸಂತ್ ಕಲಂತ್ರಿ, ನಾರಾಯಣ್ ಪೂಜಾರಿ ಅಧ್ಯಕ್ಷರು, ಶಾಲಾಭಿವೃದ್ಧಿ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಚಂದಳಿಕೆ ವಿಟ್ಲ, ಮಾಸ್ಟರ್ ಲೋಹಿತ್, ಶ್ರೀಮತಿ ಗೀತಾ ಎಸ್, ಮೆಸ್ಕಾಂ ವಿಭಾಗೀಯ ಕಚೇರಿ ಬಂಟ್ವಾಳ, ಯೋಗೀಶ್ ಕುಂಬ್ಳೆ, ಸ್ವರಾಜ್ ಶೆಟ್ಟಿಗಾರ್, ಮನೀಶ್ ವಿದ್ಯಾನಗರ, ಶಶಿಕಿರಣ್ ತೌಡುಗೋಳಿ, ಅಕ್ಷತ್ ಕೊರಕಟ್ಟ, ರಾಜೇಶ್ ಕೊರಕಟ್ಟ, ಪ್ರಸನ್ನ ಪಕಲ ಬಳೆತ್ತೋಡ್, ಪ್ರಶಾಂತ್ ಪಕಲ ಬಳೆತ್ತೋಡ್, ಪ್ರಜ್ವಿತ್ ತುಕ್ಕೋಟ್, ಪ್ರಜ್ವಲ್ ತುಕ್ಕೋಟ್, ಶ್ರೀ ಗಂಗಾಧರ್ ಪೂಜಾರಿ ಗ್ರಾಮ ಪಂಚಾಯತ್ ಸದಸ್ಯರು ಕೋಲ್ನಾಡ್, ನವರಂಗ್ ಡಿಜಿಟೆಕ್ ಡಿಸೈನ್ ಪ್ರಿಂಟ್ ಇಂಪ್ಲಿಮೆಂಟ್ ತುಕ್ಕೋಟ್ ಬ್ಯಾಂಗ್ಳೂರ್, ಮೊಬೈಲ್ 9743084127, ಸರ್ಕುಡೇಲ್, ಸುಖೇಶ್ ಯರ್ಮಾಲ್, ಕೀರ್ತನ್ ಪೂಜಾರಿ ಉಡುಪಿ, ಶಿವರಂಜನ್ ಪುತ್ತೂರ್, ಧೀರಜ್ ಅಮೀನ್, ಅಖಿಲೇಶ್ ಸುವರ್ಣ, ವಿಕಾಸ್ ಬ್ಯಾಂಗ್ಳೂರ್, ಭರದ್ರಾಜ್ ಬ್ಯಾಂಗ್ಳೂರ್, ಮನೋಜ್ ಕುಮಾರ್ ಬ್ಯಾಂಗ್ಳೂರ್, ಅಕ್ಷತ್ ಮಡ್ಯಾರ್, ತರುಣ್ ಜಯಾಕೋಟ್ಯನ್ ಕುಲೈ, ನಾಗರಾಜ್ ಬಿಡಿಕರ್ ವಿಜಯ್, ಗುರುರಾಜ್ ಬಿಸಿ ರೋಡ್, ಮಾಸ್ಟರ್ ಆರ್ಯನ್ ಕುಂದರ್ ಮ್ಯಾಂಗ್ಳೂರ್, ಅಶ್ವಿನಿ ಧೀರಜ್ ಕುಮಾರ್ ಮೋರ್ಲಾ, ಧನ್ರಾಜ್ ಮೋರ್ಲಾ, ನವಾಜ್ ಕೊಲ್ಲರಕೋಡಿ ಉಪಾಧ್ಯಕ್ಷರು ನನಿಗಾನ ಗ್ರಾಮ ಪಂಚಾಯತ್, ಮುರಳೀಧರ್ ಶೆಟ್ಟಿ ಮೋರ್ಲಾ ಸದಸ್ಯರು ನನಿಗಾನ ಗ್ರಾಮ ಪಂಚಾಯತ್, ಶೇಖಪ್ಪ ನಿಡ್ಮ ಸದಸ್ಯರು ನನಿಗಾನ ಗ್ರಾಮ ಪಂಚಾಯತ್, ರೋಮ್ರಿಕ್ ಡಿಸೋಜ ಸಂಘಟನಾ ಕಾರ್ಯದರ್ಶಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ದಕ್ಷಿಣ ಕನ್ನಡ ಜಿಲ್ಲೆ, ಸಲೀಂ ಪುಟ್ಟಳಿಗೆ ಸದಸ್ಯರು ನನಿಗಾನ ಗ್ರಾಮ ಪಂಚಾಯತ್, ಜ್ಯೋತಿ ಡಿಸೋಜ ಸದಸ್ಯರು ನನಿಗಾನ ಗ್ರಾಮ ಪಂಚಾಯತ್, ನವೀನ್ ಶೆಟ್ಟಿ ಮಂಗಲ್ಪಾಡಿ, ಗಿರೀಶ್ ಆಳ್ವ ಗರುಡಿ, ಚಂದ್ರಹಾಸ್ ಎಲ್ ಸರ್ಕುಡೇಲ್, ಜಗದೀಶ್ ನೀರುಳಿಕೆ, ಉದಯ್ ಶಂಕರ್ ಶೆಟ್ಟಿ ಬಲೆತ್ತೋಡ್, ಪವನ್ ಶಾಂತನಗರ, ಶಿವಜಿತ್ ಶಾಂತನಗರ, ಕೃತೇಶ್ ಪೊಟ್ಟಳಿಕೆ, ನಿತಿನ್ ಆಳ್ವ ಗರುಡಿ, ಸುರೇಶ್ ಆಳ್ವ ಗರುಡಿ, ಜಗದೀಶ್ ಆಳ್ವ ಗರುಡಿ, ರಾಧಾಕೃಷ್ಣ ಆಳ್ವ ಜಿಶಾ ಸ್ಟುಡಿಯೋ ತೌಡುಗೋಳಿ, ಮೊಬೈಲ್ ನಂಬರ್ 9663555183, ರಮೇಶ್ ಶಾಂತಿಪಳಿಕೆ, ನಾಗೇಶ್ ಪೂಜಾರಿ ಮಾಣಿ, ಗಣೇಶ್ ಪೂಜಾರಿ ಮಾಣಿ, ನವೀನ್ ಶೆಟ್ಟಿ ಮಂಗಲ್ಪಾಡಿ, ಉದಯ್ ಶಂಕರ್ ಶೆಟ್ಟಿ ಬಲಿತೋಡು. ನಮಗೆ ಸಹಕರಿಸಿದಂತ ಎಲ್ಲ ಸದಸ್ಯರಿಗೆ, ಮಹನೀಯ ಬಂಧುಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. ಮತ್ತೆ ಯುವಕ ಮಂಡಲ ತನ್ನ ಹಳೆಯ ಚಾರಣವನ್ನ ತೋರಿಸಿ ಬಂದಿದೆ. ರಾಷ್ಟ್ರೀಯ ವಾಲಿಬಾಲ್ ಮಾಜಿ ತರಬೇತುದಾರರಾದ GN ಆಳ್ವರ ಸಂದರ್ಭದಲ್ಲಿ ಕೋಟೆಗಾರ್ ಬೆಲ್ಟ್ ಏರಿಯಾ ಮಟ್ಟದಲ್ಲಿ ಸತತ 3 ವರ್ಷ ಗೆದ್ದರೆ ಚಾಂಪಿಯನ್ ಅಂತ ಹೇಳಿ ಪಟ್ಟ. ಅಂತಹ 2 ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಲು ಕಾರ್ಯಕರ್ತರಾದರು ನಮ್ಮ ಯುವಕ ಮಂಡಲದ ಹಿರಿಯ ಸದಸ್ಯರು,
GN ಆಳ್ವರಂತಹ ಒಂದು ಶ್ರೇಷ್ಠ ಆಟಗಾರ ಹೊಂದಿರುವಂತಹ ಈ ಯುವಕ ಮಂಡಲ ಇಂದು ಮುಕ್ತ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟವನ್ನು ಆಯೋಜಿಸಲು ನಮ್ಮ 50 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ವಾಲಿಬಾಲ್ ನಮಗೆ ರಕ್ತಗತವಾಗಿ ಬಂದಿದೆ. ಹಾಗಾಗಿ ಕ್ರೀಡಾ ಕ್ಷೇತ್ರ ಮತ್ತು ಕಲಾ ಕ್ಷೇತ್ರದ ಯುವಕ ಮಂಡಲ ತನ್ನದೇ ಆದ ಹೆಸರನ್ನು ಉಳಿಸಿಕೊಂಡಿದೆ. ಆ ನಿಟ್ಟಿನಲ್ಲಿ ನಾವು ಇಂದು 4 ಮಂದಿ ಸ್ಮರಣೀಯ ವ್ಯಕ್ತಿಗಳನ್ನ ಯುವಕ ಮಂಡಲಕ್ಕೆ ಬಹಳಷ್ಟು ಸಹಕಾರ ಕೊಟ್ಟಂತ ದಿವಂಗತ ವಿಶ್ವನಾಥ್ ಶೆಟ್ಟಿ ಮೋರ್ಲ, ಖ್ಯಾತ ವಾಲಿಬಾಲ್ ಆಟಗಾರಂತ ದಿವಂಗತ ಬಾಲಕೃಷ್ಣ ಶೆಟ್ಟಿ ಬಲೆತೋಡು, ಮಾಂಸಡಪ್ಪ ಬಲೆತೋಡು, ಹಾಗೆ ರಘುವಾಳು ಗರುಡಿ ಹಾಗೂ ಶ್ಯಾಮ್ ಶೆಟ್ಟಿ ಗರುಡಿ ರಾಮರೆಗಟ್ಟು, ಈ 4 ಮಂದಿಯ ಸೇವೆಯನ್ನ ಸ್ಮರಣೀಯವಾಗಿಸುವಂತಹ ನಿಟ್ಟಿನಲ್ಲಿ ಅವಿಸ್ಮರಣೀಯವಾದಂತಹ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಹೊರಟಾಗ ನಮಗೆ ಕಂಡದ್ದು ವಾಲಿಬಾಲ್ ಪಂದ್ಯ. ಹಾಗೆ ದೇವರ ಅನುಗ್ರಹ ಇಂದು ನಮಗೆ ಕಾಲ ಕೂಡಿ ಬಂದಿದೆ. ಸರ್ವ ಧರ್ಮೀಯರ ಮೂಲಕ ಸರ್ವ ಧರ್ಮ ಸಮನ್ವಯತೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಸೌಹಾರ್ದತೆಯನ್ನು ಎತ್ತಿ ತೋರಿಸುವ ಮೂಲಕ ಯುವಕ ಮಂಡಲ ಸದಾ ಕಾಲ ಈ ರಾಜ್ಯದಲ್ಲಿ ಮಾದರಿಯಾಗಿರುವಂತಹ ಒಂದು ಸಂಘ ಬಹಳಷ್ಟು ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದೆ. ರಾಷ್ಟ್ರೀಯ ಮಟ್ಟದ ಆಟಗಾರರನ್ನ ರಾಷ್ಟ್ರ ಮಟ್ಟದಲ್ಲಿ ನಿಲ್ಲಿಸುವಲ್ಲಿ ಯುವಕ ಮಂಡಲದ ಪಾತ್ರ ಇದೆ. ಕಲಾವಿದರಾಗಿ ಬಹಳಷ್ಟು ಮಂದಿ ರಾಷ್ಟ್ರ ಮಟ್ಟದಲ್ಲಿ ನಿಂತಿದ್ದಾರೆ. ಶಿಕ್ಷಕರಾಗಿ ಹಾಗೆ ಇಂಜಿನಿಯರ್ ಇಂತಹ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆಯನ್ನು ಗೆಲ್ಲುವಾಗ ಯುವಕ ಮಂಡಲದ ಹೆಸರನ್ನು ಸದಾಕಾಲ ಅವಿಸ್ಮರಣೀಯವಾಗಿ ಉಳಿಸಿದಂತ ಕೀರ್ತಿ ಯುವಕ ಮಂಡಲದ ಸದಸ್ಯರು. ಯುವಕ ಮಂಡಲ ಸದಾಕಾಲ ಸಮಾಜ ಸೇವಾ ಚಟುವಟಿಕೆಯಲ್ಲೂ ಸಹ ಮುಂದುವರಿದಿದೆ. ಇಂದಿನ ಈ ಒಂದು ಸಂದರ್ಭದಲ್ಲಿ ನಾವು ಹೊನಲು ಬೆಳಕಿನ ಮುಕ್ತ ವಾಲಿಬಾಲ್ ಪಂದ್ಯಾಟಕ್ಕೆ ನಮ್ಮ ಮಂಗಳೂರಿನ ACP ಅವರಾದಂಥ ಶ್ರೀ ದಿನಕರ್ ಶೆಟ್ಟಿ ಸರ್ ಅವರನ್ನು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ತನ್ನ ಬಿಡುವಿನ ವೇಳೆಯನ್ನ ಒಂದಷ್ಟು ಕ್ರೀಡಾ ಕ್ಷೇತ್ರದಲ್ಲಿ ಕೆಲವು ಯುವ ಆಟಗಾರರಿಗೆ ಸಪೋರ್ಟ್ ಮಾಡುವ ಪ್ರೋತ್ಸಾಹಿಸುವ ಮೂಲಕ ಅವರನ್ನ ಆ ಮುಕ್ತ ವಾಹಿನಿಗೆ ತರುವಂತ ನಮ್ಮ ದಿನಕರ್ ಶೆಟ್ಟಿ ಸರ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಯುವಕ ಮಂಡಲದ ಹಿರಿಯ ಸದಸ್ಯ ವಿನೋದ್ ಸುವರ್ಣ ಇವರು ಶಾಲನ್ನ ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯುವಕ ಮಂಡಲದ ದೈತ್ಯ ಪ್ರತಿಭೆ GN ಆಳ್ವ ಅವರು ಬೆಳೆದು ಬಂದ ದಾರಿ ಹಾಗೆ ಹಾಕಿಕೊಟ್ಟ ಹೆಜ್ಜೆಯಲ್ಲಿ ನಾವು ಮುನ್ನಡೆಯುತ್ತಾ ಇದ್ದೇವೆ. ರಾಷ್ಟ್ರೀಯ ವಾಲಿಬಾಲ್ ಮಾಜಿ ತರಬೇತುದಾರರಾಗಿ ಇಂದಿಗೂ ಸಹ ನಮಗೆ ಸೇವೆಯನ್ನು ಕೊಟ್ಟವರು. ಬಹಳಷ್ಟು ಕಾಲ ನಮ್ಮ ಯುವಕ ಮಂಡಲದಲ್ಲಿ ತರಬೇತಿಯನ್ನು ಕೊಟ್ಟು ಯುವಕ ಮಂಡಲದ ಬಹಳಷ್ಟು ಆಟಗಾರರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದವರು. ಯಾವ ಊರಿನಲ್ಲಿದ್ದರೂ ಯುವಕ ಮಂಡಲದ ಸದಸ್ಯ ಅಂತ ಹೇಳುವಾಗ ಅದಕ್ಕೊಂದು ಎಕ್ಸ್ಟ್ರಾ ಮರ್ಯಾದೆ. ನಮಗೆ ಬಹಳಷ್ಟು ಪ್ರೀತಿಯಿಂದ ಆದರದಿಂದ ನಮ್ಮ ಪ್ರತಿಭೆಗೆ ಸ್ಫೂರ್ತಿಯನ್ನ ತುಂಬುವಲ್ಲಿ ಪಾತ್ರ ವಹಿಸುತ್ತಿರುವ ಬಂದ GN ಆಳ್ವರವರು ಇಂದು ಬಂದಿದ್ದಾರೆ. ಹಾಗೆ ಇಂದಿನ ಈ ಸ್ಮರಣೀಯ ವ್ಯಕ್ತಿ ಅಂತ ದಿವಂಗತ ರಘುವಾಳು ಗರುಡಿಯವರ ಸಹೋದರರು ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಉದ್ಯಮಿಯಾಗಿ ರಾಜಕೀಯವಾಗಿ ಬಹಳಷ್ಟು ಹೆಸರು ಪಡೆದಂತ ಸಂತೋಷ್ ಕುಮಾರ್ ಬೋಳಿಯರ್ ಪ್ರಸ್ತುತ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೆಂಗಳೂರು ಇದರ ಚೇರ್ಮನ್ ಆಗಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯನ ಕಬಡ್ಡಿಯಲ್ಲಿ 3 ಬಾರಿ ಪ್ರತಿನಿಧಿಸಿದಂತಹ ಕೀರ್ತಿ ಸಂತೋಷ್ ಕುಮಾರ್ ಬೋಳಿಯರ್ ಅವರದ್ದು. ಇತ್ತೀಚೆಗೆ ನಾವು ಅವರ ಕಚೇರಿಗೆ ತೆರಳಿದ್ವಿ. ನಾವು ಸಾಮಾನ್ಯವಾಗಿ ಸಂತೋಷ್ ಶೆಟ್ಟಿ ಬೋಳಿಯಾರ್ ಅಂದ್ರೆ ಇಲ್ಲಿ ಸಾಧಾರಣವಾಗಿ ಎಲ್ಲರಿಗೂ ಪರಿಚಿತದ ಕಾರಣ ಅಷ್ಟೊಂದು ಅವರ ಪರಿಚಯ ನಮಗೆ ಆಗ್ತಾ ಇರಲಿಲ್ಲ. ಆದ್ರೆ ಅಲ್ಲಿಗೆ ನೇರವಾಗಿ ನಾವು ಪತ್ರಕರ್ತರು ಭೇಟಿ ಕೊಟ್ಟಾಗ ಬಹಳಷ್ಟು ಮಂದಿ ಅವರನ್ನ ದೇವರ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ. ಒಂದು 6ನೇ ವೇತನ ಬರದ ಕಾರಣ ಬಹಳಷ್ಟು ಮಂದಿ ತಮ್ಮ ಮನೆಯನ್ನ ಕಟ್ಟುವಲ್ಲಿ ಅರ್ಧಕ್ಕೆ ನಿಲ್ಲಿಸಿದವರು ಕೂಗಿ ಹೇಳಿದ್ರು, ಈ ಸರ್ ಬಂದ ನಂತರ ನಮಗೆ 20 ಲಕ್ಷ ಬಂದಿದೆ, 10 ಲಕ್ಷ ಹೆಚ್ಚಾಗಿದೆ, ನಮಗೆ 20,000 ಸಂಬಳ ಜಾಸ್ತಿ ಆಗಿದೆ. ಹೀಗೆ ಬೇರೆ ಬೇರೆ ಬಹಳಷ್ಟು ಮಂದಿಯನ್ನ ಮಾತನಾಡಿಸಿದಾಗ ಅವರೆಲ್ಲರೂ ಸಂತೋಷ್ ಕುಮಾರ್ ಅವರನ್ನ ದೇವರ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಅವರ ಕೀರ್ತಿ ಆ ಬಗೆ ಇದೆ. ಒಂದು ಪಾಳು ಬಿದ್ದು ಕೊಂಪೆಯಲ್ಲಿ ಇದ್ದಂತಹ ಒಂದು ಏನು ಶಿಥಿಲಾವಸ್ಥೆಯಲ್ಲಿ ಬಿದ್ದಂತಹ ಕಟ್ಟಡವನ್ನು ಇವತ್ತು ಒಂದು ಕಾರ್ಪೊರೇಟ್ ಆಫೀಸ್ ಶೈಲಿಗೆ ತಂದಿದ್ದಾರೆ ಸಂತೋಷ್ ಕುಮಾರ್ ಬೋಳಿಯವರವರು. ಬಹಳಷ್ಟು ವಿಷಯಗಳನ್ನ ಮಾತಾಡಲಿಕ್ಕಿದೆ, ಆದರೆ ಸಮಯದ ಅಭಾವ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಸಂತೋಷ್ ಕುಮಾರ್ ಬೋಳಿಯವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ತಾಲೂಕ್ ಪಂಚಾಯತಿಗೆ 2 ಬಾರಿ ಸದಸ್ಯರಾಗಿ ಪ್ರಸ್ತುತ ಮಾಜಿ ಆದರೂ ಬಹಳಷ್ಟು ಕ್ಷೇತ್ರದಲ್ಲಿ ಸಮಾಜ ಸೇವಕರಾಗಿ ಗುರುತಿಸಿಕೊಂಡವರು ರಮೇಶ್ ಶೆಟ್ಟಿ ಪಾದಲ್ಪಾಡಿ ಅವರು ಬಹಳಷ್ಟು ಸೇವೆಯನ್ನು ಮಾಡುತ್ತಾ ನಾಡಿನೆಲ್ಲೆಡೆ ಜನಪ್ರಿಯ ಆದವರು ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತ. ನಮ್ಮ ಸಂಘದ ಹಿರಿಯ ಸದಸ್ಯರು ಲೋಕೇಶ್ ಎಲ್ ಸರ್ಕುಡೇಲ್, ಕಲಾ ಕುಟುಂಬ ಅವರದು. ಸರ್ಕುಡೇಲ್ ದಿವಂಗತ ಸೀತಾ ಪೂಜಾರಿ ಅವರ ಮನೆ ಅದರ ಕಲಾ ಕುಟುಂಬ, 4 ಮಂದಿ ಸಹ ಕಲಾವಿದರೆ. ಅದರಲ್ಲಿ ಕಿರಿಯವರು ಲೋಕೇಶ್ ಸರ್ಕುಡೇಲ್, ಸದಾ ಮಂದಸ್ಮಿತ ಅವರು, ಯಾವಾಗ ನೋಡಿದ್ರು ನಗುಮುಖ. ಅವರಿಗೆ ದುಃಖದ ಸನ್ನಿವೇಶದಲ್ಲಿ ಕಲಾವಿದರಾಗಿ ನಾಟಕದ ದುಃಖದ ಪಾತ್ರದಲ್ಲಿ ಬಹಳಷ್ಟು ಕಷ್ಟಪಡುವವರು ಅವರ ನಗುಮುಖ. ಕಲಾವಿದರಾಗಿ ಆಶಾ ಎಂಬ ಪಾತ್ರ ನಮ್ಮ ಶಾಂತಿ ಬಳಿಗೆ ಮಾರಿಗುಡಿಯಲ್ಲಿ ಮಾಡಿದ್ದು ಯಾರ ಕಣ್ಣಿಂದಲೂ
ಸಾಧಾರಣ ಆ ಕಾಲದ ಯುವಕರಿಂದ ಇವತ್ತಿಗೂ ಸಹ ಮಾಸಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತಿಭೆ. ಕಲಾವಿದರು ಮಾತ್ರ ಅಲ್ಲ, ವಾಲಿಬಾಲ್ ಪಾಸರಾಗಿ ಬಹಳಷ್ಟು ಹೆಸರು ಪಡೆದವರು. ಹಾಗೆ ತಾನು ಶಿಕ್ಷಕರಾಗಿ ಈಗ ಬಹಳಷ್ಟು ದೊಡ್ಡ ಹೆಸರನ್ನು ಪಡೆದಿದ್ದಾರೆ. ಶಿಕ್ಷಕರಾಗಿ ಸಹ ಕಲಾ ಪೋಷಕರಾಗಿದ್ದಾರೆ. ತನ್ನ ಕನಸಿನ 2-3 ಪಾತ್ರಗಳು, ಮಹಿಷಾಸುರ ಇರ್ಬೋದು, ವೀರಭದ್ರ ಇರ್ಬೋದು, ಪೂತಾರಿ ಇರ್ಬೋದು, ಇಂತಹ ಪಾತ್ರಗಳನ್ನ ಮಾಡುತ್ತಾ ತನ್ನ ವಿದ್ಯಾರ್ಥಿಗಳಿಗೆ ನೀವು ಕೂಡ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ಕೊಡ್ತೀವಿ, ಅವರಿಗೆ ಪ್ರೇರಕರಾಗಿ ಪೋಷಕರ ಕಲಾ ಪೋಷಕರಾಗಿ ಇವತ್ತಿಗೂ ಸಹ ದೂರದ ಕಕ್ಕೆಪದವಿನಲ್ಲಿ ಪುಂಜಾರಕಟ್ಟೆಯಲ್ಲಿ ಸೇವೆ ಸಲ್ಲಿಸುತ್ತಾ ನಮಗೊಂದು ಆಸೆ ಇತ್ತು, ನಮ್ಮ ಸರ್ ಇಲ್ಲಿಗೆ ಬರಬೇಕು, ನಮ್ಮ ನರಿಗಾನ ಯುವಕರನ್ನೆಲ್ಲ ಮತ್ತೆ ಮಿಂಚಬೇಕೆಂದೇಳಿ ದೈವಾನುಗ್ರಹ ಅವರು ಅವರ ಮನೆಯನ್ನು ಮತ್ತೆ ತನ್ನ ಅಲ್ಲಿ ಸರ್ಕುಡಿಯಲ್ಲಿ ಕಟ್ಟಿದ್ದಾರೆ. ಸದ್ಯಕ್ಕೆ ಕೆಲವೇ ವರ್ಷದಲ್ಲಿ, ಇನ್ನೊಂದು 5-6 ವರ್ಷದಲ್ಲಿ ನಿವೃತ್ತಿಯಾಗಿ ಬಂದ್ರೆ ಮತ್ತೆ ಪುನಃ ಅವರ ಸೇವೆ ನಮಗೆ ಸದಾ ಸಿಗ್ತದೆ. ಇಂತಹ ಕಲಾವಿದರು, ಇಂತಹ ಸದಸ್ಯರು, ಇಂತಹ ಸಂಘಟಕರು ನಂಬಬೇಕು. ಹಾಗಾಗಿ ಇಂದಿನ ವಿಷಯ ತುಂಬಾ ಇದೆ ಮಾತಾಡಲಿಕ್ಕೆ, ಆದರೆ ಸಮಯದ ಅಭಾವ ಇದ್ದ ಕಾರಣ ಸರ್ ನಿಮಗೆ ಸ್ವಾಗತ. ಇವರಿಗೆ ಯುವಕ ಮಳದ ಕ್ರೀಡಾ ಕಾರ್ಯದರ್ಶಿ ಮುರಳಿ ತಿಮರೋಡಿ ಅವರು ಶಾಲ್ ಹೊಲಿಸಿ ಅವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮತ್ತವರು ಉಪಸ್ಥಿತರು ಜೋಸೆಫ್ ಕುಟೇಂದ್ರವರು, ಸಮಾಜ ಸೇವಕರಾಗಿ ಮೊದಲಾಗಿ ಹೆಸರು ಪಡೆದವರು, ನರಿಗಾನ ಯುವಕ ಮಂಡಲದ ಹಿರಿಯ ಸದಸ್ಯರು. ಅವರು ಸಹ ಬಹಳ ಖ್ಯಾತ ಕಲಾವಿದರು. ಈ ಹಿಂದೆ ವೇದಿಕೆಯಲ್ಲಿ ಅವರನ್ನು ನಾನು ಯಾವ ಬಗೆಯ ಕಲಾವಿದರಂತ ಹೇಳಿದ್ದೆ, ಇನ್ನೊಮ್ಮೆ ಹೇಳಿಕ್ಕೆ ಹೋಗುವುದಿಲ್ಲ, ಅದವರಿಗೆ ಮುಜುಗರ ಆಗ್ಬೋದು. ಶ್ರೇಷ್ಠ ಕಲಾವಿದರಿಗೆ ಗುರುತಿಸಿಕೊಂಡವರು, ಸಮಾಜ ಸೇವಕರಾಗಿ ಯುವಕ ಮಂಡಲದ ಏಳಿಗೆಗೆ ಬಹಳಷ್ಟು ಪ್ರಯತ್ನ ಪಟ್ಟವರು, ಈ ಒಂದು ಕಟ್ಟಡ ನಿರ್ಮಾಣ ಸಮಿತಿಯಲ್ಲಿ ಬಹಳಷ್ಟು ಪಾತ್ರ ವಹಿಸಿದವರು. ಹಾಗೆ ನರಿಂಗಾನ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಅಧ್ಯಕ್ಷರಾಗಿ ಸಮಾಜಮುಖಿ ಚಟುವಟಿಕೆ ಮಾಡುತ್ತಾ ಅಪ್ನಾ ಕರಾವಳಿ ಎಂಬಂತಹ ಒಂದು ಪುಸ್ತಕದ ಒಂದು ಸಂಪಾದಕತ್ವವನ್ನು ವಹಿಸಿಕೊಂಡವರು ನಮ್ಮ ಜೋಸೆಫ್ ಪಟೇಲ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ತುಂಬ ಸ್ವಾಗತ. ಇವರಿಗೆ ಯುವಕ ಮಂಡಲ ಸದಸ್ಯ ರಾಜು ಶಾಂತಿ ಬಳಿಕೆ, ಹಾಗೆ ಪ್ರಸ್ತುತ ಸಾಲಿನ ಗೌರವಾಧ್ಯಕ್ಷರು, ಸಮಾಜ ಸೇವಕರು, ಕೊಡುಗೆ ಇದಾನಿ ನಿಕೋಲಸ್ ಮೊಂತಿರವರು ಈ ವೇದಿಕೆಯಲ್ಲಿದ್ದಾರೆ. ಅವರಿಗೆ ತುಂಬ ಸ್ವಾಗತ. ಇವರಿಗೆ ಹಾಗೆ ಉದ್ಯಮಿಯಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ಮುಂಬೈ ಮತ್ತು ನಮ್ಮ ಮಂಗಳೂರು ಕ್ಷೇತ್ರದ ಬಹಳಷ್ಟು ಹೆಸರನ್ನು ಪಡೆದವರು ಸುಂದರ್ ಶೆಟ್ಟಿ ಭಂಡಾರಮನೆ, ಇವರಿಗೆ ಸ್ವಾಗತ. ಇವರನ್ನು ಅವಿನಾಶ್ ಸರ್ಕುಳಿ ಅವರು ಸಾಲು ಹೊಸಿ ಅವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನರಿಂಗಾನ ಯುವಕ ಮಂಡಲದ ಹಿರಿಯ ಸದಸ್ಯರು, ಸುಮಾರು 30 ವರ್ಷಗಳ ಹಿಂದೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುವ ಅವಕಾಶ ಬಂದಾಗಲೂ ಆ ಸಂದರ್ಭದಲ್ಲಿ ಯುವ ನಾಯಕರಿಗೆ ಅವಕಾಶ ಕೊಟ್ಟಂತಹ ಕೀರ್ತಿ ಅದು ನಮ್ಮ ಜಗದೀಶ್ ನೀರುಳಿಕೆಯವರಿಗೆ. ಇಂದು ನಮ್ಮ ಅಧ್ಯಕ್ಷರಾಗಿ ಬಹಳಷ್ಟು ಕಾರ್ಯಕ್ರಮಗಳಿಗೆ ಸಹಕಾರ ಕೊಡ್ತಾ ಬಂದರೆ, ಯಾವ ಕಾರ್ಯಕ್ರಮಕ್ಕೂ ತಾನು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಎಲ್ಲೂ ಕೂಡ ನಕಾರಾತ್ಮಕ ಉತ್ತರ ಕೊಡ್ಲಿಲ್ಲ, ಸಕಾರಾತ್ಮಕ ಸ್ಪಂದಿಸುವವರು. ಧಾರ್ಮಿಕ ಚಟುವಟಿಕೆ ಇರ್ಬೋದು, ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಯಾವ ರಂಗಕ್ಕೂ ಸಹ ಯುವಕ ಮಂಡಲಕ್ಕೆ ಒಂದು ಬೆನ್ನೆಲುಬಾಗಿ ಸೇವೆಯನ್ನು ಸಲ್ಲಿಸುತ್ತಿರುವರು. ಇಂದಿಗೂ ಸಹ ನಮ್ಮ ಈ ಯುವಕ ಮಂಡಲ ನಡೆಯುವಂತಹ ಧಾರ್ಮಿಕ ಚಟುವಟಿಕೆಯಲ್ಲಿ ಅವರೇ ಎಲ್ಲ ನೇತೃತ್ವವನ್ನು ವಹಿಸಿ, ಎಲ್ಲ ಕಾರ್ಯಕ್ರಮ ಮುಗಿಸಿ ದೂರದಲ್ಲಿ ಹೋಗಿ ಕುಳಿತುಕೊಳ್ತಾರೆ. ಇಂತಹ ಒಂದು ಹಸನ್ಮುಖಿ, ಮೌನಿ, ಬಹಳ ಒಳ್ಳೆಯ ಹೃದಯವಂತ ಜಗದೀಶ್ ನೀರುಳಿಕೆಯವರಿಗೆ ಸ್ವಾಗತ. ಇಂದಿನ ವಾಲಿಬಾಲ್ ಪಂದ್ಯಾಟವನ್ನು 4 ಮಹನೀಯರ ಹೆಸರಲ್ಲಿ ನಾವು ಸ್ಮರಣೀಯರು: ವಿಶ್ವನಾಥ್ ಶೆಟ್ಟಿ ಮೋರ್ಲಾ, ಶ್ಯಾಮ್ ಶೆಟ್ಟಿ ಗರುಡಿ, ರಘು ಆಳ್ವಾ ಗರುಡಿ ಹಾಗೂ ಬಾಲಕೃಷ್ಣ ನಡಪ ಬಲೆತೋಡು. ಈ 4 ಮಂದಿಯ ಹೆಸರಲ್ಲಿ ನಾವು ಇವತ್ತಿನ ಒಂದು ಸ್ಮರಣೀಯವಾದ ಪಂದ್ಯಾಟವನ್ನು ಆಯೋಜಿಸಿಕೊಂಡಿದ್ದೇವೆ. ಇದಕ್ಕೆ ಸಂಪೂರ್ಣವಾಗಿ ಪ್ರಶಸ್ತಿಯನ್ನು ಮತ್ತು ಪ್ರಶಸ್ತಿಯ ಮೊತ್ತವನ್ನ ಕೊಟ್ಟು ಸಹಕರಿಸಿದವರು ಈ ದಿವಂಗತರ ಮಕ್ಕಳು ಮತ್ತು ಸಂಬಂಧಿಕರು. ಆ ನಿಟ್ಟಿನಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತವರು ನಮ್ಮ ದಿವಂಗತ ವಿಶ್ವನಾಥ್ ಶೆಟ್ಟಿ ಮೋರ್ಲಾ ಇವರ ಪುತ್ರರಾದ ಅಭಿಷೇಕ್ ಶೆಟ್ಟಿ ಮೋರ್ಲಾ, ಇವರಿಗೆ ಸ್ವಾಗತ. ಇವರನ್ನ ಶ್ರೀಕುಮಾರ್ ಅವರು ಸಾಲು ಹೊದಿಸಿ ಅವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಮತ್ತವರು ಉಪಸ್ಥಿತರಿದ್ದಾರೆ. ನಮ್ಮ ಸದಾಶೆಟ್ಟಿ ಭಂಡಾರಮನೆ, ಶಾಂತಿ ಬೆಳಗ್ಗೆ ಶ್ರೀ ಬಿತ್ತಮರಾಯ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಬಹಳಷ್ಟು ಸೇವೆ ಸಲ್ಲಿಸ್ತಾ ಒಂದಷ್ಟು ವೇಗವನ್ನು ಪಡ್ಕೊಳ್ಳುವಲ್ಲಿ ಈ ಕ್ಷೇತ್ರ ನಿರ್ಮಾಣದ ಒಂದಷ್ಟು ವೇಗ ಬಂದದ್ದೇ ಅವರ ಕಾರ್ಯಚಟುವಟಿಕೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಸತ್ಯವೂ ಕೂಡ. ಶ್ರೀ ಕ್ಷೇತ್ರ ಭಂಡಾರಮನೆಯ ಕಾರ್ಯದಲ್ಲೂ ಸಹ ಬಹಳಷ್ಟು ವೇಗವನ್ನು ಕೊಟ್ಟವರು. ಇದೀಗ ಶ್ರೀ ಶಾಂತಿ ಬೆಳಗ್ಗೆ ಮಾರಿಗುಡಿ ಕ್ಷೇತ್ರದ ಕಾರ್ಯದಲ್ಲೂ ಸಹ ಒಂದಷ್ಟು ವೇಗವನ್ನು ಕೊಡುವಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ನಮ್ಮ ಬಾಲಕೃಷ್ಣ ನಡಪ ಬಲೆತೋಡಿಯವರ ಭಾವ, ಅವರಿಗೆ ತುಂಬ ಸ್ವಾಗತ. ನಮ್ಮ ಯುವಕ ಮಂಡಲದ ಅಧ್ಯಕ್ಷರಾಗಿ ಬಹಳಷ್ಟು ವರ್ಷಗಳ, ಅತಿ ಹೆಚ್ಚು ವರ್ಷಗಳ ಸುದೀರ್ಘ ಕಾಲ ಸೇವೆ ಸಲ್ಲಿಸುವ ನವೀನ್ ಶೆಟ್ಟಿ ಮಂಗಲ್ಪಾಡಿ, ನಮ್ಮ ಶ್ಯಾಮ್ ಶೆಟ್ಟಿ ಗರುಡಿ ಇವರ ಮಗಳ ಗಂಡ, ಮಂಜುಳಾ ಅವರ ಮಗಳ ಗಂಡ ನವೀನ್ ಶೆಟ್ಟಿ ಮಂಗಲ್ಪಾಡಿ ಅವರು, ಅವರ ಪುತ್ರ ಕಿಶೋರ್ ಸಹ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಆದರೆ ಅವರು ಮಂಗಳೂರಿಂದ ಬರುವಾಗ ತಡವಾಗ್ತಂತ ಹೇಳಿದಕ್ಕೆ ಒತ್ತಾಯಪೂರ್ವಕವಾಗಿ ನಾವು ನವೀನ್ ಶೆಟ್ಟಿ ಮಂಗಲ್ಪಾಡಿ ಅವರನ್ನು ಕೂರಿಸಿದ್ದೇವೆ.
ಇಂದು ಉಪಸ್ಥಿರುವಂತಹ ನವೀನ್ ಶೆಟ್ಟಿ ಮಂಗಲಪುರ ಅವರಿಗೆ ತುಂಬ ಹೃದಯ ಸ್ವಾಗತ. ಇವರಿಗೆ ಗೌತಮ್ ಅರ್ಚುಡಿ ಅವರು ಶಾಲನ್ನು ಹೊಲಿಸಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿರುವ ಮತ್ತೋರ್ವ ವ್ಯಕ್ತಿ BC ರೋಡಲ್ಲಿ ಕಲ್ಲು ಹೊಡೆದರೆ ಮಂಗಳೂರಲ್ಲಿ ಶಬ್ದ ಕೇಳ್ತದೆ, ಹಾಗೆ ಆ ವ್ಯಕ್ತಿಯ ಪರಿಚಯ ಇಲ್ಲದ ವ್ಯಕ್ತಿ ಯಾರೂ ಇಲ್ಲ. ಥಿಂಕು ನಿತಿನ್ ಆಳ್ವ ಗರೋಡಿ ಪಾಪ ಹೋಗುವಾಗಲೇ ಹೇಳಿದ್ದಾರೆ, ನನ್ನ ಬಗ್ಗೆ ಏನು ಹೇಳಿಕ್ಕೆ ಹೋಗಬೇಡ, ಬಹಳಷ್ಟು ಕ್ರೀಡೆಯಲ್ಲಿ ಎಷ್ಟು ಉತ್ಸಾಹ ಇತ್ತು ಅಂತೇಳಿ ದಿವಂಗತ ರಘು ಆಳ್ವ ಗರೋಡಿ ಅವರು ಪೂಂಜಾಲಕಟ್ಟೆಗೆ ಲೋಕೇಶ್ ಸರ್ ನಿಮ್ಮ ಮನೆಗೆ ಬಂದಿದ್ವಿ ನಾವು. ಆ ಸಂದರ್ಭದಲ್ಲಿ ಆ ವಯಸ್ಸಿನಲ್ಲಿ ಸಹ ನಮ್ಮ ಜೊತೆಗೆ ಬಂದವರು ದಿವಂಗತ ರಘು ಆಳ್ವ ಗರೋಡಿ. ತನ್ನ ತಮ್ಮನ ಏಳಿಗೆಯಲ್ಲಿ ಬಹಳಷ್ಟು ಸಹಕಾರ ಕೊಟ್ಟವರು, ಬಹಳಷ್ಟು ಒಳ್ಳೆಯ ಮನಸ್ಸು. ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ನಮಗೆ ಚಟ್ನಿ ಮತ್ತು ಗಂಜಿಯನ್ನು ವ್ಯವಸ್ಥೆ ಮಾಡಿಕೊಟ್ಟವರು ರಘು ಆಳ್ವ ಗರೋಡಿ. ನಮ್ಮ ಕಣ್ಣಲ್ಲಿ ನೀರು ಬರ್ತದೆ, ಯಾಕೆಂತ ಹೇಳಿದ್ರೆ ಅಂತ ವ್ಯಕ್ತಿತ್ವ ಅವರು, ಬಹಳ ದೊಡ್ಡ ಸೇವೆ ಮಾಡಿದವರು. ಪುಣ್ಯಕ್ಕೆ ಒಬ್ಬರು ಯುವ ಉದ್ಯಮಿ ಆಗಿದ್ದಾರೆ, ಮತ್ತೊಬ್ಬರು ಕ್ರೀಡಾ ಕ್ಷೇತ್ರದಲ್ಲಿ ನಿಖಿಲ್ ಅವರ ಗರೋಡಿ ಮಿಂಚ್ತಾ ಇದ್ದಾರೆ. ನಮ್ಮ ಅದೃಷ್ಟ ಇನ್ನೂ ಸಹ ನಮ್ಮ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಘು ಆಳ್ವ ಗರುಡಿನ ಅಂತ ಇನ್ನಷ್ಟು ನಾಯಕರು ನಮಗೆ ಬೇಕಿತ್ತು, ಪೋಷಕರು ಬೇಕಿತ್ತು. ದುರ್ದೈವ ಇಂದಿಗೆ ಅವರ ಅಸ್ತಂಗದವರೆಗೆ 14 ವರ್ಷ ಕಳೆಯಿತು. ಆದ್ರೂ ಅವರ ಹೆಸರಲ್ಲಿ ಈ ಒಂದು ಕ್ರೀಡಾಕೂಟ ಮಾಡುತ್ತಿರುವ ಕಾರಣ ದೇವರದಲ್ಲಿ ಅವರು ಯಾವ ಲೋಕದಲ್ಲಿದ್ದಾರೆ ಅಲ್ಲಿಂದ ಈ ಒಂದು ಪಂದ್ಯವನ್ನು ನೋಡಬಹುದು. ಯುವಕಮಂಡಲನನ್ನು ಮರೆಯಲಿಲ್ಲ ಎಂಬ ಒಂದು ಭಾವನೆ ಸಾರ್ಥಕತೆ ಅವರಲ್ಲಿ ಮೂಡಬಹುದು. ಆ ಮಕ್ಕಳು ನಮಗೆ ಸಹಕಾರ ಕೊಟ್ಟ ಕಾರಣ 4 ಮಂದಿ ಅವಿಸ್ಮರಣೀಯ ವ್ಯಕ್ತಿಗಳ ಈ ಸ್ಮರಣೀಯ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಅತಿಥಿಗಳ ಸ್ವಾಗತ, ಜೊತೆಗೆ ನಿತಿನ್ ಆಳ್ವ ಗರುಡಿಯವರಿಗೆ ಸ್ವಾಗತ. ಹಾಗೆ ನಮ್ಮ ಯುವಕ ಮಂಡಲದ ಮಾಜಿ ಗೌರವಾಧ್ಯಕ್ಷರು, ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು, ಆ ಒಂದು ಸಂಘಕ್ಕೆ ಜೀವಂತಿಕೆಯನ್ನು ಕೊಟ್ಟವರು. ಹಾಗೆ ನಮ್ಮ ಪ್ರಸ್ತುತ ನಮ್ಮ ಯುವಕ ಮಂಡಲದ ಹಿಂದುಗಡೆ ಕಾಣುವಂತಹ ಒಂದು ಕೈರಂಗಳ ವ್ಯವಸಾಯ ಸೇವಾ ಸಹಕಾರ ಸಂಘದ ಬ್ರಾಂಚ್ ಆಫೀಸ್ ಅಂದ್ರೆ ಶಾಖಾ ಕಚೇರಿಯನ್ನ ನಿರ್ಮಾಣ ಮಾಡಲಿಕ್ಕೆ ಬಹಳಷ್ಟು ಕಷ್ಟಪಟ್ಟವರು. ಆ ಕಷ್ಟ ನನಗೆ ಮಾತ್ರ ಗೊತ್ತು, ಯಾಕೆಂದ್ರೆ ಪ್ರತಿ ಒಂದು ಫೈಲ್ ಅನ್ನು ತಂದು ನನ್ನಲ್ಲಿ ತೋರಿಸ್ತಾ ಇದ್ರು, ಅದಕ್ಕೆ ಸಾಕ್ಷಿ ನಾನು. ಆ ಕಥೆಯನ್ನು ಇಲ್ಲಿ ಹೇಳಿಕ್ಕೆ ಹೋಗುದಿಲ್ಲ. ಅಂತೂ ಈ ಭಾಗದ ಯಾರಿಗೆಲ್ಲ, ಸ್ಥಳೀಯರಿಗೆ ಮಾತ್ರ ಅಲ್ಲ, ಕೇರಳ ಕರ್ನಾಟಕ ಗಡಿ ಭಾಗದ ಎಲ್ಲರಿಗೂ ಸಹ ಆ ಒಂದು ಶಾಖಾ ಕಚೇರಿ ಆದ ಕಾರಣ ಬಹಳಷ್ಟು ಪ್ರಯೋಜನ ಆಗಿದೆ. ಕ್ಷೀರ ಸಾಗರ ಇಲ್ಲಿ ಹಾಲಿನ ಒಂದು ಮಾರಾಟ ಕೇಂದ್ರವನ್ನ ಮಾಡುವಂತ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಪಾತ್ರವಹಿಸಿದರು. ಹಲವಾರು ಕ್ಷೇತ್ರಗಳ ಬ್ರಹ್ಮಕಲಶೋತ್ಸವದಲ್ಲಿ ಅಧ್ಯಕ್ಷರಾಗಿ ಸೇವೆ ನಮ್ಮ ದುರ್ಗಾಪುರ ವಿಶ್ವ ಮಟ್ಟದ ಬ್ರಹ್ಮಕಲಶೋತ್ಸವದಲ್ಲಿ ಬ್ರಹ್ಮಕಲಶ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ನಮ್ಮ ಯುವಕ ಮಂಡಲದ ಮಾಜಿ ಗೌರವಾಧ್ಯಕ್ಷರು. ಇಂದಿನ ಕಾರ್ಯಕ್ರಮದ ಉಪಸ್ಥಿತ ಅವರಿಗೆ ತುಂಬ ಹೃದಯ ಸ್ವಾಗತ. ಇವರಿಗೆ ಸ್ವಾಗತ ಮತ್ತು ಪ್ರಸ್ತಾವನೆಯನ್ನು ಬಹಳಷ್ಟು ಚುಟುಕಾಗಿ ನಿರ್ವಹಿಸ್ತೀರಿ ಎಂಬ ಭಾವನೆಯಲ್ಲಿ ನನ್ನ ಈ ಮಾತಿಗೆ ಪೂರ್ಣವಾಗ್ತದೆ. ಜೈ ಹಿಂದ್, ಜೈ ಹಿಂದ್. ಅಭಿನಂದನೆಗಳು. ದೀಪ ಪ್ರಜ್ವಲನ ಮಾಡಲಿಕ್ಕಿದ್ದಾರೆ ಶ್ರೀಯುತ ACP ದಿನಕರ್ ಶೆಟ್ಟಿ ಅವರು. ದಯವಿಟ್ಟು ಎಲ್ಲ ಅತಿಥಿಗಳು ಅವರೊಂದಿಗೆ ಸಹಕರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ದಯವಿಟ್ಟು ಯುವಕ ಮಂಡಲದ ಎಲ್ಲ ಹಿರಿಯ ಕಿರಿಯ ಸದಸ್ಯರೆಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಯುವಕ ಮಂಡಲ ನರಿಂಗಾನದ 44ನೇ ವಾರ್ಷಿಕೋತ್ಸವದ ಈ ಒಂದು ಶುಭ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳೇ, ಇವತ್ತು ವಾಲಿಬಾಲ್ ಪಂದ್ಯಾಟವನ್ನು ನೋಡಲಿಕ್ಕೆಲ್ಲ ಸೇರಿದಿರಿ. ಸೊ ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ನಾನು ಬಹಳ ಸಂತೋಷದಿಂದ ಮಾಡಿದ್ದೇನೆ. ಈಗಾಗಲೇ ಒಂದು ಯುವಕ ಸಂಘವನ್ನು ಯಾವ ರೀತಿ ಕಟ್ಟಿ ಬೆಳೆಸಿದಿರಿ ಅನ್ನೋದನ್ನ ಸುಮಾರು ವಿಷಯ ತಿಳ್ಕೊಂಡೆ. ನಮ್ಮ ಹಿರಿಯರು ಈ ಒಂದು ಯುವಕ ಸಂಘದಲ್ಲಿ ಬಹಳಷ್ಟು ಟ್ರೋಫಿಗಳನ್ನು ಒಳಗಡೆ ತಂದಿಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ಹಿರಿಯರಾದ GN ಆಳ್ವರವರು ಕೂಡ ಇದ್ದಾರೆ. ಬಹುಶಃ ಈ ಸಂಘವನ್ನು ಕಟ್ಟಲಿಕ್ಕೆ 44 ವರ್ಷದ ಹಿಂದೆ ಶ್ರಮಿಸಿದಂತ ಬಹಳಷ್ಟು ವ್ಯಕ್ತಿಗಳನ್ನ ಬಹುಶಃ ನಾವು ನೆನೆಸ್ಬೇಕಾಗ್ತದೆ. ಬಹುಶಃ ನನಗೆ ತಿಳ್ಕೊಂಡಾಗೆ ಡಾಕ್ಟರ್ ಜಯರಾಮ್ ಮುದ್ದೆ ಅಂತ ಯಾರು ಇದರ ಪ್ರಥಮ ಅಧ್ಯಕ್ಷರು ಅಂತ ಕೇಳಿ ತಿಳ್ಕೊಂಡೆ. ಒಂದು ಸಂಘ ಅಂತ ಹೇಳಿದ ಮೇಲೆ
ಅದು ಯಾವಾಗ ಸ್ಥಾಪನೆ ಆಯಿತು ಆ ಊರಲ್ಲಿ ಬಹಳಷ್ಟು ಒಂದು ಸೌಹಾರ್ದತೆ ಕೂಡ ಅದರ ಜೊತೆಗೆ ಬರ್ತದೆ. ಈಗಲೇ ಮಾತಾಡುವಾಗ ಹೇಳ್ತಾ ಇದ್ರು, ನಾವೆಲ್ಲ ಜಾತಿ ಮತ ಭೇದ ಮರೆತು ಬಹಳ ಎಲ್ಲರೂ ಒಟ್ಟಿಗೆ ಸೇರಿ ತುಂಬಾ ಒಂದು ಕೆಲಸವನ್ನು ಈ ಸಂಘದಲ್ಲಿ ಮಾಡಿದ್ದೇವೆ. ಬಹಳಷ್ಟು ನಾಟಕಗಳನ್ನು ಮಾಡಿದ್ದೇವೆ, ಯಕ್ಷಗಾನವನ್ನು ಮಾಡಿದ್ದೇವೆ. ನಾಟಕ ಅಂದ್ರೆ ಯಾರನ್ನ ಕರೆಸಿ ಮಾಡಿದ್ದಲ್ಲ, ಎಲ್ಲ ಸೇರಿ ಇಲ್ಲೇ ಪ್ರಾಕ್ಟೀಸ್ ಮಾಡಿ ಮಾಡುವಂತ ಒಂದು ಪದ್ಧತಿ ಇತ್ತು ಮೊದಲು. ಇವತ್ತು ಬದಲಾಗಿದೆ. ಇವತ್ತು ನಮಗೆ ಪುರ್ಸೋತಿಲ್ಲ, ನಾಟಕ ಪ್ರಾಕ್ಟೀಸ್ ಮಾಡ್ಲಿಕ್ಕೂ ಟೈಮ್ ಇಲ್ಲ, ಬಹಳಷ್ಟು ಸಲ ಅದನ್ನು ನೋಡ್ಲಿಕ್ಕೂ ಪುರ್ಸೋತಿಲ್ಲ. ಹಳೆಯ ಒಂದು ವಿಷಯಗಳನ್ನು ಕೇಳಿದಾಗ ಬಹಳ ವೈಭವದಿಂದ ಇಲ್ಲಿ ಕಾರ್ಯಕ್ರಮಗಳು ಆಗ್ತಾ ಇತ್ತು. ಒಂದು ನಾಟಕ ಆಗಬೇಕಾದ್ರೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಜನ ಸೇರ್ತಾ ಇದ್ರು. ಆದ್ರೆ ಇವತ್ತು ಕ್ರೀಡಾಕೂಟಕ್ಕೆ ಬಹುಶಃ ನಾವು ಬಹಳ ತಡವಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ನಾವೊಂದು ಕೆಲ ವರ್ಗದವರಿಗೆ ಮಾತ್ರ ಆಸಕ್ತಿ ಇದೆ, ಹೆಚ್ಚಿನ ಜನ ಇಲ್ಲಿ ಬರೋದಿಲ್ಲ. ಆದ್ರೆ ಆಸಕ್ತರು ಇದರಲ್ಲಿ ಭಾಗವಹಿಸಿದ್ರು ಸಾಕು. ಕ್ರೀಡೆಗೆ ಬದಲಾವಣೆ ಆಗಿದೆ, ಇವತ್ತು ಬಹಳಷ್ಟು ಬದಲಾವಣೆ ಆಗಿದೆ. ಈ ವಾಲಿಬಾಲ್ ಕೂಡ ಅಷ್ಟೇ. ವಾಲಿಬಾಲ್ ಪ್ರಾರಂಭ ಆಗಿದೆ ನಾವು ತಿಳ್ಕೊಂಡಾಗೆ 1895ರಲ್ಲಿ ಅನ್ನೋದು ತಿಳ್ಕೊಂಡೆ ನಾವು. ಅಮೆರಿಕದಲ್ಲಿ ಬೇರೆ ಯಾವುದೋ ಹೆಸರಲ್ಲಿದ್ದಂತ ಒಂದು ಕ್ರೀಡೆ ವಾಲಿಬಾಲ್ ಅಂತ ಆಯ್ತು. ನಮ್ಮ ಆಳ್ವರಂತ ಕೆಲವು ಕ್ರೀಡಾಪಟುಗಳು, PT ಟೀಚರ್ಗಳು ವಿದೇಶಕ್ಕೆ ಹೋದಾಗ ಈ ಒಂದು ಆಟವನ್ನ ಕಲ್ತ್ಕೊಂಡು ಬಂದು ನಮ್ಮಲ್ಲಿ ತಂದ್ರು. ಬಹುಶಃ 1930ರಲ್ಲಿ ನಮ್ಮಲ್ಲಿ ಕೂಡ ಇದು ಪ್ರಾರಂಭ ಆಯಿತು. ಮೊದಲು ವಾಲಿಬಾಲ್ ಈ ರೀತಿ ಇರಲಿಲ್ಲ ಅಂತೆ. 9 ಜನ ಆಡ್ತಾ ಇದ್ರು ಒಂದು ತಂಡದಲ್ಲಿ. ನೆಟ್ ಇನ್ನೂ ದೊಡ್ಡದಿತ್ತು, ಇವತ್ತು ಸಣ್ಣದಾಗಿದೆ, ಜನ ಆರೆ ಆಗಿದೆ. ನಾವು ಹಗಲೊತ್ತು ಆಡುವಂತ ಆಟವನ್ನ ರಾತ್ರಿ ಕೂಡ ಆಡ್ತಾ ಇದ್ದೇವೆ ಇವತ್ತು. ಅಂತ ವ್ಯವಸ್ಥೆ ಬಂದಿದೆ. ಕೆಲವೊಂದು ಆಟಗಳಿಗೆ ದೈಹಿಕವಾಗಿ ಬಹಳ ಗಟ್ಟಿ ಇರಬೇಕು. ನಿಮ್ಗೆ ಗೊತ್ತಿರ್ಬೋದು, ಕುಸ್ತಿ ಅಥವಾ ನಮ್ಮ ಸಂತೋಷನ್ನ ಆಡ್ತಾ ಇದ್ದಂತ ಕಬಡ್ಡಿ. ಕೆಲವು ಆಟಗಳಿಗೆ ನಾವು ಮಾನಸಿಕವಾಗಿ ಗಟ್ಟಿ ಇರಬೇಕು. ನಮ್ಮ ಮೈಂಡ್ ಮುಖಾಂತರ ಆಡುವಂಥದ್ದು ಚೆಸ್ ಆಟ ಆಡಬೇಕಾದ್ರೆ ಅಥವಾ ಬೇರೆ ಕೆಲವು ಕ್ಯಾರಮ್ ಆಡಬೇಕಾದ್ರೆ ಇಲ್ಲಿ ದೈಹಿಕವಾಗಿ ಏನು ಬಹಳ ಗಟ್ಟಿಯಾಗಿರ್ಬೇಕಾಗಿಲ್ಲ. ಆದ್ರೆ ವಾಲಿಬಾಲ್ ಅಲ್ಲಿ ದೈಹಿಕವಾಗಿಯೂ ಸ್ವಲ್ಪ ಸಮರ್ಥರಿರಬೇಕು, ನಾವು ಟೆಕ್ನಿಕ್ ಅನ್ನು ಯೂಸ್ ಮಾಡುವಂಥವು, ಮಾನಸಿಕವಾಗಿಯೂ ಕೂಡ ಸ್ವಲ್ಪ ಸಮರ್ಥರಿರಬೇಕು. ಸೊ ಎರಡೂ ಸೇರಿದ್ರೆ ನಮಗೆ ಈ ಆಟದಲ್ಲಿ ಒಳ್ಳೆಯ ಒಂದು ಪ್ರದರ್ಶನವನ್ನು ತೋರಿಸಲಿಕ್ಕೆ ಆಗ್ತದೆ. ಸೊ ಆದ್ರಿಂದ ಇವತ್ತೊಂದು ಈ ನಮ್ಮ ಯುವಕ ಮಂಡಳದಿಂದ ಸುಮಾರು 44 ವರ್ಷದಿಂದ ನಿರಂತರವಾಗಿ ನಡೀತಾ ಇರುವಂತಹ ಚಟುವಟಿಕೆಯಲ್ಲಿ ಇವತ್ತು ವಾಲಿಬಾಲ್ ಅನ್ನ ಆಯೋಜನೆ ಮಾಡಿದ್ದಾರೆ. ಸೊ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಎಲ್ಲ ತಂಡಗಳಿಗೆ ಶುಭ ಹಾರೈಸ್ತೇನೆ. ಇಲ್ಲಿ ಎಲ್ಲರೂ ಗೆಲ್ತಾರೆ ಅನ್ನೋದು ಸಾಧ್ಯ ಇಲ್ಲ. ಕೆಲವರು ಗೆಲ್ತಾರೆ, ಕೆಲವರು ಅವರನ್ನು ಗೆಲ್ಲಿಸ್ತಾರೆ. ಕ್ರೀಡೆನೇ ಅಷ್ಟೇ. ನಮ್ಮ ದೇಶವೇ ಏಷ್ಯಾ ಖಂಡದಲ್ಲಿ 5ನೇ ಸ್ಥಾನದಲ್ಲಿದೆ. ಬಹುಶಃ ಜಗತ್ತಿನಲ್ಲಿ ಸುಮಾರು 27-28ನೇ ಸ್ಥಾನದಲ್ಲಿ ನಮ್ಮ ವಾಲಿಬಾಲ್ ತಂಡ ಇದೆ. ಎಲ್ಲರೂ ಆಟಗಾರರಾದರೂ ಕೂಡ ನಮ್ಮ ದೇಶವನ್ನು ಪ್ರತಿನಿಧಿಸಬೇಕಾದ್ರೆ 6 ಜನರಿಗೆ ಮಾತ್ರ ಆಡ್ಲಿಕ್ಕೆ ಆಗ್ತದೆ. ಸೊ ಆದ್ರಿಂದ ಎಲ್ಲ ಆಟಗಾರರಿಗೆ ಭಾಗವಹಿಸಲಿಕ್ಕೆ, ತಂಡದಲ್ಲಿ ಸ್ಥಾನ ಪಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ಸಹಜ, ಕ್ರೀಡೆಯಲ್ಲಿ ಸಹಜವಾದಂತಹ ಒಂದು ಕ್ರಿಯೆ ಇದು. ಸೊ ಆದ್ರಿಂದ ಬಹುಮಾನ ಅಥವಾ ಗೆಲ್ಲುವುದು ಎಲ್ಲಕ್ಕಿಂತ ಮುಖ್ಯವಾಗಿ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಬೇಕು, ಕ್ರೀಡೆಯನ್ನು ಎತ್ತಿ ಹಿಡಿಬೇಕು. ಯಾವುದೇ ಕಾರಣಕ್ಕೂ ಇದರಲ್ಲಿ ಬೇರೆ ರೀತಿಯ ಒಂದು ದಾರಿಯಿಂದ ಕ್ರೀಡೆಯನ್ನು ಗೆಲ್ಲುವಂತ ಪ್ರಯತ್ನ ಮಾಡಬಾರ್ದು. ಮೋಸ ಮಾಡೋದಾಗ್ಲಿ, ತಪ್ಪು ನಿರ್ಣಯದಿಂದಾಗ್ಲಿ, ಕೆಟ್ಟ ರೀತಿಯ ಆಟದಿಂದಾಗ್ಲಿ ಗೆಲ್ಲಬಾರದು. ಆ ರೀತಿ ಗೆದ್ರೆ ಅದನ್ನು ತೃಪ್ತಿ ಕೂಡ ಇರೋದಿಲ್ಲ, ನಿದ್ದೆಯಲ್ಲೂ ಕೂಡ ಮನಸ್ಸಿನಲ್ಲಿ ಇರ್ತದೆ, ನಾನು ತಪ್ಪು ಮಾಡಿದ್ದೇನೆ, ನಾನು ಗೆದ್ದ ರೀತಿ ಸರಿ ಇಲ್ಲ. ಬಹುಮಾನ ಪಡಿಬಹುದಷ್ಟೇ, ಹೊರಗಡೆ ತಗೊಳ್ಳುವಂತ ಬಹುಮಾನಕ್ಕೂ ನಮ್ಮ ಆಂತರ್ಯದಲ್ಲಿ ನಾವು ಗೆಲ್ಲುವುದಕ್ಕೂ ವ್ಯತ್ಯಾಸ ಇದೆ. ಸೊ ಅದರಿಂದ ಕ್ರೀಡೆಯನ್ನು ಕ್ರೀಡಾ ಸ್ಫೂರ್ತಿಯಿಂದ ಆಡಬೇಕು ನಾವು.
ಸೋಲು ಗೆಲುವು ಮುಖ್ಯ ಅಲ್ಲ, ಗೆಲ್ಲುವ ಅರ್ಹತೆ ಇದ್ದವರಿಗೆ ಗೆಲ್ಲುವಂತ ಒಂದು ಅವಕಾಶವನ್ನು ಖಂಡಿತವಾಗ್ಲೂ ನಾವು ಬಿಟ್ಟು ಕೊಡಬೇಕು. ಇಲ್ಲಿ ಸೋಲಲ್ಲ, ಗೆಲ್ಲುವವರಿಗೆ ನಾವು ಅವಕಾಶವನ್ನು ಮಾಡಿಕೊಡುವುದಷ್ಟೇ. ಸೊ ಅದರಿಂದ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಈ ಒಂದು ಕ್ರೀಡಾಕೂಟ ಬಹುಶಃ ನಮ್ಮ ಪ್ರಾರಂಭದಲ್ಲಿ ನಮ್ಮ MC ಮಾಡಿದಂಥ ನಮ್ಮ ಸತೀಶ್ ಅವರು ಪತ್ರಕರ್ತರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಎಲ್ಲರ ಬಗ್ಗೆನೂ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಈ ಊರಲ್ಲಿ ಬಹುಶಃ ಬಹಳಷ್ಟು ಕ್ರೀಡಾಪಟುಗಳನ್ನ ಅಥವಾ ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ನಿಪುಣತೆಯನ್ನು ಪಡೆದಿರುವಂತಹ ಒಂದು ವ್ಯಕ್ತಿಗಳನ್ನು ಹೊಂದಿರುವಂತ ಊರು. ಮತ್ತೆ ನಾನು ಮೇಷ್ಟ್ರ ಜೊತೆಗೆ ಮಾತಾಡುವಾಗ ಸುಮಾರು ಹೇಳಿದ್ರು, ನಮ್ಮ ನಾಟಕದಲ್ಲಿ ಅವರು ಕೂಡ ಒಂದು ಒಳ್ಳೆಯ ಸ್ತ್ರೀ ಪಾತ್ರ ಮಾಡ್ತಾರೆ, ಜೊತೆಗೆ ಬಹಳಷ್ಟು ಪೊಲೀಸರು ಇಲ್ಲಿ ತರಬೇತಿಯನ್ನು ಕೊಟ್ಟಿದ್ದಾರೆ ಈ ನಾಟಕದಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಂತ ಕೇಳ್ಪಟ್ಟೆ. ಸೊ ನನಗೆ ತುಂಬಾ ಖುಷಿ ಅಂದ್ರೆ ನಮ್ಮ ಕಾಕಿ ಹಾಕೊಂಡವರು ಕೂಡ ತುಂಬಾ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಕಡೆಯಲ್ಲಿ ಅಂತ. ಅಂದ್ರೆ ಸುಮಾರು ಜನ ಇಲ್ಲಿ ಕೆಲಸ ಮಾಡೋರಿದ್ದಾರೆ, ಅವರ ಕೊಡುಗೆನೂ ಇದೆ. ನಮಗೂ ಕೂಡ ಒಂದು ರೀತಿ ಅಭಿಮಾನ. ಈ ಊರಲ್ಲಿ ಈ 44 ವರ್ಷದ ಯುವಕ ಮಂಡಲ ಇನ್ನು ಯುವಕನಾಗಿ ಇದೆ, ಅದು 106 ವರ್ಷ ಆಗಲಿ, ಅದು ಇನ್ನಷ್ಟು ಬೆಳೀಲಿ, ಬಹಳಷ್ಟು ಕಾರ್ಯಕ್ರಮ ಮಾಡಲಿ. ಮತ್ತು ಈ ಕಾರ್ಯಕ್ರಮ ಮಾಡೋದ್ರಿಂದ ಈ ಕ್ರೀಡೆ ಅಥವಾ ಯಾವುದೇ ಯುವಕ ಮಂಡಲದ ಕಾರ್ಯಕ್ರಮದಲ್ಲಿ ಯಾರು ಪಾಲ್ಗೊಳ್ತಾರೆ ಅವರು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗ್ತಾರೆ. ಕಾರಣ ಇಷ್ಟೇ, ಕ್ರೀಡೆಯಲ್ಲಿ ಭಾಗವಹಿಸುವ ಬೇರೆ ಕೆಟ್ಟ ಚಟಕ್ಕೆ ಹೋಗೋದೇ ಅಲ್ಲವ, ಹೋದ್ರೆ ಅವನ ಕ್ರೀಡೆ ಹಾಳಾಗ್ತದೆ. ಯಾರು ಕ್ರೀಡೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ ಅವು ಎಲ್ಲದರಿಂದ ಮುಕ್ತ ಆಗಿರ್ತಾನೆ. ದುರಭ್ಯಾಸ, ದುಶ್ಚಟ ಅಥವಾ ಬೇರೆ ಯಾವುದೇ ಕೆಟ್ಟ ವಿಷಯಗಳಿಗೆ ಹೋಗ್ಲಿಕ್ಕೆ ವಿಚಾರ ಮಾಡ್ತಾನೆ, ಹೋದ್ರೆ ಅವನ ಜೀವನ ಹೋಯ್ತು, ಕ್ರೀಡೆಯಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕಾದ್ರೆ ಎಲ್ಲವನ್ನು ಬಿಟ್ಟು ಬರಬೇಕು, ಅಂದ್ರೆ ಒಳ್ಳೆಯ ವ್ಯಕ್ತಿಗಳಾಗ್ಲಿಕ್ಕೆ ಒಂದು ಒಳ್ಳೆಯ ಕ್ಷೇತ್ರ ಇದು. ಸೊ ಆದ್ರಿಂದ ಇದರ ಸದಸ್ಯರಿಗೆ, ಇದನ್ನು ಕಟ್ಟಿ ಬೆಳೆಸಿದ ಪ್ರತಿಯೊಬ್ಬರಿಗೂ ಮತ್ತು ಇದಕ್ಕೆ ಸಹಕರಿಸುತ್ತಿರುವ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ಲಿ, ಈ ಕಾರ್ಯಕ್ರಮ ಇನ್ನಷ್ಟು ಮುಂದುವರಿಲಿ ಅಂತ ಹೇಳಿ ಆಶಿಸ್ತಾ, ನನ್ನನ್ನು ನಿಮ್ಮ ಜೊತೆಗೆ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ವೈಯಕ್ತಿಕವಾಗಿ ಕೂಡ ನಿಮಗೆ ಕೃತಜ್ಞತೆಯನ್ನು ಹೇಳ್ತೇನೆ. ಮತ್ತೆ ನನಗೆ ಈ ಒಂದು ಇನ್ವಿಟೇಷನ್ ಅಲ್ಲಿ ದಿನಕರ್ ಶೆಟ್ಟಿ ಪಡ್ರೆ ಸುರತ್ಕಲ್ ಅಂತ ಹಾಕಿದ್ರಿ. ಬಹುಶಃ ಇದು ಯಾರಿಗೂ ಗೊತ್ತಿಲ್ಲ ನಾನು ಯಾವ ಊರ್ನವ ಅಂತ ಹೇಳಿ. ಫಸ್ಟ್ ಟೈಮ್ ನಾನು ಈ ರೀತಿ ಒಂದು ಹೆಸರು ಹಾಕಿದ್ದನ್ನು ನೋಡಿದ್ದೇನೆ. ಇದಕ್ಕೆ ಕಾರಣ ನವೀನ್, ನಮ್ದು ಇಲ್ಲಿ ದಿವಂಗತರಾದಂಥ ಶ್ಯಾಮ್ ಶೆಟ್ಟಿ ರಾಮರೇ ಗೊತ್ತು, ಇವರು ನನ್ನ ಊರಿನವರು ಮತ್ತೆ ನನ್ನ ಸಂಬಂಧಿಕರು ಕೂಡ ಹೌದು. ಸೊ ನಾನು ಯಾರಂತ ತಿಳ್ಕೊಂಡಂತ ವ್ಯಕ್ತಿ ಆಗಿರೋದ್ರಿಂದ ಬಹುಶಃ ಅದನ್ನು ನನ್ನ ಅಡ್ರೆಸ್ ಅನ್ನೇ ಬೇರೆ ಹಾಕಿದ್ದಾರೆ ಇಲ್ಲಿ, ಅದು ಎಲ್ಲೂ ಹಾಕೋದಿಲ್ಲ ನಾನು ಯಾರು ಅಂತೇಳಿ. ಸೊ ಆದ್ರಿಂದ ಅದು ಕೂಡ ಒಂದು ಪ್ರೀತಿಯಿಂದ ಬಳಸ್ಕೊಂಡಿದ್ದೀರಿ, ಖುಷಿ ಆಯಿತು. ನಿಮ್ಮ ಊರಿನ ಜೊತೆಗೂ ನನಗೂ ಕೂಡ ಬಾಂಧವ್ಯ ಮೊದಲೇ ಇದೆ ಅನ್ನೋದನ್ನ ನಾನು ತಿಳ್ಕೊಂಡೆ. ಸೊ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಮತ್ತೊಂದ್ಸಲ ಹಾರೈಸಿ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತೀನಿ. ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಒಂದು ಯುವಕ ಮಂಡಲ ಸದಾಕಾಲ ಒಬ್ಬರನ್ನ ಸ್ಮರಣೀಯವಾಗಿ ಇಟ್ಕೊಂಡಿದೆ. AKV ಬೇಂದ್ರೆ ಸರ್ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದವರು, ನಮ್ಮ ಯುವಕ ಮಂಡಲದ ಹಿರಿಯ ಕಲಾವಿದರು. ವಿಶೇಷ ಅಂದ್ರೆ ಯುವಕ ಮಂಡಲ ನರಿಗಾನ ಈ ಊರಂತಲ್ಲ, ಬೇರೆ ಎಲ್ಲಿ ಹೋಗಿ ಸಹ ನಾಟಕವನ್ನ ಒಂದು ಪ್ರದರ್ಶನ ಕೊಟ್ಟಾಗ ಪೊಲೀಸ್ ಇಲಾಖೆ ಒಬ್ಬ SC ಇರಲಿ, ಪೊಲೀಸ್ ಕಾನ್ಸ್ಟೇಬಲ್ ಇರಲಿ, ಆ ಪಾತ್ರವನ್ನ ಎಲ್ಲೂ ಸಹ ಕೀಳಾಗಿ ನೋಡ್ಲಿಕ್ಕೆ ನಮ್ಮ AKV ಬೇಂದ್ರೆ ಸರ್ ಬಿಡ್ಲೇ ಇಲ್ಲ. ಆ ಪಾತ್ರದಲ್ಲಿ ಏನಾದ್ರೂ ಸ್ವಲ್ಪ ಲೋಪವು ಅಥವಾ ಏನಾದ್ರೂ ಲಂಚ ತೆಗೆದುಕೊಳ್ಳುವಂತ ಒಂದು ಹಾಸ್ಯ ಸನ್ನಿವೇಶವನ್ನು ಸಹ ಕಟ್ ಮಾಡ್ತಿದ್ರು, ಅದಕ್ಕೆ ಅವಕಾಶ ಕೊಡ್ತಿಲ್ಲ. ಪೊಲೀಸ್ ಇಲಾಖೆಯನ್ನು ಯಾವತ್ತು ನೀವು ಕೀಳಾಗಿ ನೋಡಬೇಡಿ ಅಂತೇಳಿ ನಾಟಕ ನಿರ್ದೇಶನ ಮಾಡಿದವರಿಗೆ, ನಾಟಕ ರಚನಾಕಾರರಿಗೆ ಕಾಲ್ ಮಾಡಿ ಬೈದಿದ್ದಾರೆ. ಅಷ್ಟು ಪ್ರಾಮಾಣಿಕ ಸೇವೆ ಸಲ್ಲಿಸುವಂತಹ ಪೊಲೀಸ್ ಇಲಾಖೆ ಹಾಗೂ ಈ ಮಂಗಳೂರು ವಿಭಾಗದಲ್ಲಿ ACP ಆಗಿರುವಂತಹ ದೀರ್ಘ ಬಂದ ನಂತರ ದಕ್ಷ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ ಕಾರಣ ಎಲ್ಲರೂ ನೆಮ್ಮದಿಯಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಉದ್ಘಾಟನೆಗೆ ಬಂದಿದ್ದಾರೆ. ಅವರು ಬಂದು ನಮಗೆ ಅತಿ ಹೆಚ್ಚು ಸಂತೋಷ ಕೊಡಿದೆ ಅಂತ ಹೇಳಿದ್ರೆ, ಕ್ರೀಡಾ ಸ್ಫೂರ್ತಿಯನ್ನ ಹೇಗೆ ಬೆರೆಯಬೇಕು, ಒಬ್ಬ ಕ್ರೀಡಾಪಟು ಹೇಗೆ ನೈಜವಾಗಿ ತನ್ನ ಪ್ರತಿಭೆಯನ್ನು ತೋರಿಸಬೇಕಂತ ಮಾತನ್ನು ಹೇಳಿಕೊಟ್ಟಿದ್ದೀರಿ ಸರ್. ನಿಮ್ಮ ಮಾತಿಗೆ ಅಭಿನಂದನೆಗಳು, ತುಂಬ ಹೃದಯದ ಅಭಿವಂದನೆಗಳು. ಮುಂದಕ್ಕೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ 3 ಬಾರಿ ಕಬಡ್ಡಿಯಲ್ಲಿ ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿದವರು ಸಂತೋಷ್ ಕುಮಾರ್ ಬೋಳಿಯರವರು 2 ಮಾತು. ಹಾಗೆ ಕ್ಷಮಿಸಬೇಕು, ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು, ಹಾಗೆ ಕ್ರೀಡೆ ಸಾಂಸ್ಕೃತಿಕದಲ್ಲಿ ಬಹಳಷ್ಟು ಹೆಸರು ಪಡೆದವರು. ಹರೇಕಳ ಎಂಬ ಹೆಸರಲ್ಲಿ ನಮಗೆ 2 ಹೆಸರು ಕಾಣ್ತದೆ, ಒಂದು ಹರೇಕಳ ಆಜಬ್ಬ, ಇನ್ನೊಂದು ತ್ಯಾಗಂ ಹರೇಕಳ. ಹರೇಕಳ ಆಜಬ್ಬರವರು ಪದ್ಮಶ್ರೀ ಬಂದ ಬಳಿಕ ಖ್ಯಾತಿ ಪಡೆದರು, ಹೆಚ್ಚಿನ ಖ್ಯಾತಿ ಹೊರಗೆ. ಆದ್ರೆ ತ್ಯಾಗಂ ಹರೇಕರ್ ಅವರು ತನ್ನ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಗೆ ಒಂದು ಹೆಸರು ಬರಲಿಕ್ಕೋಸ್ಕರ, ಆ ಶಾಲೆಯ ಮಕ್ಕಳು ಪ್ರಶಸ್ತಿ ಪಡೆಯಬೇಕಂತ ಹೇಳಿದ್ರೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿದ್ರೆ, ಒಂದು ನೃತ್ಯವನ್ನ ಯಾವ್ದಾದ್ರೂ ಒಂದು ಭಾಗದಲ್ಲಿ ನೋಡಿದ್ರೆ ಅವರಿಗೆ ಮತ್ತೆ ನಿದ್ರೆ ಇಲ್ಲ. ತನ್ನ ಶಾಲಾ ಮಕ್ಕಳು ಸಹ ಅದೇ ರೀತಿ ಪ್ರದರ್ಶನ ಕೊಡಬೇಕಂತ ಹೇಳಿ ಎಡೆಬಿಡದೆ ಹಗಲು ರಾತ್ರಿ ಶ್ರಮಿಸಿ ಬಹಳಷ್ಟು ಕಷ್ಟಪಟ್ಟು
ಆ ಮಕ್ಕಳಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ತಂದುಕೊಡಿಸುವಂತ ಒಂದು ಪ್ರಭಾವಿ ಮತ್ತು ಅಷ್ಟೇ ಪ್ರಯತ್ನ ಪಡುವಂತ ದೈಹಿಕ ಶಿಕ್ಷಕರ ನಿರ್ದೇಶಕರಿವರು. ಸ್ಕೌಟ್ ಮತ್ತು ಗೈಡ್ಸ್ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿ ವರ್ಷ ಹರೇಕಲ ಶಾಲೆಯಿಂದ ಮಕ್ಕಳು ಅದಕ್ಕೆ ಎಂಟರ್ ಆಗ್ತಾರೆ ಮತ್ತು ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಮುಂದಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವಾಗ ಅದು ಸಹ ಒಂದು ಪೂರಕವಾಗಿರ್ತದೆ. ಹಾಗಾಗಿ ಅವರ ದೇಹದಾತಿಯನ್ನು ನೋಡಬಹುದು. ಅವರ ವಾಲಿಬಾಲ್ ಪಟು ದೂರದ ಊರಿಂದ ಬಂದು ಹರೇಕಳದ ಬಂದು ಅದು ಶೈಕ್ಷಣಿಕ ಕ್ರಾಂತಿ ಜೊತೆ ಕ್ರೀಡಾ ಕ್ರಾಂತಿ ಮತ್ತು ರೋಟರಿಯಲ್ಲಿ ಬಹಳಷ್ಟು ಸಮಾಜ ಸೇವೆಗಳನ್ನ, ಸಮಯದ ಅಭಾವವಿರುವ ಕಾರಣ ಅವರನ್ನು ತುಂಬಾ ಹೋಲಿಕೆ ಆಗುತ್ತದೆ. ಯಾಕಂದ್ರೆ ಬೇಗ ಬಂದಿದ್ರೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಿದೆ, ಅಷ್ಟು ಸೇವೆ ಅವರ ಹತ್ರ ಇದೆ. ಕಾರ್ಯಕ್ರಮ ಸಂಘಟಕರು, ಹಬ್ಬಕ್ಕ ಸೇವಾ ಸಮಿತಿಯಲ್ಲಿ ಹಬ್ಬಕ್ಕ ಉತ್ಸವದಲ್ಲಿ ಅವರ ಪಾತ್ರ ಬಹಳ. ಒಂದು ಸಾಂಸ್ಕೃತಿಕವಾಗಿ ಬಹಳ ದೂರ ಇದ್ದ ಒಂದು ಸಂಘ ಸಂಸ್ಥೆಗಳಿದ್ರೆ ಅದಕ್ಕೆ ಸಪೋರ್ಟ್ ಮಾಡುವ ಮೂಲಕ, ಒಂದು ಉತ್ಸವದಲ್ಲಿ ಅವರಿಗೆ ಸಹಕಾರ ಕೊಡುವ ಮೂಲಕ, ಒಂದು ಅವಕಾಶ ಕೊಡುವ ಮೂಲಕ ಆ ಸಂಘದ ಸದಸ್ಯರಿಗೆ ಆರ್ಥಿಕವಾಗಿ ಆದಾಯವನ್ನು ಕಲ್ಪಿಸಿಕೊಡುವಲ್ಲಿ, ಸಮಾಜ ಸೇವೆಯಲ್ಲಿ ಬೆಂದವರಿಗೆ, ನೊಂದವರಿಗೆ, ಹತಾಶರಾದವರಿಗೆ ಅವರ ಬದುಕಿನಲ್ಲಿ ಬಹಳಷ್ಟು ಸಹಕಾರ ಕೊಡ್ತಿರುವ ತ್ಯಾಗಂ ಸರ್ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾದರೂ ಸಹ ಎಲ್ಲ ರಂಗದಲ್ಲಿ ಸೇವೆ ಸಲ್ಲಿಸಿದರು. ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಒಂದಷ್ಟು ತಡವಾಗಿ ಬಂದರೂ ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಸರ್, ತಮಗೆ ತುಂಬ ಸ್ವಾಗತ. ನಂಜನ ಗೌರವಾನ್ವಿತ AC ಸಾಹೇಬರ ನಂಜನ ಗೌರವಾನ್ವಿತ ದಿನಕರ್ ಶೆಟ್ರೆ ಐತ ಒಟ್ಟಿಗೆ ಬರೀಟೆ ಕುಳ್ಳು ನಂಜನ ರಾಜ್ಯ ರಾಷ್ಟ್ರ ಮಟ್ಟದ ವಾಲಿಬಾಲ್ ಕೀರ್ತಿಕೊಂಡು ನಮ್ಮ ಊರಿಗೂ ಕೀರ್ತಿಕೊಂಡೈನ, ನಮ್ಮ ರಾಜ್ಯಗೂ ಕೀರ್ತಿಕೊಂಡೈತನ, ರಾಷ್ಟ್ರದ ಒಂದು ಕೋಚ್ ಆಯ್ ನಂಜನ ನಮ್ಮ ಮಾತ ಪ್ರೀತಿದಾರ ನಂಜನ ಗೌರವಾನ್ವಿತ GN ಆಳ್ವೆರೆ, ಎನ್ನ ಪ್ರೀತಿದ ಪಂಚಾಯತ್ ಮಾಜಿ ಅಧ್ಯಕ್ಷರು, ಸಮಾಜ ಸೇವಕರ ನಂಜನ ಗೌರವಾನ್ವಿತ ಜೋಸೆಫ್ ಕುಟೀನರ್, ಪಂಚಾಯತ್ ತಾಲೂಕ್ ಪಂಚಾಯತ್ ಗೌರವಾನ್ವಿತ ಸದಸ್ಯರು, ಮಂಗಳೂರು BJP ಪ್ರಧಾನ ಕಾರ್ಯದರ್ಶಿ ನವೀನ್ ಪಾದಲ್ ಪಾಡ್ಯರ್, ಎನ್ನ ಭಾರಿ ಪ್ರೀತಿದ ಎರಡು ಮಾಸ್ಟರ್ ಮಕ್ಕಳ ನಂಜನ ಗೌರವಾನ್ವಿತ ಲೋಕೇಶ್ ಮಾಸ್ಟರ್, ಗೌರವಾನ್ವಿತ ತ್ಯಾಗಂ ಮಾಸ್ಟರ್, ವೇದಿಕೆ ಕುಳಿ ನಂಜನ ಎನ್ನ ಪ್ರೀತಿದ ಉದಯ್ ಕುಮಾರ್ ಶೆಟ್ರೆ, ನಮ್ಮ ನವೀನನ್ನ ಬಗ್ಗೆ ಪನಿಯರ್ ನೆಜ್ಜಿ ನವೀನ್ ಶೆಟ್ರೆ, ಸದಾನಂದರೇ, ಅಂಚನೆ ವಿಶ್ವನಾಥನ ನಮಗೆ ನಿತ್ಯ ನಿರಂತರವಾದ ಮಾತಾಡೊಟ್ಟಿಗೆ ಪುಣ್ಯ. ವಿಶ್ವನಾಥನ ನಮ್ಮೊಟ್ಟಿಗೆ ಇಜ್ಜಿ ನಾನಲ್ಲ, ವಿಶ್ವನಾಥನ ನಮಗೆ ನಮ್ಮೊಟ್ಟಿಗೆ ಒಳ್ಳೆಯರಿಗೆ ಅಂಜನೆ ಆ ಪೊಡೆ ಗರುಡಿದ ದೇವನಿಯರೊಟ್ಟಿಗೆ ಮಾತಾಡೋಟ್ಟಿಗೆ ಕೂಡ ಅಂಜೆ ನಮ್ಮ ಎಂಗ್ಳು ಪಾರಿ ಪ್ರೀತಿ ಟಿಂಕುಂದಿಲೆ ಪುಣಿ ಐತ ಒಟ್ಟಿಗೆ ನಮ್ಮ ಪಾರಿ ಪ್ರೀತಿದ ಅಧ್ಯಕ್ಷರು ಉಳ್ಳೇರು ಐತ ಒಟ್ಟಿಗೆ ಕೊಡುಗೈ ದಾನಿ ಎನ್ನ ಅತ್ಯಂತ ಪ್ರೀತಿದ ನಮ್ಮ ಸೆಟ್ರುಳ್ಳೇರು ವೇದಿಕೆದ ಎದುರು ಗೌರವಾನ್ವಿತ ಹಿರಿಯಕ್ಕಳು ಭಾರಿ ಜನ ಕುಳಿದೇರು ಅಕ್ಲಿನ ಕಾರಮುಟ್ಟದ ನಮಸ್ಕಾರ ಅಂತಂದು ವಾಲಿಬಾಲ್ದ ಕ್ರೀಡಾ ಅಭಿಮಾನಿನುಳ್ಳೇರು, ಈ ಯುವಕ ಮಂಡಲದ ಅಧ್ಯಕ್ಷರು ಪದಾಧಿಕಾರಿ ಬಂಧುಳುಳ್ಳೇರು, ಭಾರಿ ಶೋಕರು ಕಾರ್ಯನಿರ್ವಹಣೆ ಮಂತ್ರಂಜನ ವಿಜಯ ಕರ್ನಾಟಕದ ಪ್ರಮುಖರ್ಲ ಭಾರಿ ಮಲ್ಲ ರಿಪೋರ್ಟರ್ಲ ಐನಂಜನ ಎನ್ನ ಆತ್ಮೀಯ ಮಿತ್ರರು ಸತೀಶ್ ಪುಂಡಿಕಾಯಿ ಉಳ್ಳೇರು ಅಂಜನೆ ಮಾತ ನೆಕ್ ಬರದು ಹೋರಾಟ ಮನ್ಪುಣ, ನೆಕ್ ಬರದು ತ್ಯಾಗ ಮನ್ಪುಣ, ನೆಕ್ ಬರದು ಸೇವೆ ಅಂತ ನಿಂತಿನ ಮಾತ ಎನ್ನ ಸಹೋದರ ಬಂಧುಳುಳ್ಳೇರು ಯಾನ್ ದಿಂಜ ಪಾತ್ಯರ್ಚು ಭಾರಿ ಶೋಕು ನಮ್ಮ ACP ಸಾಹೇಬರು ಪಾತ್ಯರು. ನರಿಗಾನ ಯುವಕ ಮಂಡಲವು ವಿಶೇಷವಾದ ಶಕ್ತಿ, ಜಾತಿ ಇಜ್ಜಿ ಮತ ಇಜ್ಜಿ ಭೇದ ಇಜ್ಜಿ ನಮ್ಮ ಮಾತು ಒಂಜಪ್ಪೆ ಜೋಕುಲು నేను తోజాత కొరనగలి ఏర్పడినది 44 ವರ್ಷ ನಿತ್ಯ ನಿರಂತರವಾದ ಕ್ರೀಡೆಗಾದಿಪ್ಪು, ಧಾರ್ಮಿಕಾದಿಪ್ಪು, ಸಾಮಾಜಿಕಾದಿಪ್ಪು ಪ್ರತಿ ಒಂಜೆಕ್ಲ ಕೈಪಾಡೊಂದು ಅವಳು ತನ್ನ ಚಾಪನು ತೋಜಾವನಂಚಿನಂಚಿನಕ್ಲಿ ಏರ್ಪಂಡನ ಅವು ನರಿಗಾನ ಯುವಕ ಮಂಡಲದಲ್ಲಿ ಇನಿ ನಾಳೆ ಹಿರಿಯಕ್ಲನ ಪಟಪಾಡ್ದು ಅಕ್ಲ ಪುದರ್ದ ಈ ವಾಲಿಬಾಲ್ದ ಕ್ರೀಡಾಕೂಟನು ಮಲ್ತೊಂದು ಇಪ್ಪು ಬಂಡನದ ಅಕ್ಲನ ಸೇವೆ ಕೇವಲ ಅವು ವ್ಯರ್ಥ ಆಯರಬಲ್ಲಿ ನಾನದ ಜೌಕರೆಗಳ ಗೊತ್ತಾವಡು ಪನ್ಪುನ ಲೆಕ್ಕಾಚಾರಡು ಆ ಹಿರಿಯಕ್ಲನ ನೆನಪು ಮಂತದು ಐದು ಒರಿಯರು ಘಟಾನು ಗಡಿಯಲ್ಲಿ ಅಕ್ಲದಾಲ ಮಾಮೂಲಿ ಜನಕುಲ ಅವು ವಿಶ್ವನಾಥನ್ನೇ ಆದಿಪ್ಪು, ಗರುಡಿದ ಗುತ್ತುದಾರಿ ಆದಿಪ್ಪು, ನಮ್ಮ ದೇವನಾಥ ಶ್ಯಾಮ್ ಶೆಟ್ರ ಆದಿಪ್ಪು, ಬಾಲಕೃಷ್ಣ ಅಡಪೇರ ಆದಿಪ್ಪು, ರಘು ಆಳ್ವೀರ ಆದಿಪ್ಪು ಮೆಕ್ಕಲು ಮಾಮೂಲಿ ಜನಕುಲ ಮೆಕ್ಕಲು ಬಾಕಿದಕ್ಲೆ ಮಾರ್ಗದರ್ಶನ ಮಂತೊಂದು ವಿಶಾಲವಾಯಿನ ಹೃದಯಡು ಈ ನರಿಗಾನ ಪನ್ಪುನ ಪುದರ್ ನಾನಾತು ಉತ್ತುಂಗ ಸ್ಥಿತಿಗೆ ಇರೋಡು ಮೂಲಿತ್ತಿನ ಪ್ರತಿಭೆಲೆಗೆ ಸಹಕಾರ ಕೊಡದು ಅಕ್ಕಲು ಸಮಾಜಡು ಲಕ್ಕದಂತು ತೋಜರು ಪನ್ಪುನ ಲೆಕ್ಕಾಚಾರ ನಿತ್ಯ ನಿರಂತರವಾದ ಸಮಾಜ ಸೇವೆ ಮಂತೊಂದಿದ್ದೇವೆ.
ಐಕಾದೆ ಇನಿ ಈ ಜವನಿಯರು ಒಟ್ಟು ಕೊಡುದು ಅಕ್ಲೆನ ಪೊಟ ಪಾಡ್ದು ಅಕ್ಲೆನ ನೆನಪು ಮನ್ಪುಣಿ ಬಂದ ಹಿರಿಯಕ್ಲೆ ಮಂತ್ ನಂಚಿನ ಬೇಲೆ ಎಂಕ್ಲಿಗೆ ನೆನಪುಂಡು ಅಕ್ಲೆನ ಮಾರ್ಗದರ್ಶನ ಬಾಕಿದ ಅಕ್ಲೆಗಳ ಮಾರ್ಗದರ್ಶನ ಆವಡು ಪನ್ಪನ ಲೆಕ್ಕಾಚಾರಡು ಭಾರಿ ಎಡ್ಡ ಬೇಲೆ ಮಂತದ ರೈಕನಿಕ್ಲೆ ಅಭಿನಂದನೆ ಮಂತೊಂದು ಉದ್ಘಾಟನೆ ಮಂತ್ರಂಚಿನ ಈ ವಾಲಿಬಾಲ್ ಓಳು ಕ್ರೀಡೆ ಉಂಡ ಅವಳು ಸಾಮರಸ್ಯ ಉಂಡು ಹಿರಿಯಕ್ಲು ಮನ್ಪೇರು ಓಳು ಸಾಮರಸ್ಯ ಉಂಡ ಅವಳು ಅಭಿವೃದ್ಧಿ ಆಪುನು ಬಂದು ನಮ್ಮ ಮಾತ ತೂಪ ಓಳು ಅಭಿವೃದ್ಧಿ ಆಪುಡ ಅವಳು ಪೂರ ನೆಮ್ಮದಿ ಉಂಡು ನಮ್ಮ ಲೆಕ್ಕಾಚಾರ ಓಳು ನೆಮ್ಮದಿ ಉಂಡು ಅವಳು ಮಾತಲ ಉಂಡು ಬಣ್ಣ ಲೆಕ್ಕಾಚಾರ ಇತಿಹಾಸವನ್ನೊಂದುಂಡು ಒಂದು ಸತ್ಯ ಅವು ನರಿಂಗಾಣದ ಯುವಕ ಮಂಡಲದ ಜವನೇರು ಒಂಜತ್ತು ರೆಡ್ಡತ್ತು ಮೂಜತ್ತು ಅಕ್ಲು ಬೇತತಿಗೆ ಬೋದಿಪ್ಪು ರಾಜ್ಯ ಬಡ್ದು ರಾಷ್ಟ್ರದ ಮುಟ್ಟ ಬೋದಿಪ್ಪು ಅಲ್ಲಿ ಬಡ್ದು ಪೇಟೆಗೆ ಬೋದಿಪ್ಪು ಆಂಡ ಅಕ್ಲಿನ ಅಂತಿಮವಾಯಿನ ಆ ಅಂದು ಏಮೆಂಚಿನ ಪಂಡನದ ನರಿಂಗಾಣದ ಯುವಕ ಮಂಡಲರು ಎಂಕ್ಲು ಒಂಜತ್ತು ಒಂಜಿ ದಿನ ಸೇವೆ ಮಂತದ ಅವು ಸಾರ್ಥಕ ಅವಡು ಪಂಡ ಭಾವನೆ ಆ ಲೋಕೇಶ್ ಮಾಸ್ಟರ್ ಬಗ್ಗೆ ಸತೀಶ್ ಅನ್ನೆ ಪಂಡೇರು ಅಪ್ಪಗ ಅರ್ನ ಮೋನೇಡು ಬೈತಿನಂಚಿನ ಆ ವಿಶೇಷವಾಯಿನ ಚೇತನ ಸತ್ಯ ಯಾನು ಮಂತದ ಎನ್ನಡ ಆ ಪ್ರತಿಭೆ ಇತ್ತನು ಆ ಪ್ರತಿಭೆ ತೋಜಿನ ಅವಕಾಶ ಇತ್ತನು ನಾನಾಲ ಯಾನ ಆ ರಿಟೈರ್ಡ್ ಆಯ್ಬಕ್ಕಲ್ಲ ಯಾನ್ ಬತ್ತು ಮೂಲು ಸೇವೆ ಮನ್ಪುನ ಭಾವನೆ ಅರೆ ಮನಸ್ಸುಂಡತ್ತ ಅಂಚನೆ 100 ಜನಕ್ಕೆ ಬತ್ತಂದ 44 ವರ್ಷತ್ತು ಸೂರ್ಯ ಚಂದ್ರರು ಇತ್ತನಾತ ದಿನಲ್ಲ ಈ ಯುವಕ ಮಂಡಲದ ಪುದರ್ ಶಾಶ್ವತ ಆದವರಿಯು ನೆಟ್ಟು ಕೇವಲ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟಗಳು ಪೋತ್ರಂಜಿನ ಕ್ರೀಡಾಪಟುನಗಳು ಉಳ್ಳೇರಿ ಎಡ್ಡೆ ಕಲಾವಿದರು ಉಳ್ಳೇರಿ ಎಡ್ಡೆ ಈ ನರಿಂಗಾನೋಡ್ದು ಮಲ್ಲ ಸತೀಶನ ನಂಜನಂಜನಗಳು ರಿಪೋರ್ಟ್ ಅನ್ನಕ್ಲಿ ಅವು ರಾಜ್ಯ ರಾಷ್ಟ್ರ ಮಟ್ಟದ ಗುರುತಿಸನಕ್ಲಿ ವಿಜಯ ಕರ್ನಾಟಕ ಇನ್ನೇ ಕರ್ನಾಟಕದ ರಾಜ್ಯರು ಭಾರಿ ಮಲ್ಲ ಪುದರ್ ಸತೀಶ್ ಪುಂಡಿಕಾಯಿ ನಮ್ಮ ಊರ್ದಾಕ್ಲು ಬಂಡ ಏತಾ ಜನ ಗೌರವಡು ಬಾತೇರು ನಂಚಿನ ಸನ್ನಿವೇಶ ಉಂಟು ಯಾನ್ ಬ್ಯಾಂಗ್ಳೂರ್ ತೂನಕ ಅಂಚಿನ ಆ ಟೀಮನ್ನು ಪಡೆಯನಂಚಿನ ನಿಖಿಲ್ ಮಾತ ಧನ್ಯರು ದಿಂಜ ಪಾತೇರೆ ಬೋಪುಜಿ ಪಾತೇರೆ ಅವಕಾಶ ಮಂತ ಕೊಡ್ತಾನ ನಿಖಿಲ ಪೂರೇರೆಗಳ ಉಡಲ್ ದಿಂಜಿನ ಸುಲುಮೇಲಿನ ಸಂದ ಒಂದು ಉದ್ಘಾಟನೆ ಆಯನಂಚಿನ ವಾಲಿಬಾಲ್ ಪಂದ್ಯ ನಿರ್ವಿಘ್ನವಾದ ನಡಪಡೆ ಪಂಡ ದೇವರ ಪ್ರಾರ್ಥನೆ ಮಂತೊಂದು ಎನ್ನ ಪಾತೆರ ಉಂಟವೆ ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ಹಿರಿಯ ಸದಸ್ಯರಂತ GN ನಾಲ್ವರಿಂದ ಒಂದು ಎರಡು ಮಾತು. ಮಾತ ಗಣ್ಯರೇ, ವೇದಿಕೆದ ಎದುರುತ್ತಿನ ಮಾತ ಗಣ್ಯರೇ, ಎನ್ನ ಮಿತ್ರರೇ, ಭಾಷಣ ಮನ್ಪಣೆ ಏನತ್ತೆ ವಾಲಿಬಾಲ್ ಅಂಕನಡು ಅಂತೆ ತರಬೇತಿ ಮಂತದ್ದು ಜೋಕ್ಲೇನಂತೆ ಜೋರು ಮನ್ಪಣ ಅಭ್ಯಾಸನೇ ಜಾಸ್ತಿ ನನಗೆ. ಯಾನ್ ಈ ವಾಲಿಬಾಲ್ ಗೊಬ್ಬದು ವರ್ಲ್ಡ್ ಜೂನಿಯರ್ ಮೀಟಿಂಗ್ ಫೈರ್ ಕಾರಣ ಈ ಯುವಕ ಮಂಡಲ. ಯಾನು ಬ್ರೆಜಿಲ್ಗೆ ಹೋಗಿದ್ದೆ, ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ ಏಷ್ಯನ್ ಮೆಡಲ್ ಮಂತದ್ದು ಎಂಗಳ ತಂಡ ವರ್ಲ್ಡ್ ಜೂನಿಯರ್ಗೆ ಬ್ರೆಜಿಲ್ ರಿಯೋ ಡಿ ಜನೀರೋ ಒಲಿಂಪಿಕ್ ಗೇಮ್ ಆಯ್ನ ಜಾಗ್ಯವು 2012 ಅಡಿಗೆ ಪಾಯರೆ ಅವಕಾಶ ತೆಗನಿ ಈ ಮಣ್ಣಡು ಏನು ಗೊಬ್ಬುದು ಮುಲ್ತಕ್ಕಳು ಇಂಕ ಸಪೋರ್ಟ್ ಮಂತದು ಎನ್ನ ಬೇರೆ ಬಿಟ್ಟದು ಏನ ದುಂಬು ಕೊಣತನಿಯಕ್ಕೆ ದುಂಬಾದ ಈ ಊರ್ದಕ್ಳಿಗೆ ಎನ್ನ ಕೃತಜ್ಞತೆಯನ್ನು ಸಮರ್ಪಣೆ ಮನ್ಪೆ. ಈ ಆನೆ ಈ ಸ್ಥಿತಿಗೆ ಬರೋದಂಡ ಎನ್ನ ಊರ್ದಕ್ಳನ ಸಪೋರ್ಟು, ಎನ್ನ ಇಲ್ಲದಕ್ಳನ ಸಪೋರ್ಟು, ಎನ್ನ ಮಿತ್ರರನ್ನ ಸಪೋರ್ಟ್. ಯುವಕ ಮಂಡಲಕ್ಕೂ ದುಂಬುಡ್ದು ಭಾರಿ ಎಡ್ಡೆ ಪುದರಿತ್ತಂಡು. ವಾಲಿಬಾಲ್ ಆಡಾವಡು, ನಾಟಕ ಪ್ರದರ್ಶನ ಆಡಾವಡು, ಸಮಾಜ ಸೇವಾ ಕಾರ್ಯವುಳ್ಳ ನಮ್ಮ ಯುವಕ ಮಂಡಲ ಭಾರಿ ಮುಂಚೂಣಿ ಹಿಡಿಯುತ್ತೆ. ನಂಗೆ ಯುವಕ ಮಂಡಲ ಸ್ಟಾರ್ಟ್ ಆಯ್ನ ಹಿಡ್ದಕ್ಕ ನಂಗೆ ಜಾತಿ ಮತ ಭೇದ ಅಂದ ಇದ್ದಂದೆ ಎಂಕುಲು ದುಮ್ಮು ಪೋಯಿನಕಲು ದುಮ್ಮು ಪೋಯನ್ನ ನಿಕ್ಲಿಗೆ ಖಂಡಿತ ಜಯ ತಿಕ್ಕೊಂಡು ನನ್ನನಾಥ ಕಾರ್ಯಕ್ರಮ ಮಲ್ಪೊಡು ಆಯ್ಕೆ ಬೇರೆ ಸಹಾಯ ಕೊರಿಯರೆ ಹಿರಿಯ ಕುಲ್ಲರಿ ಉಲ್ಲೇರಿ ಎಂಕುಲ್ಲ ಉಲ್ಲ ಎಂಕಲ ಸಲಹೆ ಸೂಚನೆ ಇಂಜಿನ ಉಂಡ ಬೋರ್ಡನ್ನು ಏಪಲ್ಲ ಕೊರಿಯರ್ ಎಂಕುಲು ತಯಾರುಲ್ಲ. ಮಿತ್ರರೇ, ಯುವಕ ಮಂಡಲದ ಸದಸ್ಯರೇ, ದುಶ್ಚಟ ಗೊಂಜಿ ಬಲಿಯಾವಡೆ ಆಯ್ನ ಸಮಾಜ ಸೇವಾ ಕಾರ್ಯವನ್ನು ಮುಂದುವರಿಸಲಿ. ಈ ಊರಿಗೂ ಪುದರ್ಗೆ ಕೊಂಡಲೆ ಪಂಪನ ಆಶಯದೊಂದಿಗೆ ಏನ ಪಾತ್ರನು ಉಂಟವೆ. ಜೈ ಹಿಂದ್, ಜೈ ಕರ್ನಾಟಕ.
ಮಟ್ಟಕ್ಕೆ ಖಂಡಿತ ನಮಗೆ ಕೃಪೆ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಬರುತ್ತೆ, ಮತ್ತೆ ಬರಲ್ಲ. ಒಳ್ಳೆ ರೀತಿಯಲ್ಲಿ ವಾಲಿಬಾಲ್ ಆಗ್ಲಿ ಉತ್ತಮವಾಗಿ ಪಂದ್ಯಾಟ ನಡೆದು ಈ ಯುವಕ ಮಂಡಲದ ವತಿಯಿಂದ ನಡೆದಂತ ಪಂದ್ಯಾಟ ಬಹಳ ಅತ್ಯುತ್ತಮವಾಗಿ ನಡೆದಿದೆ ಅಂತೇಳಿ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತೇನೆ ಮೊದಲನೇದಾಗಿ. ಎರಡನೇದಾಗಿ ಬಂಧುಗಳೇ, ಇದು ಈಗಾಗಲೇ ಪುಂಡಿಕಾಯರು ಹೇಳ್ತಾ ಇದ್ರು, ಮೊದಲು ಹೇಳಿದ್ರು ಒಂದು 2 ಮಾತು ಅಂತೇಳಿ, ಈಗ ಒಂದು 5 ಮಾತು ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಏನೇ ಆಗ್ಲಿ ಒಂದು 2 ಮಾತು. ನಾನೊಬ್ಬ ವಾಲಿಬಾಲ್ ಪಟುವಾಗಿ ವಿಶ್ವವಿದ್ಯಾಲಯ ಮಟ್ಟದ್ದು ಆಟಗಾರನಾದ್ರೂ ಕೂಡ ತುಂಬಾ ಅಥ್ಲೆಟಿಕ್ಸ್ ಅಲ್ಲಿ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟ ಕೂಡ ಹೋಗಿ ಬಂದೆ, ಶ್ರೀಲಂಕಾ ಕೂಡ. ಅದೇನೇ ಆಗ್ಲಿ, ಆದ್ರೆ ವಾಲಿಬಾಲ್ ಅನ್ನ ಬಹಳ ಪ್ರೀತಿಸುವ ನಾನು. ವಾಲಿಬಾಲ್ ಯಾಕೆ ಪ್ರೀತಿಸ್ತೇನೆ ಅಂತಂದ್ರೆ, ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಎಲ್ಲಿ ನೋಡಿದ್ರು ಕೊತ್ತಲಿಂಗಿ ಹಿಡಿದುಕೊಂಡು ಬ್ಯಾಟ್ ಹಿಡಿದುಕೊಂಡು ಮಕ್ಕಳು ಗುಡ್ಡೆಯಲ್ಲಿ ಎಲ್ಲ ಆಡ್ತಾ ಇರ್ತಾರೆ. ಯಾವಾಗ ನೋಡಿದ್ರೆ ಅದು ಯಾಕೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಅದರ ಬಗ್ಗೆ ನಾನು ಹೇಳುದಿಲ್ಲ. ಕ್ರಿಕೆಟ್ ಒಳ್ಳೆಯದೇ, ನಿಜವಾಗಿ ಅದು ಬಹಳ ಒಳ್ಳೆಯ ಹೆಸರು ಪಡೆದಿದೆ. ಅದೆಷ್ಟೋ ಕ್ರೀಡಾಪಟುಗಳು ಕೋಟಿಗಟ್ಟಲೆ ವೃತ್ತಿಯಲ್ಲಿ ದುಡಿತಾ ಇದ್ದಾರೆ. ಏನೇ ಆಗ್ಲಿ, ಎಷ್ಟೇ ಕ್ರಿಕೆಟ್ ಆಡಿದ್ರು ಕೂಡ ಕೇವಲ ಒಂದು 90 ದೇಶಗಳಲ್ಲಿ ಮಾತ್ರ ಕ್ರಿಕೆಟ್ ಇರುವಂತದ್ದು. ಇವತ್ತು ವಾಲಿಬಾಲ್ ಎನ್ನುವಂಥದ್ದು 220 ದೇಶಗಳಲ್ಲಿ ಇದೆ. ಇದನ್ನು ನೀವು ಎಲ್ಲರೂ ಮನಗಣಬೇಕು ಫಸ್ಟ್. ಅಷ್ಟು ಮಟ್ಟಿಗೆ ಶ್ರೇಷ್ಠತೆಯನ್ನು ಪಡೆದಿದೆ ಅಂತ ಹೇಳಿದ್ರೆ ನೀವು ಯಾವ ರೀತಿ ವಾಲಿಬಾಲಿಗೆ ಒಂದು ಆಕರ್ಷಣೆ ಇದೆ ಅಂತೇಳಿ ನಾವೆಲ್ಲರೂ ಅಂದ್ಕೊಳ್ಬೇಕು. ವಿಶೇಷವಾಗಿ ಇವತ್ತು ಒಂದು ಒಳ್ಳೆಯ ಪೋಸ್ಟ್ ಅಂತ ಕರೀತಾರೆ, ನಿಲುವು ಬರಬೇಕು ಅಂತ ಹೇಳಿದ್ರೆ ವಾಲಿಬಾಲ್ ಆಡಬೇಕು ಅಂತೇಳಿ ನನಗೆ ಕಳಿಸಿಕೊಟ್ಟಂತ PT ಮಾಸ್ಟರ್ ಕೂಡ ಹೇಳಿದ್ದಾರೆ. ನಾನು ಕೂಡ ಮಕ್ಕಳನ್ನ ಹೇಳುವುದೇ, ಒಂದು ಒಳ್ಳೆ ಕ್ರೀಡಾಪಟುವನ್ನ ತಯಾರು ಮಾಡುವಂತದ್ದು ಹೇಗೆ, ಅವನಿಗೆ ಯಾವ ರೀತಿಯ ತರಬೇತಿಯನ್ನು ಕೊಡಬೇಕು, ಫಸ್ಟ್ ವಾಲಿಬಾಲಿಗೆ ಆಯ್ಕೆ ಮಾಡಬೇಕಾದ್ರೆ ಅವನ ಪೋಸ್ಚರ್ ಯಾವ ರೀತಿ ಇರಬೇಕು ಅಂತೇಳಿ ನಮಗೆ ಸ್ವಲ್ಪ ಕಿಂಚಿತ್ತು ಈ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಗೊತ್ತಿದೆ. ಹಾಗಾಗಿ ಆ ಕ್ರೀಡಾಪಟು ಒಂದು ಒಳ್ಳೆ ರೀತಿಯಲ್ಲಿ ತರಬೇತಿಯನ್ನು ಪಡೆದ್ರೆ ಒಬ್ಬ ಅದ್ಭುತ ಆಟಗಾರನಾಗ್ತಾನೆ. ಯಾವುದೇ ಇವತ್ತು ಕ್ರೀಡಾಪಟುಗಳಿಗೆ ನಾನು ಹೇಳುವಂತದ್ದು ಇದನ್ನೇ ಮಾತನ್ನು ಹೇಳ್ತಾ ಇದ್ದೇನೆ. ಮೊದಲೆಲ್ಲ ನಾವೆಲ್ಲ ಉಜಿರೆಯಲ್ಲಿ ಆಡ್ತಾ ಇರ್ಬೇಕು ಅಂತಾದ್ರೆ ಇಲ್ಲಿಂದ ಮೂಡಿಗೆರೆಗೆ ಹೋಗ್ತಾ ಇದ್ದೇವೆ, ಒಂದು ಕಪ್ಪಿಗೋಸ್ಕರ ಖಾಲಿ 100 ರೂಪಾಯಿ ಕಪ್ಪು ಕೊಡ್ತಾರೆ. ಇಲ್ಲಿಂದ ನಾವು ನಡೆದು ಹೋಗುದು ಅಲ್ಲಿಗೆ ಉಜಿರೆಯಿಂದ, ಮತ್ತೆ ಏನೆಲ್ಲ ಸಿಗ್ತದೆ ಅದರಲ್ಲಿ ಹತ್ತಿಕೊಂಡು ಹೋಗುದು. ಅಲ್ಲಿ ಹೋಗಿ ವಾಲಿಬಾಲ್ ಆಡಿಬಿಟ್ಟು ದೊಡ್ಡ ಕಪ್ಪು ಕೊಡ್ತಾರೆ, ಅದನ್ನ ಎತ್ತಿಕೊಂಡು ಹೀಗೆ ಕೈಯಲ್ಲಿ ಆಟ ಆಡಿಕೊಂಡು ಒಂದು ಘೋಷಣೆ ಎಲ್ಲ ಕುಯ್ಕೊಂಡು ಕಾಲೇಜಿಗೆ ಉಜಿರೆಗೆ ಬರ್ತಾ ಇದ್ದೆವು. ಆದ್ರೆ ಈಗಿನ ಕ್ರೀಡಾಪಟುಗಳ ಕತೆ ಅದನ್ನು ಕೂಡ ನಾವು ಆಲೋಚನೆ ಮಾಡ್ಬೇಕು. ಅಂತ ಒಂದು ಮಟ್ಟ ಇನ್ನು ಕೂಡ ಬರ್ಬೇಕು, ಬದಲಾವಣೆಗಳು ಆಗ್ಬೇಕು. ನಾವು ದೇವರ ಹತ್ರ ಎಲ್ಲಾ ಕ್ರೀಡಾಪಟುಗಳ ಹತ್ರ ಬೇಡುವುದು ಏನಪ್ಪಾ ಅಂತಂದ್ರೆ, ಇವತ್ತು ಸಂಘಟಕರು ಬಹಳ ಅದ್ಭುತವಾಗಿ ಸಂಘಟನೆ ಮಾಡ್ತಾರೆ. ನೋಡಿ, ಇವತ್ತು ಒಂದು ಮೈದಾನ ಬಹಳ ಖುಷಿ ಕೊಟ್ಟಿದೆ. ಈಗ ಆಳ್ವರು ಕೂಡ ಹೇಳಿದ್ರು, ಒಳ್ಳೆಯ ಒಂದು ಮೈದಾನವನ್ನ ಕ್ರಿಯೇಟ್ ಮಾಡಿದ್ರಿ ನೀವು. ಅದ್ಭುತವಾಗಿ ಅದನ್ನ ಲೆವೆಲ್ ಮಾಡಿ ನೆಟ್ ಅನ್ನು ಕೂಡ ಒಂದು ಬಹಳ ಒಳ್ಳೆ ರೀತಿಯಲ್ಲಿ ಕಟ್ಟಿ, ಕಂಬ ಆಗ್ಲಿ ಎಲ್ಲ ಲೈಟಿಂಗ್ಸ್ ಬಹಳ ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡಿದ್ರಿ. ಪುಂಡಿಕಾಯರು ಕೂಡ ಹೇಳಿದ್ರು, ತಿಂಡಿ ಊಟ ಎಲ್ಲ ಕೂಡ ಸ್ಪಾನ್ಸರ್ ಮಾಡಿದ್ದಾರೆ ಊರಿನವರು. ಕೇಳಿದ ಕೂಡಲೇ ಊಟ ಕೂಡ ಕೊಟ್ಟರು, ಅದು ಕೊಟ್ಟರು, ಇದು ಕೊಟ್ಟರು, ಎಲ್ಲ ಸ್ಪಾನ್ಸರ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತ ಹೇಳಿ ಕ್ರೀಡಾಪಟುಗಳು ನಾವು ಆಲೋಚನೆ ಮಾಡ್ಬೇಕು. ನಾನು ಕೂಡ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಅದೆಷ್ಟೋ ಮಂದಿಗೆ ತರಬೇತಿ ನೀಡುವಾಗ ನಾನು ಕೂಡ ಸಮಾಜದಲ್ಲಿ ಏನು ಪಡಿತಾ ಇದ್ದೀನೋ ನಾನು ಅದನ್ನು ಸಮಾಜಕ್ಕೆ ಮರಳಿ ಕೊಡುವಂತ ಮಟ್ಟಕ್ಕೆ ಇಳಿಯದಿದ್ರೆ ನಾವು ನಾಡಿಗೆ, ಈ ದೇಶಕ್ಕೆ ಮಾಡುವಂತ ಅನ್ಯಾಯ. ಇದನ್ನೆಲ್ಲ ಕ್ರೀಡಾಪಟುಗಳು ನಿಜವಾಗಿ ಎಲ್ಲ ಯಾರು ವಾಲಿಬಾಲ್ ಆಡ್ತಾ ಇದ್ದಾರೆ, ನೀವು ಎಲ್ಲ ಅಲ್ಲಲ್ಲಿ ನಿಂತಿದ್ದೀರಿ, ನೀವು ಮೊದಲು ಎಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಾನು ಕೂಡ ವಾಲಿಬಾಲ್ ಪಟುವಾಗಿ ನಿಮಗೆ ಹೇಳುವಂತದ್ದು, ಇವತ್ತು ಒಳ್ಳೆ ರೀತಿಯಲ್ಲಿ ತರಬೇತಿಯನ್ನು ಪಡಿಬೇಕು. ನಾವು ಉಳ್ಳಾಳ ಮೊನ್ನೆ ಒಂದು ತರಬೇತಿಯನ್ನು ಮಾಡಿದೆವು, ಒಂದು 32 ಮಂದಿಯನ್ನು ಸೆಲೆಕ್ಷನ್ ಮಾಡಿದೆವು ತಾಲೂಕು ಜಿಲ್ಲಾ ಮಟ್ಟಕ್ಕೆ. ಈಗ ರೀಸೆಂಟ್ ಅದರಲ್ಲಿ ಒಂದು 5 ಮಂದಿ ಬರ್ಲೇ ಇಲ್ಲ. ಲಾಸ್ಟ್ ಒಂದು ದಿನ ಬಂದ್ರು, ಮತ್ತೊಬ್ಬರು ಫೋನ್, ಸರ್ ನಾನು ಕೇರಳದಲ್ಲಿ ಇದ್ದೇನೆ ಸರ್, ಕಾಸರಗೋಡದಲ್ಲಿ ಇದ್ದೇನೆ ಸರ್. ಆಯ್ತು, ನೀವು ಅಲ್ಲಿ ಆಡಿ, ಏನು ಬೇಸರ ಇಲ್ಲ, ನಿಮಗೆ ಪ್ರೋತ್ಸಾಹ ಇದೆ, ಬಟ್ ನೀವು ನಮ್ಮ ತಾಲೂಕು ಟೀಮಲ್ಲಿ ಆಡ್ಲಿಕ್ಕೆ ಆಗುದಿಲ್ಲ ಅಂತ ನೇರವಾಗಿ ಫೋನ್ ನಲ್ಲಿ ಹೇಳಿದೆವು. ಯಾಕೆಂದ್ರೆ ಆ ಶಿಸ್ತು ಕ್ರೀಡಾಪಟುಗಳಿಗೆ ಪ್ರಾಮುಖ್ಯವಾಗಿ ಬೇಕು. ಒಂದು ಟ್ರೈನಿಂಗ್ ತರಬೇತಿಯನ್ನು ಖಂಡಿತವಾಗಿ ಕರೆಕ್ಟ್ ಆಗಿ ತಗೊಳ್ಬೇಕು. ತರಬೇತಿ ಪಡೆದ್ರೆ ಮಾತ್ರ ಯಾವುದೇ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಟ್ರೈನಿಂಗ್ ಪಡೆಯದೆ, ತರಬೇತಿಯನ್ನು ಪಡೆಯದೆ, ಅದು ಕೂಡ ಸಮಯ ಪ್ರಜ್ಞೆಯೊಂದಿಗೆ ಡಿಸಿಪ್ಲಿನ್ ಆಗಿ ಶಿಸ್ತನ್ನು ಪಡೆದುಕೊಂಡು ಕೋಚ್ಗಳಿಗೆ, ತರಬೇತುದಾರರಿಗೆ ಒಳ್ಳೆಯ ರೆಸ್ಪೆಕ್ಟ್ ಕೊಟ್ಟು, ಅದೆಷ್ಟೋ ಮಂದಿ ರೆಸ್ಪೆಕ್ಟ್ ಕೊಟ್ಟು ಒಂದು ನಮಸ್ತೆ ಕೂಡ ಕೊಡುವಂತ ಒಂದು ಮಟ್ಟಕ್ಕಿಲ್ಲ. ಅವ್ರೇನೋ ಒಬ್ರು ಅತಿಥಿ ಟ್ರೈನಿಂಗ್ ಬರ್ತಾರೆ, ತರಬೇತುದಾರ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಬಂದು ಗ್ರೌಂಡ್ ಅಲ್ಲಿ ಕುಳಿತು ಕರೀಬೇಕು ಮಕ್ಕಳು, ಬನ್ನಿ ಮರೆ, ಗಂಟೆ 4 ಆಯ್ತು, ಏನು ಇನ್ನೂ ಬರ್ಲಿಲ್ವಾ, ಆಡ್ಲಿಕ್ಕೆ ಇಳಿದಿಲ್ವಾ ಗ್ರೌಂಡಿಗೆ ಅಂತ. ಆ ಮಟ್ಟಿಗೆ ನಾವೆಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ತುಂಬಾ ಕ್ರೀಡಾಪಟುಗಳು, ಒಳ್ಳೆ ಕ್ರೀಡಾಪಟುಗಳು ಕೂಡ ಇದ್ದಾರೆ, ಅದನ್ನು ಕೂಡ ನಾವು ಅಭಿನಂದಿಸಬೇಕು. ತುಂಬಾ ಮಂದಿ ನಮ್ಮ ಉಳ್ಳಾಳ ತಾಲೂಕಲ್ಲಿ ಮೊನ್ನೆ ನೋಡಿದೆ, ಕರೆಕ್ಟ್ 4 ಗಂಟೆಗೆ ಟ್ರೈನಿಂಗ್ ಅಂದ್ರೆ 4 ಗಂಟೆಗೆ ಅಲ್ಲಿದ್ದಾರೆ. 6 ಗಂಟೆಗೆ ಫ್ಲಡ್ ಲೈಟ್ ಅಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದವು ಕೋಟೆಗಾರ ಬೀರಿಯಲ್ಲಿ, 6 ಗಂಟೆಗೆ ಸರಿಯಾಗಿ ಶಾರ್ಟ್ಸ್ ಎಲ್ಲ ಹಾಕೊಂಡಿದ್ರು. ಅಂತಹ ಒಳ್ಳೆಯ ಕ್ರೀಡಾಪಟುಗಳು ಕೂಡ ನಮ್ಮಲ್ಲಿದ್ದಾರೆ. ಹಾಗಾಗಿ ವಿಶೇಷವಾಗಿ ನಾನು ಎಲ್ಲ ಕ್ರೀಡಾಪಟುಗಳಿಗೆ ಹೇಳುವಂತದ್ದು, ಒಂದು ರೊಟೇಷನ್ ಮ್ಯಾಚ್ ಅನ್ನ ಆದಷ್ಟು ಮಾಡಿ, ಸಂಘಟಕರಲ್ಲಿ ಕೂಡ ವಿನಂತಿ ಮಾಡ್ತೇನೆ, ಈಗ ನಿಂತು ಆಡಿ ಅವರಿಗೆ ಒಂದೇ ಪೊಸಿಷನ್ ಆಡಿಬಿಟ್ಟು ಒಮ್ಮೆ ರೊಟೇಷನ್ಗೆ ಹೋಗ್ಬೇಕಾದ್ರೆ ಮೇಲೆ ಕೆಳಗೆ ನೋಡ್ತಾರೆ. ಒಳ್ಳೆ ಆಡು ರಾಷ್ಟ್ರ ಮಟ್ಟಕ್ಕೆ ಹೋಗಿರ್ತಾನೆ ಅವ ಪಾಪ, ಇಲ್ಲಿ ಸ್ಟಿಲ್ ಮ್ಯಾಚ್ ಆಡಿಸಿ ಏನಾಗಿದೆ ಅವನಿಗೆ ರೊಟೇಷನ್ನೇ ಗೊತ್ತಿಲ್ಲ. ಲಾಸ್ಟ್ ಒಳ್ಳೆ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗೆ ರೊಟೇಷನ್ ಗೊತ್ತಿಲ್ಲ ಅಂತ ಗೊತ್ತುಂಟು, ಆದ್ರೂ ಆಡಿ ಅಭ್ಯಾಸ ಆಗಿಬಿಟ್ಟು ಆ ಮಟ್ಟಕ್ಕೆ ಇಳಿದಿರ್ತಾರೆ. ದಯವಿಟ್ಟು ಈ ಏನು ಒಂದು ನಿಯಮಗಳಿದೆ, ಆ ನಿಯಮಗಳನ್ನ ಮುಖ್ಯವಾಗಿ ಕ್ರೀಡಾಪಟುಗಳು, ಆಟಗಾರರು, ಯಾಕೆ ಸಂಘಟಕರು ಸ್ಟಿಲ್ ಮ್ಯಾಚ್ ಅನ್ನ ಮಾಡ್ತಾರೆ ಅಂತಂದ್ರೆ ಇದಕ್ಕೆ
ಯಾಕೆ ಟೀಮ್ ಬರುವುದಿಲ್ಲ ಅಂತ. ಖಂಡಿತವಾಗಿ ನಾನು ಹೇಳ್ತೀನಿ, ಎಲ್ಲರಿಗೂ ಹೇಳ್ತೇನೆ, 5 ಟೀಮ್ ಬಂದ್ರು ಪರವಾಗಿಲ್ಲ. ಎಲ್ಲ ಸಂಘಟಕರಿಗೆ ನಾನು ವಿನಂತಿ ಮಾಡೋದು, ಹೃದಯಪೂರ್ವಕವಾಗಿ ವಿನಂತಿ ಮಾಡೋದು, ನಮಗೆ ದೊಡ್ಡ ಟೀಮು 25 ಟೀಮು 30 ಟೀಮ್ ಬೇಡ. ಒಳ್ಳೆ ಡಿಸಿಪ್ಲಿನ್ ಆಗಿ 8 ಗಂಟೆಗೆ ನೀವು ನನಗೆ ಬಹಳ ಸಂತೋಷ ಆಯ್ತು. ನಾನು ಇವತ್ತು ಬಹಳ ನೋಡಿ, ಆಳ್ವರು ಕೂಡ ಹೇಳ್ತಾರೆ, ನನಗೆ ಬಹಳ ಖುಷಿ ಆಯ್ತು ಇವತ್ತು. ನಾನು ಎಲ್ಲರೂ ಚಪ್ಪಾಳೆ ತಟ್ಟಬೇಕು, ಯಾಕೆ ಅಂತ ಹೇಳ್ತೀನಿ. ಇವತ್ತು ನಾವು ಒಂದು ಕಾರ್ಯಕ್ರಮದಲ್ಲಿ ಹಸೆಗೋಳಿಯಲ್ಲಿ ಸಂಧ್ಯಾ ಭಜನಾ ಕಾರ್ಯಕ್ರಮ ಅಂತ ಮಾಡಿದ್ವಿ, 48 ದಿನ ನಮ್ದು. ನಿಜವಾಗಿ ನಾನು ಹೇಳಿದೆ ಮಹಾಪೂಜೆ ಆದ ನಂತರ ಬರುವುದು ಸರ್, ಕ್ಷಮೆ ಇರಲಿ ಅಂತ ಲೇಟ್ ಆಯ್ತು. ಆದ್ರೆ ನೀವು ಆ ಸಮಯಕ್ಕೆ ಸ್ಟಾರ್ಟ್ ಮಾಡಿದ್ರಿ ಇನಾಗ್ರೇಷನ್, ಒಳ್ಳೆ ರೀತಿಯಲ್ಲಿ ನೀವು ಯಾರೇ ಬರ್ಲಿ ಬರದಿರ್ಲಿ ಕರೆಕ್ಟ್ ಸಮಯಕ್ಕೆ ಸ್ಟಾರ್ಟ್ ಮಾಡಿದ ಕಾರಣ ನಾನು ಈ ನರಿಂಗಾನ ಯುವಕ ಮಂಡಲಕ್ಕೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮೊದಲನೇದಾಗಿ ಇದು ನಿಜವಾಗಿ ಕ್ರೀಡೆಗೆ ಮೊದಲು ಬರುವಂತ ನಿಯಮ ಇದು. ನಾನು ನಿಜವಾಗಿ ಇದನ್ನು ಬಹಳ ಹೆಮ್ಮೆಯಿಂದ ನಿಮಗೆ ಅಭಿನಂದಿಸ್ತೇನೆ. ವಿಶೇಷವಾಗಿ ಮತ್ತೆ ಕ್ರೀಡಾಪಟುಗಳಿಗೆ ಆಳ್ವರೆ ಹೇಳಿದ್ದಾಗೆ ನಮಗೆ ಆಟಗಾರರದೇ ಸಮಸ್ಯೆ ಕೆಲವು ಇದೆ. ನಿನ್ನೆ ಕೂಡ ಒಬ್ರು ಫೋನ್ ಬಂತು, ಸರ್ ನಮ್ಮನ್ನು ಸೆಲೆಕ್ಷನ್ ಮಾಡಲಿಲ್ಲ ಅಂತ. ಇದೆಲ್ಲ ಯಾಕೆ ಕೊರತೆ ಇದೆ ಅಂತಂದ್ರೆ ಎಲ್ಲವೂ ನಮ್ಮಲ್ಲಿ ಡಿಸಿಪ್ಲಿನ್ ಅನ್ನ ಕೊರತೆ, ಮತ್ತೆ ಹಣಕ್ಕೆ ವ್ಯಾಮೋಹ ಆಗಬಾರ್ದು. ದಯವಿಟ್ಟು ಒಳ್ಳೆ ಕ್ರೀಡಾಪಟು ಚಂದ ಮಾಡಿ ಆಡಿ, ನಿಮಗೆ ಒಳ್ಳೆ ಹೆಸರು ಬರ್ತದೆ. ಈಗ ಆಳ್ವರಿಗೆ ಗೊತ್ತುಂಟು, ಬೇರೆ ಬೇರೆ ಸಿಲೆಕ್ಷನ್ ಮಾಡಿ ರಾಜ್ಯ ರಾಷ್ಟ್ರ ಮಟ್ಟದ ಬೇರೆ ಬೇರೆ ಕಂಪನಿಗಳು ಕೂಡ ನಿಮ್ಮನ್ನು ಹುಡುಕ್ತಾ ಬರ್ತಾ ಇದೆ. ಆಲ್ವಾ ಇದು ಆಗಿರ್ಬೋದು, ಯಾವ್ದು ರೈಲ್ವೇಸ್ ಆಗಿರ್ಬೋದು, ಬೇರೆ ಬೇರೆಗಳು ಸರ್ಕಾರಿ ಇಲಾಖೆಗಳು ಕೂಡ ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ನೀವು ಆಟ ಇದ್ರೆ, ನಿಮ್ಮಲ್ಲಿ ಪ್ರತಿಭೆ ಇದ್ರೆ ಖಂಡಿತ ಸಿಲೆಕ್ಷನ್ ಮಾಡ್ತೀರಿ, ಸಿಲೆಕ್ಷನ್ ಮಾಡ್ತೀರಿ. ಅದಕ್ಕೆ ನೀವು ಆಯ್ಕೆ ಆಗ್ತೀರಿ ಖಂಡಿತ. ಹಾಗಾಗಿ ಆಯ್ಕೆ ಆಗ್ಬೇಕಾದ್ರೆ ನನ್ನಲ್ಲಿ ಸಮಯ ಪ್ರಜ್ಞೆ ಬೇಕು, ಶಿಸ್ತು ಬೇಕು, ಸರಿಯಾಗಿ ಎಟ್ ಎ ಟೈಮ್ ತರಬೇತಿ ಯಾರು ಕೊಡ್ತಾರೆ ಕೋಚ್ ಕೊಡ್ಬೇಕು, ಅವರಿಗೆ ಗೌರವ ಕೊಡ್ಬೇಕು. ಹಾಗಾಗಿ ಎಲ್ಲ ಕ್ರೀಡಾಪಟುಗಳು ಈ ವ್ಯವಸ್ಥೆಗಳಿಗೆ ಬದ್ಧರಾಗಿ ಎಲ್ಲ ಕರೆಕ್ಟ್ ಆಗಿ ಸಂಘಟಕರಿಗೆ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಿ, ಸಹಕಾರ ಮಾಡಿ, ಕೋಚ್ಗಳಿಗೆ ಒಳ್ಳೆ ಗೌರವ ಕೊಟ್ಟು ಎಲ್ಲ ಕ್ರೀಡಾಪಟುಗಳು ನಮ್ಮ ಏನು ವಾಲಿಬಾಲ್ ಎನ್ನುವ ಕ್ರೀಡೆ ಒಂದು ಆಕರ್ಷಣೀಯ ಕ್ರೀಡೆ, ಶಿಸ್ತುಬದ್ಧ ಕ್ರೀಡೆ. ನೋಡಿ, ಬೇರೆ ಯಾವ ಕ್ರೀಡೆಯಲ್ಲಿ ವಾಲಿಬಾಲ್ ನಂತ ನಿಮಗೆ ಆ ಒಂದು ಆಕರ್ಷಣೆ ಸಿಗುವುದಿಲ್ಲ. ಒಂದೊಂದು ಮ್ಯಾಚ್ಗಳು ಫೈಟ್ ಮ್ಯಾಚ್ ಬರಲಿ, ನಿಮಗೆ ಒಂದೊಂದು ಬಾಲಿಗೆ ಅವರು 25-30 ಓದುದುಂಟು, 35 ಬಂದುಂಟು, 40-42 ಬಂತು. ಮೊನ್ನೆ 42 ತನಕ ಹೋಗ್ತಾ ಇದೆ, ಈಚ್ ಅಂತ ಒಂದು ಮ್ಯಾಚ್ ಗಳನ್ನೆಲ್ಲ ನೋಡ್ಬೇಕು ಅಂತಂದ್ರೆ ಅದು ವಾಲಿಬಾಲ್ ಅಲ್ಲಿ ಮಾತ್ರ ಸಾಧ್ಯ. ಅಂತ ಒಂದು ಆಕರ್ಷಣೆ ಬರುವಂತದ್ದು ಅಂತ ಒಂದು ವಾಲಿಬಾಲ್ ಅಲ್ಲಿ. ಕುಳಿತಲ್ಲಿ ನಿದ್ದೆ ಬರುವುದಿಲ್ಲ ಅಂತಂದ್ರೆ ಒಂದು ವಾಲಿಬಾಲ್ ನೋಡ್ಬೇಕು. ರಾತ್ರಿ ಫೆಡ್ ಲೈಟ್ ಕೂಡ ನೀವು ಖಂಡಿತ ಬೆಳಗ್ಗೆ ತನಕ ನೋಡುವಂತ ಒಂದು ಆಟ ಅಂತಂದ್ರೆ ಅದು ವಾಲಿಬಾಲ್. ನಿಮಗೆಲ್ಲರಿಗೂ ಶುಭವನ್ನ ಹಾರೈಸ್ತೇನೆ. ಎಲ್ಲರಿಗೂ ಆರೋಗ್ಯ ಬೇಕು, ಇವತ್ತು ಮೇನ್ ಇಂಪಾರ್ಟೆಂಟ್. ಎರಡನೇದು ಸೌಹಾರ್ದತೆ ಬೇಕು. ಮುಖ್ಯವಾಗಿ ಸಮಯದಲ್ಲಿ ಇದೆರಡು ಕೊರತೆ ಕಾಣ್ತಾ ಇದ್ದೇವೆ. ಎಲ್ಲ ಕಡೆ ನೀವು ನೋಡ್ತಾ ಇದ್ದೀರಿ, ಸೌಹಾರ್ದತೆ ಎಲ್ಲಿ ಉಂಟು ಅಲ್ಲಿ ಯಾವುದೇ ಗಲಾಟೆಗಳು ಯಾವುದು ಬರುವುದಿಲ್ಲ. ಸೌಹಾರ್ದತೆ ಬರಬೇಕು ಅಂದ್ರೆ ಈಗ ಭಾಷಣ ಮಾಡಿದ್ರೆ ಸೌಹಾರ್ದತೆ ಖಂಡಿತ ಬರುವುದಿಲ್ಲ. ಇದನ್ನು ನಾವು ಎಲ್ಲರೂ ನೆನಪಿಟ್ಕೊಳ್ಬೇಕು. ಭಾಷಣ ಮಾಡಿ ದೊಡ್ಡ ಸೌಹಾರ್ದತಾ ಸಭೆ ಅಂತೇಳಿ ಇಟ್ಟು ನೀವೆಲ್ಲ ಮತ ಜಾತಿ ಮತವನ್ನು ಕರೆದು ನೀವು ಭಾಷಣ ಮಾಡಿದ್ರೆ ಸೌಹಾರ್ದತೆ ಖಂಡಿತ ಬರಲ್ಲ. ಇಂಥ ಪಂದ್ಯಾಟದಲ್ಲಿ ನೀವು ಖಂಡಿತ ನೋಡ್ತೀರಿ. ಯಾಕೆಂದ್ರೆ ಅದರಲ್ಲಿ ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಒಟ್ಟಿಗೆ ಆಡುವಾಗ ಅದರಲ್ಲಿ ಸೌಹಾರ್ದತೆ ಬರ್ತದೆ. ಈ ಪಂದ್ಯಾಟಗಳನ್ನ ಜಾಸ್ತಿ ಮಾಡುವ ಮುಖೇನ ನೀವೆಲ್ಲರೂ ಒಟ್ಟಾಗ್ತೀರಿ, ನಾವೆಲ್ಲರೂ ಒಟ್ಟಾಗ್ತೇವೆ, ಈ ಸುಭಿಕ್ಷೆ ಬರುತ್ತೆ, ಸುರಕ್ಷತೆ ಬರುತ್ತೆ. ಅದರ ಮುಖೇನ ಸೌಹಾರ್ದತೆ ನಮ್ಮೆಲ್ಲರಲ್ಲೂ ಬರ್ತದೆ. ಅಂತ ಒಂದು ಕೆಲಸವನ್ನ ಇವತ್ತು ನರಿಂಗಾನ ಯುವಕ ಮಂಡಲ ಮಾಡಿದ್ದೀರಿ. ನಿಮಗೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಎರಡನೇದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಒಂದು ಒಳ್ಳೆಯ ದಿವಂಗತರನ್ನ ಇವತ್ತು ನೆನಪು ಮಾಡುವಂತ ಕೆಲಸವನ್ನು ಮಾಡಿದಿರಿ ನೋಡಿ. ಅದು ವಿಶೇಷವಾದಂತ ಒಂದು ಮಹತ್ವವಾದಂತ ಕೆಲಸ. ಅವರು ಇವತ್ತು ಪ್ರೈಸ್ ಕೊಡ್ತಾರೆ, ಅದು ಅಲ್ಲ ಮುಖ್ಯ. ಅದು ಕೊಟ್ಟದನ್ನು ತಗೊಳ್ಳುವಂಥದ್ದು ನಮ್ಮ ಧರ್ಮ. ಅವರು ಕೊಡ್ತಾರೆ, ಆಸೆಯಿಂದ ಕೊಡ್ತಾರೆ. ಬಟ್ ಅವರು ಅದೆಷ್ಟೋ ಸಮಯ ಸೇವೆಯನ್ನು ಮಾಡಿರ್ಬೋದು, 2-3 ಮಾಡಿರ್ಬೋದು, ಅಥವಾ ಕುಟುಂಬದಲ್ಲಿ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಅವರು ದೇವಾಧೀನರಾಗಿರ್ಬೋದು. ಅಂತವರನ್ನ ಇವತ್ತು ಗೌರವಿಸುವಂತ ಕೆಲಸವನ್ನು ಇವತ್ತು ನರಿಂಗಾನ ಯುವಕ ಮಂಡಲ ಮಾಡಿದೆ. ಅದಕ್ಕಾಗಿ ನೀವು ಜೋರಾಗಿ ನಿಮಗೊಂದು ಚಪ್ಪಾಳೆ ತಟ್ಟಬೇಕು. ಅಂತ ಒಂದು ಹಿರಿಯರನ್ನ ಇವತ್ತು ಈ ಒಂದು ವೇದಿಕೆಯಲ್ಲಿ ಗೌರವಿಸಿದಿರಿ. ಅವರ ಕುಟುಂಬಸ್ಥರು ನಿಮ್ಮನ್ನು ಲೈಫ್ ಲಾಂಗ್ ಮರೆಯುವುದಿಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅವರ ಕುಟುಂಬಸ್ಥರು ಏನಿದ್ದಾರೆ ಇವತ್ತು ಅವರ ಬಹಳ ಸಂತೋಷ ಪಡ್ತಾರೆ. ನನ್ನ ಅಪ್ಪನದು ಅಥವಾ ನನ್ನ ಮಾವನನ್ನ ಇವತ್ತು ನೆನಪಿಸುವಂತ ಕೆಲಸವನ್ನು ಇವತ್ತು ನರಿಂಗಾನ ಯುವಕ ಮಂಡಲ ಮಾಡಿದೆ ಅಂತ ಹೇಳಿ ಬಹಳ ಹೆಮ್ಮೆ ಪಡ್ತಾರೆ. ಇದು ಲೈಫ್ ಲಾಂಗ್ ಸಿಗುವಂತದ್ದು ನಮಗೆ, ಅದು ಮಾತ್ರ ಅಂತ ಹೇಳ್ಕೊಳ್ತಾ ನಿಮಗೆಲ್ಲರಿಗೂ ಶುಭಾಶಯಗಳನ್ನ ಸಲ್ಲಿಸುತ್ತಾ ಈ ಮ್ಯಾಚ್ ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ನಡೆಯಲಿ. ನಾರಾಯಣ ಆಳ್ವರು ಹೇಳಿದಾಗೆ ಸಮಯ ಪ್ರಜ್ಞೆಯೊಂದಿಗೆ ಯಾವ ಟೀಮ್ ಬಂದಿದೆ, ಶಿಸ್ತುಬದ್ಧವಾಗಿ ಆಡ್ಲಿಕ್ಕೆ ಯಾರು ಬಂದಿದ್ದಾರೆ, ಅಂತ ಟೀಮ್ಗಳು 5 ಟೀಮ್ ಆದ್ರೂ ಪರವಾಗಿಲ್ಲ, ಲೀಗ್ ಆಡಿಸಿ. 4 ಟೀಮ್ ಬಂದ್ರು ಲೀಗ್ ಆಡಿಸಿ. ಹಾಗಾಗಿ ನೀವು ಯಾವುದೇ ಟೆನ್ಷನ್ ಮಾಡಬೇಡಿ. ಆ ಒಂದು ವಾಲಿಬಾಲ್ ನ ನಿಯಮ ಅಂತ ಇದೆ, ಆ ನಿಯಮವನ್ನ ಪಾಲಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಿ ಅಂತ ಹೇಳ್ಕೊಳ್ತಾ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ವಿಶೇಷವಾಗಿ ನನ್ನನ್ನ ಇಲ್ಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿದಂತ ನಮ್ಮ ಸತೀಶ್ ಮುಂಡಿಗೆ ನನ್ನ ಬಹಳ ಆತ್ಮೀಯರು. ಸುಮಾರು ಕಳೆದ 20 ವರ್ಷಗಳಿಂದ ಏನೇನೋ ಹೇಳಿದ್ರು, ನಮ್ಮ ಸಾಧನೆಗಳೆಲ್ಲ ತುಂಬಾ ಹೇಳಿದ್ರು. ಅದೇನೋ ಒಂದು ಸಹಾಯ ಏನಾದ್ರೂ ಮಾಡ್ಬೇಕು ಅಂತ ಮಾಡಿದ್ರೆ ಒಂದು 50 ವರ್ಷದೊಳಗೆ ಮಾಡ್ಬೇಕಾದ್, ಮತ್ತೆ ನಮ್ಮಿಂದ ಕೂಡುದಿಲ್ಲ. ಹಾಗಾಗಿ ಈ ವರ್ಷದಲ್ಲಿ ಏನಾದ್ರು ಮಕ್ಕಳಿಗೆ, ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಟ್ರೆ ಅದು ನಮ್ಮನ್ನು ಕಾಪಾಡ್ತದೆ ಮುಂದಕ್ಕೆ ಅಂತೇಳಿ ಅದೊಂದು. ಮತ್ತೆ ಹೆಸರಿಗೋಸ್ಕರ ಏನೋ ದೊಡ್ಡ ಪ್ರಶಸ್ತಿ ಸಿಗ್ತದೆ ಅಂತಲ್ಲ. ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ.
ನರಿಂಗಾನ ಯುವಕ ಮಂಡಲದ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿದ್ರೆ ಅವರು ಇವತ್ತು ಬೆಳಿಗ್ಗೆ ದುಬೈಯಿಂದ ಇಲ್ಲಿ ಮುಟ್ಟಿದ್ದಾರೆ. ನಾನು ಏಪ್ರಿಲ್ 2ಕ್ಕೆ ರಾತ್ರಿ ಆದರೂ ನಿಮ್ಮ ಒಂದು ಯುವಕ ಮಂಡಲದ ಕ್ರೀಡಾಕೂಟಕ್ಕೆ ಬಂದು ಸೇರ್ತೇನೆ ಅಂತ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ. ಕಳೆದ 1 ತಿಂಗಳಲ್ಲಿ ಅಲ್ಲೇ ಇದ್ರು, ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ನವಾಜ್ ಕಲ್ಲರ್ಗೋಡಿ ಇವರಿಗೆ ಚಂದ್ರಹಾಸ್ ಎಲ್ ಸರ್ಕುಡೇಲ್ ನಮ್ಮ ಮಾಜಿ ಅಧ್ಯಕ್ಷರು, ಇವರು ಶಾಲು ಹಾಕಿ ಗೌರವಿಸಬೇಕು. ಮುಂದಕ್ಕೆ ನವಾಜ್ ಕಲ್ಲರಕೋಡಿ ಅವರಿಂದ 2 ಮಾತು, ಆ ಬಳಿಕ ನಮ್ಮ ಲೋಕೇಶ್ ಸರ್ ಇಂದ ಅಧ್ಯಕ್ಷೀಯ ಭಾಷಣ ಇದೆ, ಕೇಳಲಿಕ್ಕೆ ಕಾಯ್ತಾ ಇರಿ. ನರಿಂಗಾಣ ತೌಡುಗೋಳಿ ಇವರ 44ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಒಂದು ಸುಂದರ ಕಾರ್ಯಕ್ರಮ ವಾಲಿಬಾಲ್ ಪಂದ್ಯಾಟವನ್ನು ಆಯೋಜಿಸಿದ್ದೀರಾ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ವಂದಿಸುತ್ತಾ ಬಹಳ ಸಂತೋಷವಾಗ್ತಾ ಇದೆ. ಯಾಕಂದ್ರೆ ನಮ್ಮ ಗ್ರಾಮದಲ್ಲಿರುವಂತಹ ಒಂದು ಏಕೈಕ ಯುವಕ ಮಂಡಲ ಅಂತ ಹೇಳಬಹುದು. ಅದು ಕ್ರೀಡಾ ಕ್ಷೇತ್ರ ಅಲ್ಲದೆ ಸಾಮಾಜಿಕ ಕ್ಷೇತ್ರ ಇರಬಹುದು ಅಥವಾ ಇನ್ನಿತರ ಸಾಂಸ್ಕೃತಿಕ ಆಗಿರಬಹುದು, ಎಲ್ಲ ಕ್ಷೇತ್ರದಲ್ಲೂ ಸಕ್ರಿಯವಾಗಿ ಕಾರ್ಯಕ್ರಮವನ್ನು ಮಾಡಿಸ್ತಾ ಬರುವಂತಹ ಒಂದು ಸಂಘಟನೆಯಾಗಿದೆ ಯುವಕ ಮಂಡಲ ರಿಜಿಸ್ಟರ್ಡ್ ತೌಡುಗೋಳಿ. ಬಹಳ ಅಭಿಮಾನ ಇದೆ. ಯಾಕಂದ್ರೆ ಇವರು ಸತೀಶ್ ಪುಂಡಿಕೆ ಅವರು ಹೇಳಿದ್ರು, ಅವರು ಕೂಡ ಮೊನ್ನೆ ಅವರು ಮೆಸೇಜ್ ಮಾಡಿದಾಗ ನಾನು ಹೇಳಿದೆ ಖಂಡಿತವಾಗಿಯೂ ಈ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತೇನೆ. ನಮಗೆ ರಂಜಾನ್ ಕೂಡ ನಾಳೆ ಆರಂಭವಾಗ್ತದೆ, ಆದರೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬರುವ ಮುಖ್ಯ ಉದ್ದೇಶ ಅಂದ್ರೆ ಕೇವಲ ಕ್ರೀಡಾ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಈ ಯುವಕ ಮಂಡಲದ ಸದಸ್ಯರು ತಮ್ಮ ಸಮಯವನ್ನು ಮೀಸಲಿಡುವುದು. ಕಳೆದ ವರ್ಷವೇ ಇವರು ಇಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಅನ್ನು ಕೂಡ, ಮಹತ್ತರವಾದಂತಹ ಒಂದು ರಕ್ತದಾನ ಶಿಬಿರವನ್ನು ಕೂಡ ಬಹಳ ಅಚ್ಚುಕಟ್ಟವಾಗಿ, ಅದು ಕೂಡ ಕೋವಿಡ್ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಕೇರಳದ ಗಡಿ ಪ್ರದೇಶ ಆದಂತಹ ಈ ಒಂದು ಪ್ರದೇಶ, ಯಾಕಂದ್ರೆ ಇದರ ಹಿಂದುಗಡೆನೆ ಕೇರಳದ ಗಡಿ ಇದೆ, ನಿರ್ಬಂಧ ವಿಧಿಸಿದ್ರು, ಕೇರಳದ ಜನರು ಇಲ್ಲಿಗೆ ಬರುವಂತಿಲ್ಲ, ಇಲ್ಲಿಯ ವ್ಯಕ್ತಿಗಳು ಕೇರಳಕ್ಕೆ ಹೋಗುವಂತಿಲ್ಲ. ಅಂತಹ ಸಂದರ್ಭದಲ್ಲಿ ರಕ್ತದ ಅಭಾವ ಕೂಡ ಬಹಳಷ್ಟು ನಮ್ಮ ಈ ಒಂದು ಪರಿಸರದಲ್ಲಿ ಇತ್ತು. ಆದರೂ ಕೂಡ ಈ ಯುವಕ ಮಂಡಲದ ಯುವಕರು ಸಕ್ರಿಯವಾಗಿ ಸುಮಾರು 46 ಯೂನಿಟ್ ರಕ್ತವನ್ನು ಒದಗಿಸಿ ರಕ್ತದಾನ ಶಿಬಿರವನ್ನು ಆಯೋಜಿಸುವುದರ ಮೂಲಕ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಮೊದಲನಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಾಟಕ ಕ್ಷೇತ್ರದಲ್ಲಿ ಕೂಡ ಕೆಲವು ಎಲ್ಲಾ ವಾರ್ಷಿಕೋತ್ಸವವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಕ್ರೀಡೆ ಮಾತ್ರ ಅಲ್ಲ, ನಾಟಕವನ್ನು ಕೂಡ ಈ ಒಂದು ಯುವಕ ಮಂಡಲ ರಿಜಿಸ್ಟರ್ಡ್ ನರಿಂಗಾಣ ಕೂಡ ಮಾಡಿದೆ. ಅದೇ ರೀತಿ ಯಕ್ಷಗಾನ ಇರಬಹುದು, ಇನ್ನಿತರ ಎಲ್ಲ ಕಾರ್ಯಕ್ರಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ರಂಗದಲ್ಲೂ ತಮ್ಮ ಪ್ರತಿಭೆಯನ್ನು ತಮ್ಮ ವ್ಯಕ್ತಿತ್ವವನ್ನು ಒಂದು ಪ್ರಚುರಪಡಿಸುವಂತಹ ಕಾರ್ಯಕ್ರಮವನ್ನು ಯುವಕ ಮಂಡಲ ಮಾಡಿದೆ. ಅದಕ್ಕೆ ಕೂಡ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ನಮ್ಮ ಕೆಲವು ಗಣ್ಯ ವ್ಯಕ್ತಿಗಳು ಬಹಳ ಅಚ್ಚುಕಟ್ಟಾಗಿ ಭಾಷಣವನ್ನು ಕಿವಿ ಮಾತನ್ನು ಹೇಳಿದ್ರು. ಖಂಡಿತವಾಗಿಯೂ ಇಲ್ಲಿ ಎಲ್ಲ ದಿಗ್ಗಜರಿರುವಂತಹ ಒಂದು ಊರು ಅಂತ ಹೇಳ್ಬೋದು. ಈ ಒಂದು ಯುವಕ ಮಂಡಲದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಸತೀಶ್ ಪುಂಡಿಕೆ ಅವರು ಪತ್ರಿಕಾ ಇದರಲ್ಲಿದ್ದಾರೆ. ಅದೇ ರೀತಿ ಕೆಲವು ವೈದ್ಯಕೀಯ ರಂಗದಲ್ಲಿರುವಂತಹ ಸದಸ್ಯರು ಕೂಡ ಇಲ್ಲಿದ್ದಾರೆ. ಅದೇ ರೀತಿ ಕೃಷಿ ಕ್ಷೇತ್ರ ಇರಬಹುದು, ಶಿಕ್ಷಣ ಕ್ಷೇತ್ರ ಇರಬಹುದು, ಎಲ್ಲ ಕ್ಷೇತ್ರದಲ್ಲಿರುವಂತಹ ಒಂದು ವ್ಯಕ್ತಿಗಳನ್ನು ಒಳಗೊಂಡಂತಹ ಒಂದು ಸಂಘಟನೆಯಾಗಿದೆ ಯುವಕ ಮಂಡಲ. ಆದ್ದರಿಂದ ನಾನು ಹೇಳಿದ್ದೇನೆ, ನಮ್ಮ ನರಿಂಗಾಣ ಗ್ರಾಮ ಮಾತ್ರವಲ್ಲ, ಬಂಟ್ವಾಳ ತಾಲೂಕಿನಲ್ಲೇ ಒಂದು ಯುವಕ ಮಂಡಲ ಇದ್ದರೆ ಇಷ್ಟೊಂದು ಸಮರ್ಪಕ ರೀತಿಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿರುವ ಜನರನ್ನು ಒಳಗೊಂಡಂತಹ ಸೌಹಾರ್ದಿತವಾಗಿ ಒಂದೇ ಜಾತಿಗೆ ಮೀಸಲಿಡದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸದಸ್ಯರನ್ನು ಒಳಗೊಂಡಂತಹ ಒಂದು ಸೌಹಾರ್ದತೆಯಿಂದ ಕೂಡಿದಂತಹ ಒಂದು ಯುವಕ ಮಂಡಲ ನಮ್ಮ ಬಂಟ್ವಾಳ ತಾಲೂಕಿನಲ್ಲೇ ಒಂದು ಮೊದಲನೇ ಯುವಕ ಮಂಡಲ ಅಂತ ಹೇಳ್ಬೋದು. ಸಕ್ರಿಯವಾಗಿ 44ನೇ ವಾರ್ಷಿಕೋತ್ಸವ ಯಶಸ್ವಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ಪ್ರತಿ ಯಾವುದೇ ಒಂದು ಸಂಘಟನೆ ಇರಬಹುದು ಅಥವಾ ಕೆಲವು ಊರಿನಲ್ಲಿ ಕೆಲವು ಕ್ಲಬ್ಗಳನ್ನು ಮಾಡ್ತಾರೆ, ಅದು ಕೇವಲ ಸೀಮಿತ ವರ್ಷಕ್ಕೆ ಮಾತ್ರ ಅನ್ವಯಿಸ್ತಾ ಇರ್ತದೆ. 1-2 ವರ್ಷ 3 ವರ್ಷ ಕ್ರೀಡಾಕೂಟವನ್ನು ಆಯೋಜಿಸ್ತಾರೆ. ಆ ನಂತರ ಆ ಒಂದು ಕ್ಲಬ್ಬಿನಲ್ಲಿ ಅಧ್ಯಕ್ಷಗೆ ಅಥವಾ ಉಪಾಧ್ಯಕ್ಷ ಪದಾಧಿಕಾರಿಗಳನ್ನು ತೆಗೆಯುವಂತಹ ಸಂದರ್ಭದಲ್ಲಿ ಅವನಾದ್ರೆ ನಾನಿಲ್ಲ ಅಂತಹ ಒಂದು ಭಿನ್ನಾಭಿಪ್ರಾಯ ಬಂದು ಕ್ಲಬ್ ಅನ್ನು ಮುಚ್ಚುವಂತಹ ಪರಿಸ್ಥಿತಿ ನಾವು ಕಂಡಿರಬಹುದು. ಆದರೆ ಇಲ್ಲಿ ಯುವಕ ಮಂಡಲದ ಎಷ್ಟು ಅಚ್ಚುಕಟ್ಟಾಗಿ ಈ ಒಂದು ಸಂಘಟನೆಯನ್ನು ಬೆಳೆಸಿದ್ದಾರೆ ಎಂಬುದಕ್ಕೆ ಸಾಕ್ಷಿ 44ನೇ ವಾರ್ಷಿಕೋತ್ಸವವನ್ನು ಈ ಒಂದು ನಡೆಸ್ತಾ ಇರುವುದೇ ನಿಮಗೆ ಸಾಕ್ಷಿ ಅಂತ ಹೇಳ್ಬಹುದು. ಯಾಕಂದ್ರೆ ಭಿನ್ನಾಭಿಪ್ರಾಯ ಎಂಬುದು ಇಲ್ಲದ ಒಂದು ಸಂಘಟನೆಯಾಗಿದೆ. ಮುಂದಕ್ಕೂ ಕೂಡ 50ನೇ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಾಗಿ ಒಂದು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ಒಂದು ಕ್ರೀಡಾಕೂಟವನ್ನು ನಡೆಸಿ ಒಂದು 50ನೇ ವಾರ್ಷಿಕೋತ್ಸವವನ್ನು ಮಾಡಲು ದೇವರು ನಿಮಗೆ ಅನುಗ್ರಹಿಸಲಿ ಅಂತ ಹೇಳುತ್ತಾ ನನ್ನ 1-2 ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಲಂಕರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ.
ಹಾಗೆ ಕ್ಯಾಂಪ್ ಮಾಡುವಾಗ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಯುವಕಮಂಡಲದ ಬಹಳಷ್ಟು ಸದಸ್ಯರು ಬಂದು ರಕ್ತವನ್ನು ದಾನ ಮಾಡುವ ಮೂಲಕ ಸಮಾಜ ಸೇವಾ ಚಟುವಟಿಕೆಯಲ್ಲಿ ನಾವು ಬಹಳಷ್ಟು ಮುಂದಿದ್ದೇವೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಆ ಒಂದು ಸಂಘಟನೆಯಲ್ಲಿ ಪಾತ್ರವಹಿಸಿದ ಮುರಳೀಧರ್ ಶೆಟ್ಟಿ ಮೋರ್ಲ ಹಾಗೂ ನವಾಜ್ ಕಲ್ಲೂರ್ಗೋಡಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಮುಂದಕ್ಕೆ ನಿಕೋಲಸ್ ಮೌಂತೇರ್ ಅವರಿಂದ ಎರಡು ಮಾತು. ಆ ಬಳಿ ಈ ವಾಲಿಬಾಲ್ ಪಂದ್ಯಾಟವನ್ನು ಉದ್ಘಾಟಿಸಿದಂತ ದಿನಕರ್ ಶೆಟ್ಟಿ ಪಡ್ರೆ ಸುರತ್ಕಲ್ ಅವರ ಅನುಸ್ಮೃತಿ ಈಗ, ಹಾಗೆ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ನಮ್ಮ ಬೆನ್ನನ್ನು ನಾನು ತಟ್ಟಲಿಕ್ಕೆ ಆಗುದಿಲ್ಲ, ನಾನು ಗೌರವ ಅಧ್ಯಕ್ಷ. ನೀವು ಕೊಟ್ಟ ಸಲಹೆಗಳಿವೆ ಎಲ್ಲರೂ, ಆ ಸಲಹೆಗಳನ್ನ ಆದಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಯುವಕ ಮಂಡಲದಲ್ಲಿ ಅಳವಡಿಸಿಕೊಳ್ಳಲು ನಾವು ಶ್ರಮ ವಹಿಸ್ತೇವೆ. ತ್ಯಾಗಂ ಸರ್ ಕೆಲವು ವಿಷಯವನ್ನು ಹೇಳಿದ್ರು, ನಿಮ್ಮ ಹೆಸರು ಎಲ್ಲ ಕಡೆ ಕೇಳ್ತದೆ, ಅದು ಯಾರ ದೀಪ ಒಳ್ಳೆಯಾಗಿ ಉರಿಯುತ್ತದೋ ಅದೇ ಕಾಣುವುದು. ಹಾಗೆ ನಮ್ಮ ನಾರಾಯಣ ಶೆಟ್ಟಿ ಇದ್ದಾರೆ. ಹಾಗೆ ಯುವಕ ಮಂಡಲ ಒಳ್ಳೆಯ ವ್ಯಕ್ತಿಗಳನ್ನ ಈ ಸಮಾಜಕ್ಕೆ ಕೊಟ್ಟಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ನೀವು ಕೊಟ್ಟ ಸಲಹೆಗಳನ್ನ ನಾವು ಸ್ವೀಕರಿಸ್ತೇವೆ. ಹಾಗೆ ಈ ಇಂದಿನ ವಾಲಿಬಾಲ್ ಪಂದ್ಯಾಟಕ್ಕೆ ಎಲ್ಲ ರೀತಿಯ ಶುಭವನ್ನು ಕೋರ್ತಾ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಸಂಘಟನಾ ಕಾರ್ಯದರ್ಶಿಯಾದಂತಹ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ದಕ್ಷಿಣ ಜಿಲ್ಲೆಯ ರೋಮ್ರಿಕ್ ಡಿಸೋರ್ ಅವರು ಎರಡು ಮಾತಾಡಬೇಕಾಗಿ ವಿನಂತಿ. ಇವತ್ತಿನ ಈ ಕ್ರೀಡಾಕೂಟಕ್ಕೆ ನಮ್ಮ ವತಿಯಿಂದ ಶುಭಾಶಯ ಕೋರುತ್ತಾ ನಾನು ಎರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಈಗ ನಮ್ಮ ಯುವಕ ಮಂಡಲದ ಹಿರಿಯ ವಾಲಿಬಾಲ್ ಆಟಗಾರ, ದುಬೈಯಲ್ಲಿ ಸೇವೆ ಸಲ್ಲಿಸಿರುವಂತಹ ಉದ್ಯೋಗ ನಿಮಿತ್ತ ದುಬೈಯಲ್ಲಿರುವಂತಹ, ಇದೀಗ ಈ ಕ್ರೀಡಾಕೂಟಕ್ಕೆಂದಲ್ಲಿ ಬಂದಿರುವಂತಹ ಗೌತಮ್ ತೌಡುಗೋಳಿ ಮರ್ಚೋಡಿ ಇವರು ಈ ಒಂದು ಸಮವಸ್ತ್ರವನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ಯುವಕ ಮಂಡಲದ ಎಲ್ಲ ಆಟಗಾರರಿಗೆ. ಇದೀಗ ಅದರ ಅನಾವರಣ ನಡೆಯಲಿಕ್ಕಿದೆ. ಗೌತಮ್ ಅವರು ವೇದಿಕೆ ಬರಬೇಕು. ಇದನ್ನ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಸಮಾಜ ಸೇವಕರು, ಒಟ್ಟಿನಲ್ಲಿ ಒಂದು ಸಂಘಟಕರು, ಎಲ್ಲ ಕ್ಷೇತ್ರದ ಸೇವೆ ಸಲ್ಲಿಸಿದ ತ್ಯಾಗಂ ಸರ್ ಅವರು ಅನಾವರಣಗೊಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅತಿ ಮುಖ್ಯವಾಗಿ ನಮಗೆ ವಾಲಿಬಾಲ್ಗೆ ಕಂಬದ ವ್ಯವಸ್ಥೆ ಮಾಡಿಕೊಟ್ಟವರು, ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಫ್ಲೆಕ್ಸ್ ಮತ್ತು ಶಾಶ್ವತ ಫ್ರೇಮ್ ವ್ಯವಸ್ಥೆ ಮಾಡಿಕೊಟ್ಟವರು. ಫ್ಲೆಕ್ಸ್ ಬಹಳಷ್ಟು ಕಷ್ಟಪಟ್ಟವರು ದುಡಿದಿದ್ದಾರೆ. ಆ ಬಳಿಕ ಫ್ರೇಮ್ ಅನ್ನ ನಮ್ಮ ಯುವಕ ಮಂಡಲಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಅವರು. ಅದರಲ್ಲಿ ಮುಖ್ಯವಾಗಿ ವಿಜಯ್ ಎಲ್ ಸರ್ಕುಡಿಲ್ ಮತ್ತು ನಿತಿನ್ ನಿಡ್ಬಾಡ್ ದಯವಿಟ್ಟು ವೇದಿಕೆಗೆ ಬಂದು ಇವರಿಗೆ ನಮ್ಮ ವಾಲಿಬಾಲ್ ಮಾಜಿ ರಾಷ್ಟ್ರೀಯ ತರಬೇತುದಾರಂತಹ GN ಅವರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೆ ಸರ್. ಪ್ರತಿಯೊಬ್ಬ ದಾನಿಯ ಪೋಷಕನಿಗೆ ಒಂದು ಫ್ಲೆಕ್ಸ್ ಅವರ ಹೆಸರಲ್ಲಿ ಪ್ರಕಟಿಸುವ ಮೂಲಕ ಆ ಸ್ಮರಣೆಯನ್ನ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಹಾಗೆ ಯುವಕ ಮಂಡಲಕ್ಕೆ ಶಾಶ್ವತವಾಗಿ ಫ್ರೇಮ್ ಅನ್ನ ಮಾಡಿಕೊಟ್ಟಿದ್ದಾರೆ. ಸುಮಾರು 1 ಲಕ್ಷ ರೂಪಾಯಿಯ ಫ್ರೇಮ್ ಅನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ಹಾಗೆ ಈ ಕ್ರೀಡಾಂಗಣದ ಅಲಂಕಾರ ವ್ಯವಸ್ಥೆ, ಇವತ್ತು ಈ ಕ್ರೀಡಾಂಗಣ ಅಷ್ಟೊಂದು ಸುಂದರವಾಗಿ ಒಂದು ದೊಡ್ಡ ಮದುವೆಯ ಸಮಾರಂಭಕ್ಕೆ ಹೋಲಿಸುವುದಾದ್ರೆ ಅಷ್ಟೊಂದು ಸುಂದರ ಮಾಡಿಕೊಟ್ಟವರು ಪವನ್ ಮಡ್ಯಾರ್, ಇವರಿಗೆ ಅಭಿನಂದನೆಗಳು. ಪವನ್ ಮಡ್ಯಾರ್ ಇವರಿಗೆ ಲೋಕೇಶ್ ಸರ್ ಇವರು ಸ್ಮರಣಿಕೆಯನ್ನ ನೀಡಿ ಶಾಲಾ ಹಾಕುವ ಮೂಲಕ ಗೌರವಿಸಬೇಕು. ಬಹಳ ದೂರದ ಮಡ್ಯಾರ್ನವರಾದರೂ ಕಳೆದ ನಮ್ಮ ತುಳುನಾಡ ವೈಭವದ ಯಶಸ್ಸಿನಲ್ಲಿ ಬಹಳಷ್ಟು ಶ್ರಮಿಸಿದವರು. ಅವತ್ತು ಸಹ ಗೌರವಿಸಿದ್ದೇನೆ. ತುಳುನಾಡು ವೈಭವ ಮಾಡಿದಾಗ ಅದರಲ್ಲಿಂದ ರಂಗ ಸಜ್ಜಿಗೆ ಒಂದು ಜೀವನ್ ರಾಮ್ ಸುಳ್ಯ ಮಾಡಿದಂತ ಕೆಲಸವನ್ನ ಮಾಡಿದವರು ಪವನ್ ಮಡ್ಯಾರ್. ಕಳೆದ 3 ದಿನಗಳಲ್ಲಿ ಇಲ್ಲಿ ಹಗಲಿರುಳು ದುಡಿತಾ ಇದ್ದಾರೆ. ಈ ಒಂದು ಕ್ರೀಡಾಂಗಣಕ್ಕೆ ರಂಗಾಲಂಕಾರ, ವರ್ಣಾಲಂಕಾರ ಎಲ್ಲವನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಮುಂದಕ್ಕೆ ಸಹ ಅವರ ಸೇವೆ ಬೇಕು ನಮಗೆ. ಹಾಗೆ ಹೊನಲು ಬೆಳಕಿನ ಒಂದು ವ್ಯವಸ್ಥೆ ಈ ಪಂದ್ಯಾಟ ಮಾಡುವಾಗ ನಮಗೆ ಅತಿ ಮುಖ್ಯವಾಗಿ ದುಬಾರಿಯಾಗಿ ಕಂಡದ್ದು ಹೊನಲು ಬೆಳಕು. ಅದರ ನೇತೃತ್ವ ವಹಿಸಿದವರು ತೆರೆಮರೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಯುವಕ ಮಂಡಲದ ಬೆಳ್ಳಿ ಹಬ್ಬ ಸಂದರ್ಭದ ನಮ್ಮ ಅಧ್ಯಕ್ಷರು, ನಮ್ಮ ಯುವಕ ಮಂಡಲದ ಹಿರಿಯ ಸದಸ್ಯರು, ತೆರೆಮರೆಯಲ್ಲಿ ಹೆಸರನ್ನ ಪಡ್ಕೊಳ್ಳದೆ ದೂರದಲ್ಲಿರುವಂತಹ ಮುರಳೀಧರ್ ಶೆಟ್ಟಿ ಮೋರ್ಲ ಅವರು ವೇದಿಕೆಗೆ ಬಂದು ಸ್ಮರಣೆಗೆ ಇವತ್ತು ಶಾಲನ್ನು ಹಾಕೊಳ್ಳುವ ಗೌರವ ಪಡ್ಕೊಳ್ಬೇಕು. ಇವರಿಗೆ ನಿಕೋಲಸ್ ಮೌಂತೇರ ಇವರು ಹೇಳಿದ ಮಾತನ್ನ ಬಹಳ ಚಾಚು ತಪ್ಪದೆ ನಿಭಾಯಿಸಿದ್ದಾರೆ. ಮುರಳೀಧರ್ ಶೆಟ್ಟಿ ಮೋರ್ಲರವರು ಕಷ್ಟ ಆಗಿದ್ದಾರೆ ತುಂಬಾ, ಆದ್ರೆ ಎಲ್ಲೂ ಸಹ ತೋರಿಸಿಕೊಳ್ಳಿಲ್ಲ. ನನ್ನ ಯುವಕ ಮಂಡಲ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ. ಮುಂದಕ್ಕೂ ಇವರ ಸೇವೆ ನಮಗೆ ಇಂಥದ್ದೇ ಬೇಕು. ದುಬಾರಿ ಸೇವೆ ಅವರಿಂದ ನಾವು ಪಡ್ಕೊಳ್ತೇವೆ. ಅಭಿನಂದನೆ ಸರ್.
ಹಾಗೆ ಈ ಹೊನಲು ಬೆಳಕಿಗೆ ನಮ್ಮ ಯುವಕ ಮಂಡಲದ ಸದಸ್ಯರಿಗೆ ಶಾಶ್ವತವಾಗಿ ಒಂದು ಸಂಜೆ 6ರ ನಂತರ ಆಡ್ಲಿಕ್ಕೆ ಬಹಳ ಕಷ್ಟ ಆಗ್ತಿತ್ತು. 6:30 ಬಳಿಕ ಇಲ್ಲಿ ಮೋಡ ಮುಸುಕಿದ ವಾತಾವರಣದಲ್ಲಿ ಆಡ್ಲಿಕ್ಕೆ ಕಷ್ಟ ಆಗ್ತದೆ. ಆಗ ಶಾಶ್ವತವಾದಂತಹ ಒಂದು ಹೊನಲು ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಇಬ್ಬರು, ಒಂದು ಸತೀಶ್ ಮಲಿ ಮತ್ತು ಮುರಳೀಧರ್ ಶೆಟ್ಟಿ ತಿಮರೋಡಿ ಕ್ರೀಡಾ ಕಾರ್ಯದರ್ಶಿಯವರು. ಇವರಿಬ್ಬರು ಜೋಡಿ, ಈ ಜೋಡಿಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸುಮಾರು 12,000 ರೂಪಾಯಿ ಖರ್ಚು ಮಾಡಿ ಶಾಶ್ವತವಾದ ಹೊನಲು ಬೆಳಕಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇವರಿಗೆ ಅಭಿನಂದನೆಗಳು. ವೇದಿಕೆಗೆ ಬಂದು ನವಾಜ್ ಕಲ್ಲರಗುಡಿ ಅವರಿಂದ ಸ್ಮರಣಿಕೆಯನ್ನ ಶಾಲನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ಶಾಲು ಹಾಕಿ ಗೌರವಿಸಬೇಕು, ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಮುರಳೀಧರ್ ಶೆಟ್ಟಿ ತಿಮರಗುಡಿ ಮತ್ತು ಸತೀಶ್ ಮಲಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವರು ನಮ್ಮ ಕೋಟಿ ಚೆನ್ನವರು, ಬಹಳಷ್ಟು ಸೇವೆಯನ್ನ, ಅವರಲ್ಲಿ ಒಂದು ಚಾಲೆಂಜ್ ಇದೆ, ನಾನು ಜಾಸ್ತಿ ಕೊಡಬೇಕು, ನಾನು ಜಾಸ್ತಿ ಕೊಡಬೇಕು. ಹಾಗೆ 12,000 ರೂಪಾಯಿ ಮೊತ್ತದ ಶಾಶ್ವತ ಹೊನಲು ಬೆಳಕು ವ್ಯವಸ್ಥೆ ಮಾಡಿದ್ದಾರೆ. ಮುಂದಕ್ಕೆ ಭರವಸೆ ಕೊಟ್ಟಿದ್ದಾರೆ ಡೇಟ್ ಆಗ್ಬೇಕಂತ ಹೇಳಿ. ಅವರೇ ಸ್ವೀಕರಿಸಬೇಕು. 2ನೇ ಸಾರಿ ಅವರಲ್ಲಿ ಭೇದ ಇಲ್ಲ, ಅವರೇ ಸ್ವೀಕರಿಸಲಿ. ಅವರು ಇನ್ನೆರಡು ತಿಂಗಳವರೆಗೆ ಮತ್ತೆರಡು ಲೈಟ್ ಹಾಕಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆ ಮಾತು ಈಡೇರಲಿ. ಹಾಗೆ ನಮಗೆ ಈ ಚೆಂಡು ಹೊರಗಡೆ ಒಂದು ನೆಟ್ ಸುರಕ್ಷತಾ ವ್ಯವಸ್ಥೆ ಮಾಡಿಕೊಟ್ಟವರು ನವೀನ್ ಶೆಟ್ಟಿ ಮಂಗಲ್ಪಾಡಿ ಮತ್ತು ಉದಯ್ ಶಂಕರ್ ಶೆಟ್ಟಿ ಬಳಿತೋಡು, ಕೈರಂಗಳ ವ್ಯವಸಾಯ ಸೇವಾ ಸಹಕಾರ ಸಂಘ ನಿರ್ದೇಶಕರು, ನಮ್ಮ ಯುವಕೊಂಡದ ಮಾಜಿ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು. ಅವರಿಗೆ ತ್ಯಾಗಂ ಸರ್ ಸ್ಮರಣಿಕೆಯನ್ನು ನೀಡಿ ಶಾಲು ಹಾಕಿ ಗೌರವಿಸಬೇಕು. ಒಂದು ಮಾತು, ನವೀನ್ ಶೆಟ್ಟಿ ಮಂಗಲ್ಪಾಡಿಯವರು ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸುಮಾರು 1 ವರ್ಷದ ಕಾಲ ಸುಮಾರು 6 ಸ್ವಯಂ ಸೇವಕರಿಗೆ, ಅಂದ್ರೆ ಯಾವ ವಿಭಾಗ ಅಂತ ಹೇಳಿಕ್ಕೆ ಹೋಗುದಿಲ್ಲ, ಅವರಿಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಆ ಸೇವೆಯನ್ನ ಮಾಡುವುದನ್ನ ಸ್ಮರಿಸಿಕೊಂಡವರು. ಅವರಿಗೆ ಸಂಕಷ್ಟ ಇದ್ದಾಗ ಅವರಿಗೆ ಸಹಕಾರ ಕೊಟ್ಟವರು. ಬಹಳ ಹೃದಯವಂತ. ಮುಂದಕ್ಕೆ ಸಹ ನಿಮ್ಮ ಸೇವೆಗೆ ಸಿಗಲಿ. ಹಾಗೆ ನಮ್ಮ ಮಾಜಿ ಕ್ರೀಡಾ ಕಾರ್ಯದರ್ಶಿ ಅವರು ಹೇಳಿದ್ದಾರೆ, ವಾಲಿಬಾಲ್ ಈ ಒಂದು ಹೊನಲು ಬೆಳಕಿನ ಪಂದ್ಯಾಟ ಆಯೋಜಕ ಹೇಳಿದ್ದಾರೆ, ನೆಟ್ ಮತ್ತು ಅದಕ್ಕೆ ಆಂಟನ್ನ ವ್ಯವಸ್ಥೆ ನಾವು ಮಾಡಿಕೊಡೋದು, ಅದೆಷ್ಟೇ ಕಾಸ್ಟ್ಲಿ ಆಗಲಿ ಅಂತ ಹೇಳಿ ಆ ಮಾತನ್ನು ಉಳಿಸಿಕೊಂಡಿದ್ದಾರೆ. ಇವತ್ತು ನೆಟ್ ಮತ್ತು ಆಂಟನ್ನ ಬಹಳ ದುಬಾರಿ ಆದ್ರೂ ಸಹ ಒದಗಿಸಿಕೊಟ್ಟಿದ್ದಾರೆ. ಅವಿನಾಶ್ ಸರ್ಕೋಡಿಲ್ ಅವರು, ನಮ್ಮ ಮಾಜಿ ಕ್ರೀಡಾ ಕಾರ್ಯದರ್ಶಿ ಅವರು, ಅವರಿಗೆ ತುಂಬದ ಅಭಿನಂದನೆಗಳು. ವೇದಿಕೆ ಬರಬೇಕು. ಲೋಕೇಶ್ ಸರ್ ಅವರಿಗೆ ಸ್ಮರಣಿಕೆ ಮತ್ತು ಶಾಲನ್ನು ಹಾಕಿ ಗೌರವಿಸಬೇಕು. ಅವಿನಾಶ್ ಸರ್ಕೋಡಿ ಎಲ್ಲೂ ಸಹ ಹೆಸರನ್ನು ಪಡ್ಕೊಳ್ಳಿಕ್ಕೆ ಅವರು ಬಯಸುವುದಿಲ್ಲ, ಅವರು ಈಗಾಗಲೇ ಹೇಳಿದ್ದಾರೆ. ಹಾಗೆ ಯೂನಿಫಾರ್ಮ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಗೌತಮ್ ಮರ್ಚೋಡಿ, ನಮ್ಮ ಯುವಕ ಮಂಡಲದ ಹಿರಿಯ ಸದಸ್ಯರು, ಬಹಳ ಖ್ಯಾತ ವಾಲಿಬಾಲ್ ಆಟಗಾರರು, ಮುಂದಕ್ಕೆ ಸಹ ವಿದೇಶದಲ್ಲಿ ಉದ್ಯೋಗದಲ್ಲಿ ಇದ್ದುಕೊಂಡು ನಮಗೆ ಬಹಳಷ್ಟು ಸೇವೆಯನ್ನ ಅವರಿಂದ ನಾವು ನಿರೀಕ್ಷಿಸುತ್ತಿದ್ದೇವೆ. ಈ ಒಂದು ಇವತ್ತಿನ ಪಂದ್ಯದಲ್ಲಿ ಸಹ ಅವರು ಆಡ್ಲಿಕ್ಕಿದ್ದಾರೆ. ಅವರು ಇದೀಗ ಬಂದು ಸ್ಮರಣಿಕೆ ಮತ್ತು ಶಾಲನ್ನು ಸ್ವೀಕರಿಸಿದರೆ ರೋಮ್ರಿಕ್ ಡಿಸೋಜರ್ ಅವರು, ನಮ್ಮ ತೆಲಂಗಾಣದ ಹಿರಿಯ ಸಮಾಜ ಸೇವಕರು ರೋಮ್ರಿಕ್ ರವರು, ಅವರಿಗೆ ಸ್ಮರಣಿಕೆಯನ್ನ ನೀಡಿ ಶಾಲನ್ನು ಹಾಕಿ ಗೌರವಿಸಬೇಕು. ವಾಲಿಬಾಲ್ ನಾವು ಬಾಗಿ ಆಡುವುದಕ್ಕೆ ಹೇಳುವುದು ವಾಲಿಬಾಲ್ ಅಂತೇಳಿ, ಹಾಗಾಗಿ ವಾಲಿಬಾಲ್ ಕೊಟ್ಟು ಸಹಕರಿಸಿದವರು ಯುವ ಉದ್ಯಮಿ ಟಾಟಾ ಮೋಟಾರ್ಸ್ ಅಲ್ಲಿ ಉದ್ಯೋಗಿರುವಂತಹ ವಿಜಯ್ ಸರ್ಕುಡಿಲ್ ಮತ್ತು ಮಣಿಪಾಲದಲ್ಲಿ ಉದ್ಯೋಗದಲ್ಲಿರುವಂತಹ ದೀಪರಾಜ್ ತೌಡುಗೋಳಿ, ಈ ಇಬ್ಬರು ಕಂದಮ್ಮಗಳು ವೇದಿಕೆ ಬರಬೇಕು. ದೀಪರಾಜ್ ತೌಡುಗೋಳಿ ದಯವಿಟ್ಟು ಬಹಳಷ್ಟು ಶ್ರಮಿಸಿದ್ದಾರೆ, ಕ್ರೀಡಾಂಗಣ ಸಜ್ಜುಗೊಳಿಸುವಲ್ಲಿ ಹಗಲು ರಾತ್ರಿ ಶ್ರಮಿಸಿದವರು. ನಮ್ಮಂತೆ ಮಾತಿಗೆ ಮಾತ್ರ ಸೀಮಿತವಾಗಿದೆ, ಕೃತಿಯಲ್ಲಿ ತೊಡಗಿಸಿಕೊಳ್ಳಿದ್ದಾರೆ. ಆದ್ರೆ ಈಗ ನೋಡಿ, ಕ್ರೀಡಾಂಗಣವನ್ನ ಸ್ವಚ್ಛ ಮಾಡೋದ್ರಲ್ಲಿ ಪವನ್ ಶಾಂತಿ ಬೆಳಿಗ್ಗೆ ತೌಡುಗೋಳಿ ಇನ್ನೂ ಸಹ ಸದಾ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಳೆದ 1 ತಿಂಗಳಿಂದ ನಮ್ಮ ಕ್ರೀಡಾಂಗಣ ಸಜ್ಜುಗೊಳಿಸುವಲ್ಲಿ ತೆರೆ ಮರೆಯಲ್ಲಿ ಬಹಳಷ್ಟು ಶ್ರಮಿಸಿದವರು. ಒಂದು ಕೆಲಸ ಹೇಳಿದ್ರೆ ಅದನ್ನ ಕೈಯಲ್ಲಿ ಏನು ಅವರಿಂದ ಸಾಧ್ಯ ಅದನ್ನೆಲ್ಲ ಮಾಡಿಕೊಟ್ಟವರು ಪವನ್ ತೌಡುಗೋಳಿ. ಅವರಿಗೆ ಸ್ಮರಣಿಕೆ ಮತ್ತು ಶಾಲನ್ನು ನೀಡಬೇಕು ಪ್ರಯತ್ನ ಯುವಕ ಮಂಡಲದ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರಲ್ಲಿದೆ. ಪವನ್ ಮತ್ತು ಅವಿನಾಶ್ ಅವರು ಸ್ಮರಣಿಕೆಯನ್ನ ಸ್ವೀಕರಿಸಬೇಕು. ಹಾಗೆ ನಮ್ಮ ಈ ಯುವಕ ಮಂಡಲದ ಪ್ರತಿಯೊಂದು ತಾಂತ್ರಿಕವಾದಂತಹ ಕೆಲಸ ಯಾವುದಿದೆ ಅದನ್ನೆಲ್ಲ ಮಾಡಿಕೊಟ್ಟವರು ಶ್ರವಣ್ ಸರ್ಕುಡೇಲ್. ಎಲ್ಲೂ ಕೂಡ ಹೆಸರನ್ನು ಬಯಸುವುದಿಲ್ಲ, ತನ್ನ ಹೆಸರನ್ನು ಹೇಳಬಾರದಂತಿಲ್ಲ, ಅಲ್ಲಿ ಅನೌನ್ಸ್ ಮಾಡಿದಂತೆ ಎನ್ನ ಪುದರ ಬರಬಲ್ಲಿ. ಆದ್ರೆ ನಮಗೆ ಅನಿವಾರ್ಯ, ಸೇವೆ ಮಾಡಿದನ್ನು ಗುರುತಿಸಿದ್ರೆ ಮಾತ್ರ ಮುಂದಕ್ಕೆ ಮತ್ತೊಂದು ಸೇವೆ ಅವರಿಂದ ಲಭ್ಯವಾಗ್ತದೆ. ಹಾಗೆ ತೆರೆಮರೆಯಲ್ಲಿ ಸೇವೆ ಸಲ್ಲಿಸುವರು ಹೆಸರಿಲ್ಲದ್ರು ಬಯಸ್ತಾರೆ, ಹೆಸರಿಲ್ಲದ್ರು ಮಾಡ್ತಾ ಹೋಗ್ತಾರೆ. ಅಂತದ್ರಲ್ಲಿ ನಮ್ಮ ಶ್ರವಣ್ ಸರ್ಕುಡೇಲ್ ಬಹಳಷ್ಟು ಸೇವೆಯನ್ನು ಮಾಡ್ತಾ ಇದೆ. ದಯವಿಟ್ಟು ಯುವ ನಾಯಕ, ಯುವ ಆಟಗಾರ, ಇಂದಿನ ಪಂದ್ಯದಲ್ಲಿ ಶ್ರವಣ್ ರವರಿಂದ ಬಹಳಷ್ಟು ಉತ್ತಮ ಆಟವನ್ನು ನಿರೀಕ್ಷಿಸಬಹುದು. ಅವರು ವೇದಿಕೆ ಬರಬೇಕು, ಸ್ಮರಣಿಕೆ ಮತ್ತು ಶಾಲನ್ನು ಸ್ವೀಕರಿಸಬೇಕು. ದಯವಿಟ್ಟು ನಮ್ಮ ಅಧ್ಯಕ್ಷರಾದಂತಹ ಜಗದೀಶ್ ನೀರುಳಿಕೆ ಇವರು ಸ್ಮರಣಿಕೆಯನ್ನ ನೀಡಿ ಶಾಲನ್ನ ಹಾಕಿ ಶ್ರವಣ್ ಸರ್ಕುಡಿಲನ್ನು ಗೌರವಿಸಬೇಕು. ಹಾಗೆ ತಾಂತ್ರಿಕ ಒಂದು ಸಿಬ್ಬಂದಿಯಾಗಿ ತಾಂತ್ರಿಕವಾದಂತಹ ಕೆಲಸವನ್ನು ಮಾಡಿದವರು ನಮ್ಮ ಆತ್ಮೀಯ ಮಿತ್ರರು ಜೀತು ಮರ್ಚೋಡಿ, ದಯವಿಟ್ಟು ವೇದಿಕೆ ಬರಬೇಕು. ಬಹಳಷ್ಟು ಸೇವೆ ಮಾಡಿದ್ದಾರೆ, ಮೊನ್ನೆ ಮಧ್ಯರಾತ್ರಿ 12:30 ತನಕ ದುಡಿದ್ದಾರೆ. ದಯವಿಟ್ಟು ಗೌತಮ್ ಅವರ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಈ ಅತ್ಯಗತ್ಯವಾದಂತಹ ಸೇವೆಯಲ್ಲಿ ಮುಂದಿನ ದಿನಗಳಲ್ಲೂ ನಮಗೆ ಇವರು ಸೇಬೇಕು. ಅಣ್ಣ ಪುರಂದರ್ ಎಸ್ ಸರ್ಕುಡೇಲ್ ಇವರು ಈ ಒಂದು ಸ್ಮರಣಿಕೆಯನ್ನ ಜೀತು ಅವರ ಪರವಾಗಿ ಗೌತಮ್ ಅವರಿಗೆ ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಸ್ವಯಂ ಸೇವಕರು ಯಾರಾದ್ರಲ್ಲಿ ಬಿಟ್ಟು ಹೋಗಿದ್ದೆ ದಯವಿಟ್ಟು ಬನ್ನಿ.
ಹಾಗೆ ಇವತ್ತು ನಮ್ಮ ಈ ಯುವಕ ಮಂಡಲಕ್ಕೆ ಒಂದು ಹೆಸರನ್ನ ಮರಳಿ, ಅಲ್ಲಿ ಪೇಂಟ್ ಸ್ವಲ್ಪ ಹಾಳಾಗಿತ್ತು, ಬಹಳ ಹಠ ಹಿಡಿದು ಅದನ್ನು ನಾನು ಮಾಡಿಯೇ ತೀರುತ್ತೇನೆ ಅಂತ ಹೇಳಿ ನಮ್ಮ ಸ್ಪ್ರೈಟ್ ಶ್ರೀಕುಮಾರ್ ಅವರು ದಯವಿಟ್ಟು ವೇದಿಕೆ ಬರಬೇಕು, ಸ್ಮರಣಿಕೆಯನ್ನ ಸ್ವೀಕರಿಸಬೇಕು. ಇವರಿಗೆ ಸಹಕಾರ ಕೊಟ್ಟವರು ಒಂದು ವರ್ಷದ ಕನಸವರು. ಇದಕ್ಕೊಂದು ಹೆಸರನ್ನು ನಾವು ವಿನೂತನ ಶೈಲಿಯಲ್ಲಿ ಬರೀಬೇಕೆಂದು ಇವತ್ತು ಬರೆದಿದ್ದಾರೆ. ಅದು ಗ್ರೇ ಅಲ್ಲ, ಬ್ಲೂ ಅಲ್ಲ, ರಾತ್ರಿ ಆ ತರ ಕಾಣುವಂತೆ ಮಾಡಿದ್ದಾರೆ ಅವರು. ಅಭಿನಂದನೆಗಳು ಶ್ರೀಕುಮಾರ್ ಅವರಿಗೆ. ಮುಖೇಶ್ ಅವರು ದಯವಿಟ್ಟು ಈ ಕ್ರೀಡಾಂಗಣದ ಸಜ್ಜುಗೊಳಿಸುವಲ್ಲಿ ಮುಖೇಶ್ ಅವರು ಬಹಳಷ್ಟು ಶ್ರಮಿಸಿದ್ದಾರೆ. ಆ ಬೆವರಿಗೆ ಒಂದು ಗೌರವ ಕೊಡಬೇಕು. ದಯವಿಟ್ಟು ಮುಖೇಶ್ ಅವರು ವೇದಿಕೆ ಬರಬೇಕು. ಮುಖೇಶ್ ಕೊರಕಟ್ಟ ಸರ್ಕುಡಿಲ್, ಮುಖೇಶ್ ಸರ್ಕುಡಿಲ್. ದಯವಿಟ್ಟು ಅಲ್ಲಿ ಆಗಮಿಸಿದ ತಂಡಗಳು ಯಾವುದಾದಿದ್ರೆ ತಮ್ಮ ಹೆಸರನ್ನು ಕೌಂಟರ್ ಅಲ್ಲಿ ನೋಂದಾಯಿಸಬೇಕು. ಬಹಳಷ್ಟು ಶ್ರಮಿಸಿದ ರೂಪುರೇಷೆ ಕೊಟ್ಟವರು ರಾಕೇಶ್ ಕೊರಕಟ್ಟ, ಸಾಂಸ್ಕೃತಿಕ ಕಾರ್ಯದರ್ಶಿ ಅವರು. ದಯವಿಟ್ಟು ವೇದಿಕೆ ಬಂದು ಸ್ಮರಣಿಕೆ ಅವರು ಪಡ್ಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಕಾರ್ಯದರ್ಶಿ ಅವರು, ಪ್ರಧಾನ ಕಾರ್ಯದರ್ಶಿ ಅವರು ಇದಕ್ಕೊಂದು ರೂಪುರೇಷೆಯನ್ನು ಕೊಟ್ಟವರು. ದಯವಿಟ್ಟು ಶಾಲನ್ನ ಹಾಕಿ ಗೌರವಿಸಬೇಕು ಲೋಕೇಶ್ವರ್ ಅವರು. ಹಾಗೆ ವಿಜಯ್ ಎಲ್ ಸರ್ಕುಡಿಲ್ ಇವರಿಗೆ ಶಾಲನ್ನ ಹಾಕಿ ಗೌರವಿಸಬೇಕು ಲೋಕೇಶ್ ಸರ್. ಪಾಪ ಪುಟ್ಟ ಹುಡುಗ ಮೊಹಮ್ಮದ್ ನಾಜ್ ನಮಗೆ ಬಹಳಷ್ಟು ಸಹಕಾರ ಕೊಟ್ಟವರು. ಅವರಿಗೊಂದು ಸಮವಸ್ತ್ರ ಕೊಟ್ಟು ನಾವು ಗೌರವಿಸಲಿದ್ದೇವೆ. ಅದರ ಅಡಿಯಲ್ಲಿ ಒಂದು ಶಾಲು ಹಾಕಿ ಗೌರವಿಸಲಿದ್ದೇವೆ, ಸ್ಮರಣಿಕೆ ನೀಡಿ ಗೌರವಿಸಲಿದ್ದೇವೆ. ಯುವಕರನ್ನ ಬೆವರಿನ ಬೆಲೆಯನ್ನ ಸದಾಕಾಲ ಗುರುತಿಸುತ್ತದೆ, ಗೌರವಿಸುತ್ತದೆ, ಯಾವುದೇ ಕಷ್ಟಕ್ಕೆ ಸ್ಪಂದಿಸುತ್ತದೆ, ಸಮಾಜಮುಖಿ ಚಟುವಟಿಕೆಯಲ್ಲಿ ಗುರುತಿಸಿಕೊಂಡಿದೆ, ಅಸಹಾಯಕರಿಗೆ ಬೆಂಬಲ ನೀಡಿದೆ, ಪುಸ್ತಕ ವಿತರಣೆ, ಸಾಮಾಜಿಕವಾಗಿ ಬೆಂಬಲ, ಅನಾರೋಗ್ಯ ಪೀಡಿತರಿಗೆ ಸಹಕಾರ, ಆರ್ಥಿಕವಾಗಿ ಸಹಕಾರ, ನಮಗೆ ಸಾಧ್ಯವಿಲ್ಲದ ನಮಗೆ ಸಂಬಂಧಪಟ್ಟ ಆಸ್ಪತ್ರೆಯಲ್ಲಿ ಅವರಿಗೆ ಬಿಲ್ ಕಡಿತ, ಇಂಥ ಎಲ್ಲ ಸೇವೆಯನ್ನು ನಮ್ಮ ಸದಸ್ಯರು ಪ್ರತಿಯೊಬ್ಬರು ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಮುಂದಿನ ಈಗ ನೇರವಾಗಿ ನಾವು ದಿವಂಗತ ವಿಶ್ವನಾಥ್ ಶೆಟ್ಟಿ ಮೌರ್ಲ ಅವರ ಮಗ ಅಭಿಷೇಕ್ ಅವರು, ದಿವಂಗತ ಶ್ಯಾಮ್ ಶೆಟ್ಟಿ ರಾಮರಿಗುತ್ತು ಗರುಡಿ ಇವರ ಮಗ ಕಿಶೋರ್ ಅವರು, ದಿವಂಗತ ಬಾಲಕೃಷ್ಣ ಅಡಪ್ಪ ಬಲೆತೋಡಿ ಇವರ ಪರವಾಗಿ ಮರಣಾರ್ಹ ಅವಿಸ್ಮರಣೀಯ ವ್ಯಕ್ತಿಗಳಾದ ಮಕ್ಕಳನ್ನ ಈಗ ಒಂದು ಗೌರವಿಸುವುದು. ಯಾಕೆಂತ ಹೇಳಿದ್ರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿ ಮುಖ್ಯ ಪ್ರಾಯೋಜಕರು ಪ್ರಥಮ ಪ್ರಶಸ್ತಿಯನ್ನು ಕೊಟ್ಟವರು, ದ್ವಿತೀಯ ಪ್ರಶಸ್ತಿ ಕೊಟ್ಟವರು, ತೃತೀಯ ಪ್ರಶಸ್ತಿ ಕೊಟ್ಟವರು, ಚತುರ್ಥ ಪ್ರಶಸ್ತಿಯನ್ನು ಕೊಟ್ಟವರು. ದಯವಿಟ್ಟು ನಿತಿನ್ ನಾಳು ಗರುಡಿ, ಕಿಶೋರ್ ಗರುಡಿ, ಅಭಿಷೇಕ್ ಮೌರ್ಲ ದಯವಿಟ್ಟು ವೇದಿಕೆ ಬರಬೇಕು, ಮುಂಭಾಗದಲ್ಲಿ ಕೂತ್ಕೊಳ್ಳಿ. ಇವರಿಗೆ ಎಲ್ಲ ಅತಿಥಿಗಳು ಸ್ಮರಣಿಕೆ ಶಾಲು ನೀಡಿ ಗೌರವಿಸಬೇಕು. ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ತರಬೇತರು, ರಾಷ್ಟ್ರೀಯ ತರಬೇತರ ಅಂತ GN ಅವರನ್ನ ಗೌರವಿಸುವ ಸಂದರ್ಭದಲ್ಲಿ GN ಅವರು ದೆಹಲಿಯಲ್ಲಿದ್ರು. ಆ ಸಂದರ್ಭದಲ್ಲಿ ಆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದು ಇವತ್ತು ನಮ್ಮನ್ನಗಲಿರುವಂತ ರಘುವಾಳ್ವರು, ಕಾಕತಳಿಯ ರಘುವಾಳ್ವರ ಸ್ಮರಣಾರ್ಥ ಕಾರ್ಯಕ್ರಮ ಪಂದ್ಯ, ಅದರಲ್ಲಿ ಈಗ ಜೀವಂತ ಇದ್ದಾರೆ ದೇವರದಲ್ಲಿ. ನಮ್ಮ ಇದೇ ರೀತಿ ನಮಗೆ ಅವರ ಸಹಕಾರ ಬೇಕು. GN ಅವರಿದ್ದಾರೆ. ಈಗ ಸ್ಮರಣಿಕೆಯನ್ನ ನೀಡಿ ಶಾಲನ್ನು ಹಾಕಿ ಗೌರವಿಸಬೇಕು. ಸ್ಮರಣಿಕೆಯನ್ನು ಸ್ವೀಕರಿಸಿದವರಿಗೂ, ಕೊಡಮಾಡಿದವರಿಗೂ, ಅನುಗ್ರಹಿಸಿದವರಿಗೂ ಎಲ್ಲರಿಗೂ ಸಹ ಮುಂದಕ್ಕೆ ವೇದಿಕೆಯಲ್ಲಿರುವ ಆಮಂತ್ರಣ ಪತ್ರದಲ್ಲಿರುವಂತಹ ಅಧ್ಯಕ್ಷರು ಶ್ರೀಯುತ GN ಆಳ್ವರು. ಕೊನೆಗಾಗುವಾಗ ಮಳೆಯ ನಂತರದ ಅಧ್ಯಕ್ಷರು ಬದಲಾವಣೆ ಆದದ್ದು ನನಗೆ ಗೊತ್ತಾಗ್ಲಿಲ್ಲ. ಬಹುಶಃ ನಾನು ಆಮಂತ್ರಣ ಪತ್ರಿಕೆಯಲ್ಲಿ ಮೊದಲು ನೋಡುವಾಗ ನನಗೆ ಬಹಳ ಖುಷಿಯ ಕಂಡದ್ದು ಸಭಾಧ್ಯಕ್ಷತೆ GN ಆಳ್ವ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ನನಗೆ ಮೊದಲು ಬಹಳ ಸಂತೋಷ ಕೊಟ್ಟಂತ ವಿಷಯ. ನಮ್ಮ ಯುವಕ ಮಂಡಲದ ಒಂದು ಸುವರ್ಣ ಕಾಲ ಅಂತ ಒಂದಿತ್ತು ವಾಲಿಬಾಲ್ ವಿಷಯಕ್ಕೆ ಬಂದಾಗ. ಆ ಸುವರ್ಣ ಕಾಲ ಇದ್ದದ್ದು ಶ್ರೀಯುತ ನಾರಾಯಣಾಳ್ವರು ನಮ್ಮ ಯುವಕ ಮಂಡಲದ ತಂಡದ ಬೆನ್ನೆಲುಬಾಗಿದ್ದಾಗ. ಬಹುಶಃ ಆ ಸಂದರ್ಭದಲ್ಲಿ
ನಮ್ಮ ಇಡೀ ಊರಿನ ಎಲ್ಲ ಯುವ ಜನತೆ ಆ ಒಂದು ವಾಲಿಬಾಲ್ ಪಂದ್ಯಾಟಕ್ಕಾಗಿ ಕಾಯ್ತಾ ಇದ್ರು. ಆಗ ನಾವು ಹೀಗೆ ಮಾತಾಡುವಾಗ ಹೇಳ್ತಿದ್ವಿ, ಬೆಳಿಗ್ಗೆ ತಂಡ ಹೊರಡುವಾಗಲೇ ನಿರ್ಧಾರ ಆಗ್ತಿತ್ತು, ಇವತ್ತು ಸಂಜೆ ನಾವು ಫೈನಲ್ಗೆ ಬರ್ತೇವೆ, ಬರುವಾಗ ಟ್ರೋಫಿಯನ್ನು ಬಹಳ ಅದ್ದೂರಿಯಾಗಿ ನಾವು ತರುವುದಕ್ಕಿದೆ ಅಂತ. ನಾವೆಲ್ಲ ಸಣ್ಣ ಮಕ್ಕಳು, ನಾವಿನ್ನು ನಮಗೆ ಆಗ ಅವರು ದೊಡ್ಡ ದೈತ್ಯರಾಗಿ ಕಾಣ್ತಾ ಇದ್ರು. ಶ್ವೇತಾ ಜೀರ್ನಾಳ್ ಅವರು ಮತ್ತು ಅವರ ತಂಡ, ಅವರನ್ನು ನೋಡುವಾಗ ನಮಗೆ ಈಗಲೂ ಅಷ್ಟೇ ಅವರಲ್ಲಿ ಮಾತನಾಡುವಾಗ ಒಂದು ತರ ಏನೋ ಒಂದು ನಾವೀಗ 50 ದಾಟಿದವರೇ, ಆದ್ರೂ ಕೂಡ ಅವರಲ್ಲಿ ಮಾತನಾಡುವಾಗ ಒಂದು ನಮಗೆ ಅವರು ಆ ಶಿಸ್ತಿನಿಂದ ಒಂದು ವಾಲಿಬಾಲ್ ಪಂದ್ಯವನ್ನು ಆಡುವಾಗ ಹೇಗೆ ಆಡಬೇಕು, ಒಂದು ಟಚ್ ಹಾಕದೆ ಯಾವನೇ ಒಬ್ಬ ಕ್ರೀಡಾಪಟುವನ್ನು ಅಂಗಣಕ್ಕೆ ಅವರು ಬಿಡ್ತಿರ್ಲಿಲ್ಲ. ವಾರ್ಮ್ ಅಪ್ ಆಕ್ಟಿವಿಟೀಸ್ ಎಲ್ಲ ಆದ ಮೇಲೆ ಒಳಗೆ ಬರಬೇಕು. ಅಷ್ಟೊಂದು ಶಿಸ್ತುಬದ್ಧವಾಗಿ ನಮ್ಮನ್ನೆಲ್ಲ ನಡೆಸಿದ್ದಾರೆ. ಆ ಕಾಲದಲ್ಲಿ ನಮ್ಮ ಯುವಕ ಮಂಡಲದ ತಂಡ ಏನು ಸಾಧನೆ ಮಾಡಿತ್ತು ಎನ್ನುವುದಕ್ಕೆ ಒಳಗಿರುವಂತಹ ದೊಡ್ಡ ದೊಡ್ಡ ಟ್ರೋಫಿಗಳೇ ಸಾಕ್ಷಿ. ಅದರಲ್ಲಿ ಒಂದೊಂದು ಟ್ರೋಫಿಯನ್ನು ನಾವು ಉಳಿಸಬೇಕಾದ್ರೆ ಅವರಿಗೆ ನಾವು ನೋಡಿದವರು, ಆಡಿದವರಲ್ಲ. ಆ ಒಂದೊಂದು ಟ್ರೋಫಿಯನ್ನು ಉಳಿಸಬೇಕಾದ್ರೆ 3 ವರ್ಷ ಆಡಬೇಕಿತ್ತು. 3 ವರ್ಷದ ಆ ಟ್ರೋಫಿಗಳು ಅಲ್ಲಿ ಇದೆ. ನಾವು ಕೊಲ್ಯದಲ್ಲಿ, ಕೋಟೆಕರಲ್ಲಿ ಎಲ್ಲ ಆಗ ಆಡಿದ್ದನ್ನು ನಾವೆಲ್ಲ ಕಂಡವರು. ಎಷ್ಟೋ ಹೊರಗಿನ ಕೆಲವೆಲ್ಲ ಅವರ ಫ್ರೆಂಡ್ಸ್ ಎಲ್ಲ ಇದ್ರು ಆಡುವವರು. ಅವರ ಆ ಕಾಲದಲ್ಲಿ ಏನು ಅವರೊಂದು ನಮ್ಗೆ ದಾರಿ ತೋರಿಸಿದ್ರು, ಇವತ್ತು ಕೂಡ ಅದು ಒಂದು ಹೊಸ ಪೀಳಿಗೆಯನ್ನೇ ಸೃಷ್ಟಿ ಮಾಡಿದ್ರು. ಅವರು ವಾಲಿಬಾಲ್ ಆಟಗಾರರ ಒಂದು ಪೀಳಿಗೆಯನ್ನು ಸೃಷ್ಟಿ ಮಾಡಿದಂತಹ ಒಂದು ತಂಡ ಆಗ ಇತ್ತು. ಅದರ ನೇತೃತ್ವ ಇವರದ್ದೇ. ಅವರೇ ಅಧ್ಯಕ್ಷರಾದದ್ದು. ಈ ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುವಾಗ ಇಂತಹ ಒಂದು ಕಾರ್ಯಕ್ರಮದ ಉದ್ಘಾಟನೆ ಒಂದು ಅಧ್ಯಕ್ಷತೆಯನ್ನು ಅವರೇ ವಹಿಸಿಕೊಂಡದನ್ನು ಕಂಡಾಗ ನಾನು ತುಂಬಾ ಸಂತೋಷ ಪಟ್ಟಿದ್ದೇನೆ. ಅದು ಎಲ್ಲರಿಗೂ, ನಮ್ಮ ಊರಿನ ಎಲ್ಲರಿಗೂ ಅದರಲ್ಲಿ 2 ಮಾತಿಲ್ಲ, ಎಲ್ಲರೂ ಅದನ್ನು ಖುಷಿಯಿಂದ ಒಪ್ತಾರೆ. ಆ ಒಂದು ಪೀಳಿಗೆ ಇವತ್ತಿಗೂ ಮುಂದುವರಿತಾ ಬಂದಿದೆ. ಈಗ ನಮ್ಮ ಸತೀಶ್ ರವರಿದ್ದಾರೆ, ಅವರು ಕಲ್ಲನ್ನು ಮಾತನಾಡಿಸುವಂತಹ ಒಂದು ವ್ಯಕ್ತಿತ್ವ, ಒಂದು ವಾತಾವರಣವನ್ನೇ ನಿರ್ಮಾಣ ಮಾಡಿಬಿಡ್ತಾರೆ. ಎಲ್ಲರನ್ನು ಬಹುಶಃ ಅದು ಕೆಲವೊಮ್ಮೆ ಭಾವನಾತ್ಮಕವಾಗಿ ಈಗ ಕಟ್ಟಿ ಹಾಕಿದ್ರು. ರಘುವಾಳ್ ಅವರು ನಿಜವಾಗಿಯೂ, ರಘುವಾಳ್ ಅವರ ಹೆಸರು ಕೇಳುವಾಗ ನಮಗೆಲ್ಲ ಏನೋ ಒಂದು ಭಾವನೆ ಅವರ ಬಗ್ಗೆ. ಅವರು ಆಡ್ತಾ ಇರ್ಲಿಲ್ಲ, ಅವರೊಬ್ಬ ಆಟಗಾರನಾಗಿರ್ಲಿಲ್ಲ, ಆದರೆ ಪ್ರತಿಯೊಂದು ವಾಲಿಬಾಲ್ ಟೂರ್ನಮೆಂಟ್ ನಲ್ಲಿ ಅವರು ಎಲ್ಲರೂ ಎಲ್ಲಿ ಮ್ಯಾಚ್ ನಡೆದ್ರು ಅಲ್ಲಿ ರಘುವಾಳ್ ಅವರು ಇರ್ತಿದ್ರು. ಯುವಕ ಮಂಡಲ ಶ್ರಮದಾನಕ್ಕೆ ಮತ್ತೊಂದು ಹೆಸರು. ನಮ್ಮ ಯುವಕ ಮಂಡಲದಲ್ಲಿ ಮಾಡಿದಷ್ಟು ಶ್ರಮದಾನ ಬಹುಶಃ ಯಾವ ಯುವಕ ಮಂಡಲದಲ್ಲಿಯೂ ಆಗಿರ್ಲಿಕ್ಕಿಲ್ಲ. ನಾವು ಮಾಡಿದ ಕೆಲಸ ಇಲ್ಲಿ, ನಮ್ಮ ಯುವಕ ಮಂಡಲ ಮಾಡದಂತ ಕಾರ್ಯಕ್ರಮಗಳು ಅಲ್ಲಿ ಶ್ರಮದಾನ ನಮ್ಮದೊಂದು ವಿಶೇಷತೆ ನಮ್ಮ ಯುವಕ ಮಂಡಲದ್ದು. ಆ ಶ್ರಮದಾನದಲ್ಲಿ ರಘುವಾಳ್ವರ ಪಾತ್ರ ಬಹಳ ಮುಖ್ಯವಾದದ್ದು. ಅವರಿಲ್ಲದ ಯಕ್ಷಗಾನ, ಇಲ್ಲಿ ಯಕ್ಷಗಾನ ನಡೀತಾ ಇದ್ದಾಗ, ಯಕ್ಷಗಾನ ಆಗ್ತಾ ಇದ್ದಾಗ ಅವರು ಪಾತ್ರಧಾರಿ ಅಲ್ಲ, ಅವರು ಬರೀ ಕೇಳುಗ ಅಷ್ಟೇ. ಆದ್ರೆ ಒಂದೇ ಯಕ್ಷಗಾನವನ್ನು ಅವರು ತಪ್ಪಿಸಿದವರು ಅಲ್ಲ. ಹಾಗೆ ಎಲ್ಲದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂತಹ ವ್ಯಕ್ತಿ. ಅವರನ್ನು ನಾವು ಈಗಲೂ ಅವರ ಅಲ್ಲಿ ಹಾಕಿದ ಚಿತ್ರವನ್ನು ನೋಡುವಾಗ ಒಂಥರ ನಮಗೆ ಮನಸ್ಸಿಗೆ ತಟ್ಟುತ್ತದೆ. ಹಾಗೆ ನಾವೆಲ್ಲ ಯುವಕ ಮಂಡಲದಕ್ಕೆ ಕೊಟ್ಟದ್ದಕ್ಕಿಂತ ಹೆಚ್ಚು ನಾವು ಪಡೆದದ್ದೇ ಹೆಚ್ಚು. ಬಹುಶಃ ನಾನು ಇಲ್ಲಿ ನಿಂತು ಮಾತಾಡಿದ್ದು ಕಡಿಮೆ. ನಾನು ಅಲ್ಲಿ ಕೂತು ಕಾರ್ಯಕ್ರಮ ನಿರೂಪಣೆಯ ಬಹುಶಃ ಒಂದು ಬೆರಳೆಣಿಕೆ ಕಾರ್ಯಕ್ರಮ ತಪ್ಪಿರ್ಬೋದು, ಆದ್ರೆ ಅತಿ ಹೆಚ್ಚು ಕಾರ್ಯಕ್ರಮ ನಿರೂಪಣೆ ಮಾಡಿದ ಶ್ರೇಯಸ್ಸು ನನಗಿದೆ. ಯಾಕಂದ್ರೆ ನಾನೊಬ್ಬ ಬಾಲ ಕಲಾವಿದನಾಗಿ ನಾನು ನಾಟಕದಲ್ಲಿ ಇಲ್ಲಿ ಭಾಗವಹಿಸಿದವ. ಆಗೆಲ್ಲ ಇವರು ನಾಯಕ ನಟರು. ಆನಂತರ ನಾನು 10ನೇ ತರಗತಿಯಲ್ಲಿದ್ದಾಗ ನಾನು ಪ್ರಪ್ರಥಮವಾಗಿ ನಾಯಕಿ ಪಾತ್ರವನ್ನು ಮಾಡಿದ್ದೇನೆ ಈ ವೇದಿಕೆಯಲ್ಲಿ. ಆನಂತರ ಮತ್ತೆ ಇವರು ಹೇಳಿದಾಗೆ ನಾಯಕ ನಟನೂ ಆಗಿದ್ದೇನೆ. ನಮ್ಮ ಯುವಕ ಮಂಡಲದಲ್ಲಿ ಯಕ್ಷಗಾನ ನಾಟ್ಯ ತರಬೇತಿ ಆಗಿತ್ತು. ಬಹುಶಃ ಅದರಲ್ಲಿ ವೇಷಧಾರಿಯಾಗಿ ಬದಲಾದದ್ದು ನಾನೊಬ್ಬನೇ ಮಾತ್ರ. ನಾನು 10-12 ವರ್ಷಗಳ ವರ್ಷಕ್ಕೆ 1-2 ವೇಷವನ್ನಾದರೂ ಆನಂತರ ಮಾಡಿದ್ದೇನೆ ಎನ್ನುವುದು ಯುವಕ ಮಂಡಲದ ನಾಟ್ಯದ ತರಗತಿಯಿಂದ ಪಡೆದಂತಹ ಒಂದು ಅವಕಾಶ ಅದು. ಯಾಕಂದ್ರೆ ಆ ಬೇಸಿಕ್ ಸ್ಟೆಪ್ಸ್ಗಳೆಲ್ಲ ನನಗೆ ಇಲ್ಲಿ ಸಿಕ್ಕಿದೆ. ಆದ್ದರಿಂದ ನಾವು ಬೆಳೆಯುವುದಕ್ಕೆ ಅದು ಅನುಕೂಲ ಆಯಿತು.
ನಾಟಕ ಕಲಾವಿದನಾಗಿ ನಾನು ನನ್ನ ಶಾಲೆಯ ಮಕ್ಕಳಿಗೆ ನಾನು ಹೊರಗಿಂದ ನಾಟಕ ತರ್ತಿರ್ಲಿಲ್ಲ. ನಮ್ಮ ಸ್ಕೂಲ್ ಡೇ ಎಲ್ಲ ಆಗುವಾಗ ಬೇರೆಯವರ ನಾಟಕವನ್ನು ನಾನು ಮಾಡಿಸ್ಲಿಲ್ಲ. ಪ್ರತಿ ಸಾರಿ ನಮ್ಮ ಮಕ್ಕಳನ್ನು ನೋಡಿಕೊಂಡು ನಮ್ಮ ಮಕ್ಕಳಿಗೆ ಯಾವುದು ಸಾಧ್ಯ ಇದೆಯೋ ಅದನ್ನು 1 ಗಂಟೆ 1.5 ಗಂಟೆ ನಾಟಕವನ್ನು ಬರೆದು ನಿರ್ದೇಶನ ಮಾಡಿದ್ದು ಅದೆಲ್ಲ ನಾವು ಬೆಳೆಯುವುದಕ್ಕೆ ಇಲ್ಲಿ ಅವಕಾಶ ಆಗಿದೆ. ಯಾಕಂದ್ರೆ ಅದು ನಾವಿಲ್ಲಿ ಅದಕ್ಕೆ ಆ ಸಂದರ್ಭದಲ್ಲೆಲ್ಲ ನಾನು AKV ಬೇಂಡೇಲ್ ಅವರನ್ನು ನಾನು ನೆನಪಿಸ್ತೇನೆ. ಯಾಕಂದ್ರೆ ಒಂದು ರಂಗದ ನಡೆ ಏನೇನಿರ್ಬೋದು ಅದು ಶಿಸ್ತು. ಪಾಪ ಅವರು ಒಂದು ನಾಟಕವನ್ನು ಅಷ್ಟು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದವರು, ಅದನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅಂತೂ ಇವತ್ತು ನಡೆಯುತ್ತಿರುವಂತಹ ವಾಲಿಬಾಲ್ ಪಂದ್ಯಾಟ ಒಂದು ದೊಡ್ಡ ಪರಂಪರೆ ಇದೆ. ಇದಕ್ಕೆ ನಮ್ಮ ಸುದೀರ್ಘವಾಗಿ ನಡ್ಕೊಂಡು ಬಂದಂತಹ ನಮ್ಮ ಯುವಕ ಮಂಡಲದ ಈ ಒಂದು ಚಟುವಟಿಕೆಗಳಲ್ಲಿ ಒಂದು ಅವಿಭಾಜ್ಯ ಅಂಗ ವಾಲಿಬಾಲ್. ಆದ್ದರಿಂದ ಅದನ್ನು ಮುನ್ನಡೆಸಿಕೊಂಡು ಬರುತ್ತಿರುವಂತಹ ಈಗಿನ ತಂಡಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ಹಾಗೆ ನಮ್ಮ ಯುವಕ ಮಂಡಲ ಮತ್ತಷ್ಟು ಕಾಲ ಜೀವಂತವಾಗಿರುವುದಕ್ಕೆ, ಮತ್ತಷ್ಟು ಕಾಲ ಕ್ರಿಯಾಶೀಲವಾಗಿರುವುದಕ್ಕೆ ಈ ಒಂದು ಕಾರ್ಯಕ್ರಮ ಒಂದು ಪ್ರೇರಣೆ, ಒಂದು ಚೈತನ್ಯವನ್ನು ತುಂಬುವಂತಹ ಕಾರ್ಯಕ್ರಮ. ನಮ್ಮ ಯುವಕ ಮಂಡಲ ಮತ್ತಷ್ಟು ಚಿಗುರುಡಿತಾ ಇದೆ ಅಂತ ನನಗೆ ಆಗ್ತದೆ, ನನಗೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಸುಮಾರು 44 ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಯುವಕ ಮಂಡಲ ಹಲವು ಏಳು ಬೀಳುಗಳನ್ನು ಕಂಡಿದೆ. ಆದರೂ ಇವತ್ತು ಕೂಡ ಅದು ಜೀವಂತವಾಗಿ ಇನ್ನಷ್ಟು ಚಿಗುರೊಡಿತಾ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಗಸು ಅಂತ ಹೇಳಿದ ಹಾಗೆ ಇಲ್ಲಿ ಆಗ್ತಾ ಇದೆ. ಇನ್ನು ಮತ್ತಷ್ಟು ಚಿಗುರೊಡಿತಾ ಇದೆ. ಹೊಸ ಪ್ರತಿಭೆಗಳು, ಹೊಸ ಯುವಕರು ಇದರಲ್ಲಿ ಸೇರ್ತಾ ಇದ್ದಾರೆ. ಆದ್ದರಿಂದ ಇದು ಇನ್ನು ಮುಂದೆಯೂ ನಮ್ಮ ಯುವಕ ಮಂಡಲ ಚೆನ್ನಾಗಿ ಬೆಳೆಯುತ್ತಾ ಇದೆ. ಸರ್ವಧರ್ಮ ಸಮಭಾವದ ನಮ್ಮ ವೇದಿಕೆ, ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರ ಎಲ್ಲ ಇರುವಂತಹ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮದು ನಡೀತಾ ಇದೆ. ಅದೇ ರೀತಿ ಆದ್ದರಿಂದಲೇ ಇದು ಮುಂದೆ ಬಂದಿದೆ. ಆದ್ರೆ ನಾನು ನಮ್ಮ ಯುವಕರಿಗೆ ಒಂದು ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು GN ಆಳ್ವ ಅವರು ಒಂದು ಗ್ರಾಮೀಣ ಪ್ರದೇಶದ ಒಬ್ಬ ಕ್ರೀಡಾ ಪ್ರತಿಭೆ ರಾಷ್ಟ್ರೀಯ ಮಟ್ಟದ ಒಬ್ಬ ತರಬೇತಿದಾರಾಗಿ ಬದಲಾಗುವುದು ಈ ಕಾಲದಲ್ಲಿ ಸಾಧ್ಯ. ಆದರೆ ಆ ಕಾಲದಲ್ಲಿ ಅದನ್ನು ನಾವು ಯೋಚಿಸುವುದು ಅಸಾಧ್ಯ. ನಮ್ಮ ನರಿಂಗಾನ ಗ್ರಾಮದಲ್ಲಿ ಒಬ್ಬ ರಾಷ್ಟ್ರ ಮಟ್ಟದ ತರಬೇತಿದಾರ NIS ಮಾಡಿ ಕೋಚ್ ಆಗುವಂತಹ ಒಂದು ಸಂದರ್ಭ, ಅದನ್ನು ನಾವು ಯೋಚಿಸ್ಲಿಕ್ಕೂ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಆ ದಿವಸಗಳಲ್ಲಿ ಒಂದು ಶಿಕ್ಷಣವನ್ನು ಪಡೆಯುವುದೇ ಕಷ್ಟ ಆಗಿದ್ದ ಕಾಲದಲ್ಲಿ ಅವರು ಅಂತಹ ಒಂದು ಸಾಧನೆಯನ್ನು ಮಾಡುವುದಕ್ಕೆ ಅವರಿಗೆ ಸಾಧ್ಯವಾದದ್ದು ಅವರ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದು ಒಂದು ಕಾರಣ. ಬೆಂಜಮಿನ್ ರವರಂತಹ ಒಬ್ಬ ದೈಹಿಕ ನಿರ್ದೇಶಕರು ಅವರಿಗೆ ಸಿಕ್ಕಿದ್ದು ಇನ್ನೊಂದು ಕಾರಣ. ಹಾಗಾಗಿ ನಮ್ಮಲ್ಲಿ ಬಹಳಷ್ಟು ಕ್ರೀಡಾ ಪ್ರತಿಭೆಗಳಿದ್ದಾರೆ. ಅವರು ಶಿಕ್ಷಣದ ಜೊತೆಗೆ ಕ್ರೀಡೆಯನ್ನು ಮುಂದುವರಿಸಬೇಕು ಅಂತ ನಾನು ಒಂದು ಅಪೇಕ್ಷೆ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಾನು ಶಾಲೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, 10ನೇ ತರಗತಿ ನಾವು ಹೈಸ್ಕೂಲ್ ಆಗಿರೋದ್ರಿಂದ 10ನೇ ತರಗತಿವರೆಗೆ ಬಹಳ ಒಳ್ಳೆಯ ಕ್ರೀಡಾ ಪ್ರತಿಭೆ ಅಂತ ನಾವು ಗುರುತಿಸ್ತೇವೆ. ಆದ್ರೆ ಅವರು ಶಿಕ್ಷಣವನ್ನು ಮುಂದುವರಿಸುವುದರಲ್ಲಿ ಸೋಲ್ತಾರೆ, ಎಡವುತ್ತಾರೆ. ಕೊನೆಗಾಗುವಾಗ 10ನೇ ತರಗತಿವರೆಗೆ ಬರ್ತಾರೆ, ಆನಂತರ ಅವರು ಶಿಕ್ಷಣವನ್ನು ಮುಂದುವರಿಸುವುದಿಲ್ಲ. ಒಂದು ವೇಳೆ ಅವರು ಶಿಕ್ಷಣವನ್ನು ಮುಂದುವರಿಸಿದ್ರೆ ಅವರ ಕ್ರೀಡಾ ಬದುಕಿಗೆ ಒಂದು ಒಳ್ಳೆಯ ದಾರಿ ಆಗ್ತದೆ. ಕ್ರೀಡಾ ಬದುಕಿನಲ್ಲಿ ಅವರು ಮುಂದೆ ಸಾಗಬೇಕಂತಾದ್ರೆ ಅವರು ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅವರು ಇರಲೇಬೇಕು. ಉದಾಹರಣೆಗೆ ಈಗ ನಮ್ಮ ಆಳ್ವಾಸ್ ಮೂಡಬಿದ್ರೆ ಅವರು ಇಷ್ಟೊಂದು ಕ್ರೀಡಾಳುಗಳನ್ನು ಹುಟ್ಟಾಕ್ತಾ ಇದ್ದಾರೆ. ಯಾಕಂದ್ರೆ ಆ ಸಂಸ್ಥೆಗೆ ಹುಡುಕಿಕೊಂಡು ಬರ್ತಾರೆ ಕ್ರೀಡೆಯಲ್ಲಿ ಆಸಕ್ತಿ ಉಳ್ಳವರು. ಆದ್ದರಿಂದ ನಮ್ಮ ಕ್ರೀಡೆಯಲ್ಲಿ ಮುಂದೆ ಬರಬೇಕು ಎನ್ನುವಂತಹ ಅಪೇಕ್ಷೆ ಉಳ್ಳಂತಹ ಎಲ್ಲ ವಿದ್ಯಾರ್ಥಿಗಳು ಅವರು ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು, ಅವರಿಗೆ ಒಳ್ಳೆ ಕಾಲೇಜುಗಳು ಸಿಗಬೇಕು, ಒಳ್ಳೆಯ ಶಿಕ್ಷಣವನ್ನು ಪ್ರೋತ್ಸಾಹಿಸುವಂತಹ ಸಂಸ್ಥೆಗಳು ಸಿಗಬೇಕು, ಅಂತಲ್ಲಿಗೆ ಹೋಗಬೇಕು. ತಮ್ಮ ಕ್ರೀಡೆಗೆ ಅವರು ಕ್ರೀಡೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಹೋಗಬೇಕು. ಅದಕ್ಕೊಂದು ಒಳ್ಳೆ ಅವಕಾಶ ಸಿಗ್ತದೆ ಅಂತ ನಾನು ಮತ್ತೆ ಈಗಾಗಲೇ ನಾವು ನೋಡಿದ್ದೇವೆ. ಪ್ರತಿಷ್ಠಿತ ಸಂಸ್ಥೆಗಳು ಕ್ರೀಡಾಪಟುಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಸರ್ಕಾರಿ ಉದ್ಯೋಗಗಳಲ್ಲಿ ಕೂಡ ಮೀಸಲು ಇದೆ, ಬೇರೆ ಬೇರೆ ರೀತಿಯ ಪ್ರಶಸ್ತಿಗಳು ಸಿಗ್ತದೆ. ಆದ್ದರಿಂದ ನಮ್ಮೆಲ್ಲ ಕ್ರೀಡಾಪಟುಗಳು ಆಟದ ಜೊತೆಗೆ ಶಿಕ್ಷಣವನ್ನೂ ಮುಂದುವರಿಸಿಕೊಂಡು ನೀವು ನಿಮ್ಮ ದಾರಿಯನ್ನು ಕಾಣಬೇಕು, ಮುಂದುವರಿಸಬೇಕು ಅಂತ ನಾನು ಅಪೇಕ್ಷೆ ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ಯುವಕ ಮಂಡಲದ ಎಲ್ಲ ಸದಸ್ಯರು ಬಹಳ ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಊರಿನ ಎಲ್ಲರ ಪ್ರೋತ್ಸಾಹ ನಿತ್ಯ ನಿರಂತರವಾಗಿರಲಿ. ಮುಂದೆ ಕೂಡ ಈ ನಮ್ಮ ಯುವಕ ಮಂಡಲ ಕೇವಲ ವಾಲಿಬಾಲ್ ಮಾತ್ರ ಅಲ್ಲದೆ ನಾವು ಈ ಹಿಂದೆ ನಾವು ಮಾಡ್ತಿದ್ದಂತಹ ಎಲ್ಲ
ಜನಪರ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು. ನಾವು ಶ್ರಮದಾನಗಳನ್ನು ಮಾಡ್ತಾ ಇದ್ದೆವು, ವೈದ್ಯಕೀಯ ಶಿಬಿರಗಳನ್ನು ಮಾಡ್ತಾ ಇದ್ದೆವು, ಬಡ ಮಕ್ಕಳಿಗೆ ಪುಸ್ತಕ ಹಂಚುವ ಕೆಲಸ ಮಾಡ್ತಾ ಇದ್ದೆವು, ಹಾಗೆ ವೈದ್ಯಕೀಯ ಶಿಬಿರಗಳನ್ನು ನಡೆಸ್ತಾ ಇದ್ದೆವು. ಇಂಥ ಎಲ್ಲ ಜನೋಪಯೋಗಿ ಕಾರ್ಯಕ್ರಮಗಳ ಮೂಲಕ ಮತ್ತೆ ನಮ್ಮ ಯುವಕ ಮಂಡಲ ಬೆಳಗಿ ಬರಲಿ, ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಇಂದಿನ ಈ ಕ್ರೀಡಾಕೂಟದಲ್ಲಿ ಎಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ, ಯಾಕಂದ್ರೆ ನಮ್ಮ ಎದುರಾಳಿಗಳು ನಮ್ಮ ಪ್ರತಿಸ್ಪರ್ಧಿಗಳೇ ಹೊರತು ನಮ್ಮ ವೈರಿಗಳು ಅಲ್ಲ ಎನ್ನುವಂತಹ ಮನೋಭಾವನೆಯೊಂದಿಗೆ ಎಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಈ ಕಾರ್ಯಕ್ರಮವನ್ನು ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ನಮ್ಮ ಕ್ರೀಡಾಳುಗಳು ಆಡಬೇಕು. ಯಾಕಂದ್ರೆ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುವುದರಿಂದ ಅದನ್ನು ಒಪ್ಪಿಕೊಂಡು ಅದಕ್ಕೆ ಅವರ ತೀರ್ಪಿಗೆ ಚ್ಯುತಿ ಬಾರದ ರೀತಿಯಲ್ಲಿ ಉತ್ತಮವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಬೇಕು, ಆಟಗಳನ್ನು ನಡೆಸಬೇಕು ಎಂಬುದಾಗಿ ಕೇಳಿಕೊಳ್ತಾ, ಇಂತಹ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಂತಹ, ನಾನು ಇದೇ ಸಂಘದ ಸದಸ್ಯನಾಗಿದ್ದುಕೊಂಡು ನನಗೆ ಹಿರಿಯ ಸದಸ್ಯ ಅಂತ ಹೇಳಿದ್ದಾರೆ. ವಯಸ್ಸಿನಲ್ಲಿ ಈಗ ಹಿರಿತನ ಬಂದಿದೆ, ಹಾಗಾಗಿ ಒಪ್ಪಿಕೊಳ್ತೇನೆ. ಹಾಗೆ ನಾನು ಇಲ್ಲಿ ಅವಕಾಶ ಕೊಟ್ಟಂತ ತಮ್ಮೆಲ್ಲರನ್ನು ಮತ್ತೊಮ್ಮೆ ವಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಭಿನಂದನೆಗಳು. ಸಕ್ರಿಯ ಸದಸ್ಯರಾಗಿರುವಂತಹ ಲೋಕೇಶ್ ಸರ್ ಅಧ್ಯಕ್ಷೀಯ ಭಾಷಣದಲ್ಲಿ ಎಲ್ಲ ಮಾತನ್ನ ಮುಗಿಸಿದ್ದಾರೆ. ಅದರಲ್ಲಿ ಯಾವುದು ಸಂದೇಶ ಕೊಡಬೇಕು ಎಲ್ಲವನ್ನ. ಅಭಿನಂದನೆಗಳು ಸರ್ ನಿಮಗೆ. ಮುಂದಕ್ಕೆ ಇದೀಗ ವಂದನಾರ್ಪಣೆ ನಮ್ಮ ಯುವಕ ಮಂಡಲದ ಮಾಜಿ ಅಧ್ಯಕ್ಷರಾದಂತಹ ಚಂದ್ರಾಸೆಲ್ ಸರ್ಕುಡಿಲ್ ಅವರಿಂದ, ಆ ಬಳಿಕ ಕ್ರೀಡಾಂಗಣದಲ್ಲಿ ಉದ್ಘಾಟನೆ ನಡೆಯಲಿದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಇದೀಗ ಚಂದ್ರಾಸೆಲ್ ಸರ್ಕುಡಿಲ್ ಅವರಿಂದ ಸಭಾ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಇಂದಿನ ಈ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ನೆರವೇರಿಸಿದವರು ಶ್ರೀಯುತ ದಿನಕರ್ ಶೆಟ್ಟಿ, ACP ಮಂಗಳೂರು. ಇವರಿಗೆ ನಾನು ಯುವಕ ಮಂಡಲದ ಪರವಾಗಿ ಅನಂತ ಕೃತಜ್ಞತೆಯೊಂದಿಗೆ ಧನ್ಯವಾದವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಬಹಳಷ್ಟು ಅತಿಥಿಗಳು ನಿರ್ಗಮಿಸಿದ್ದಾರೆ, ಅವರನ್ನ ಕೂಡ ನೆನಪು ಮಾಡಿಕೊಳ್ಳುತ್ತಾ ಅವರಿಗೆ ಕೂಡ ಧನ್ಯವಾದ ಸಮರ್ಪಣೆ ಮಾಡಿಕೊಳ್ಳುತ್ತಾ, ಇಂದಿನ ಈ ವೇದಿಕೆಯಲ್ಲಿ ಹಿರಿಯರು, ನಮ್ಮ ಸಂಘದ ಮಾರ್ಗದರ್ಶಕರು ಹಾಗೂ ರಾಷ್ಟ್ರೀಯ ವಾಲಿಬಾಲ್ ತರಬೇತುದಾರರಾದಂತಹ ಶ್ರೀಯುತ GN ಆಳ್ವ ಇವರಿಗೆ ನಾನು ಯುವಕ ಮಂಡಲದ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರು ಇನ್ನೋರ್ವ ಅತಿಥಿ ಶ್ರೀಯುತ ತ್ಯಾಗಂ ಹರೆಕಳ, ಉಳ್ಳಾಳ ವಲಯ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು ಹೌದು, ಅವರಿಗೂ ಕೂಡ ನಾನು ಯುವಕ ಮಂಡಲದ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಣೆ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಯುವ ನಾಯಕ, ನರಿಂಗಾನ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಶ್ರೀಯುತ ನವಾಜ್, ಇವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಹಿರಿಯರು ಶ್ರೀಯುತ ರೋಮ್ರಿಕ್ ಡಿಸೋಜಾ ಬೋಳ, ಇವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತಾ, ಅದೇ ರೀತಿ ಇಂದಿನ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಂತ ಶ್ರೀಯುತ ಲೋಕೇಶ್ ಸರ್ಕುಳಲ್ಲಿ ಇವರಿಗೂ ಕೂಡ ನಾನು ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಯುವಕ ಮಂಡಲದ ಅಧ್ಯಕ್ಷರಾದಂತಹ ಶ್ರೀಯುತ ಜಗದೀಶ್ ನಾಯಕ್ ನೀರೊಳಿಕೆ, ಇವರಿಗೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ಳುತ್ತಾ, ಇಂದಿನ ಈ ಒಂದು ಕ್ರೀಡಾಕೂಟಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ನಮ್ಮ ಸಂಘದ ಸದಸ್ಯರನ್ನ, ದಾನಿಗಳನ್ನ ಹಾಗೂ ಪ್ರಾಯೋಜಕರನ್ನ ಹಾಗೂ ಜಾಹೀರಾತನ್ನು ಕೊಟ್ಟು ಸಹಕರಿಸಿದಂತ ಎಲ್ಲರನ್ನ ಮಗದೊಮ್ಮೆ ನಾನು ನೆನಪು ಮಾಡಿಕೊಳ್ಳುತ್ತಾ ಅವರಿಗೂ ಕೂಡ ಧನ್ಯವಾದವನ್ನ ಸಮರ್ಪಣೆಯನ್ನ ಮಾಡಿಕೊಳ್ಳುತ್ತಾ, ಅಧ್ಯಕ್ಷರ ಅನುಮತಿಯ ಮೇರೆಗೆ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಬೇಕು ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾವುದೇ ವಿಘ್ನ ವಿನಾಶಕ ನಮ್ಮೊಂದಿಗೆ ದೂರವಾಗಲಿ ಎಂಬುದನ್ನು ನೆನಪಿಸುತ್ತಾ, ಸುಂದರವಾದ ಬಂಧನದಿಂದ ವಾಲಿಬಾಲ್ ಚೆಂಡನ್ನು ಮುಕ್ತಗೊಳಿಸುವ ಮೂಲಕವಾಗಿ ಈ ಒಂದು ಅದ್ದೂರಿಯ ವಾಲಿಬಾಲ್ ಪಂದ್ಯಕೂಟದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ. ಸುಂದರವಾದ ವಾಲಿಬಾಲ್ನ ರಸರಾತ್ರಿ ಆಟಕ್ಕೂ ಕೊರತೆ ಇಲ್ಲ, ನಮ್ಮೂರಿನಲ್ಲಿ ಊಟಕ್ಕೂ ಕೊರತೆ ಇಲ್ಲ, ಚಪ್ಪಾಳೆಗೆ ಕೊರತೆ ಉಂಟು. ದಯವಿಟ್ಟು ಪ್ರೇಕ್ಷಕರು ಎಲ್ಲ ಆಟಗಾರರಿಗೆ ಹಾಗೂ ಉದ್ಘಾಟಕರಿಗೆ ಚಪ್ಪಾಳೆಯನ್ನು ಕೊಟ್ಟು ಸ್ವಾಗತಿಸೋಣ, ಅಭಿನಂದಿಸೋಣ. ತರಬೇತುದಾರರು ನಮ್ಮೊಂದಿಗಿದ್ದಾರೆ. ಭಾರತ ರಾಷ್ಟ್ರೀಯ ತೆಂಗಿನಕಾಯಿ ಒಡೆಯುವುದರ ಮೂಲಕವಾಗಿ ನಮ್ಮೊಂದಿಗೆ ಉದ್ಘಾಟನೆ ಕಾರ್ಯಕ್ರಮ. ಹಲೋ, ದಯವಿಟ್ಟು ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಈ ಒಂದು ಪಂದ್ಯಾಟವನ್ನ ಪ್ರಾರಂಭಿಸಲಿದ್ದೇವೆ. ಯಾರಾದರೂ ಬಂದಂತಹ ತಂಡಗಳು ಹೆಸರನ್ನ ನೋಂದಾಯಿಸದಿದ್ರೆ ದಯವಿಟ್ಟು ಆದಷ್ಟು ಬೇಗ ಹೆಸರನ್ನ ನೋಂದಾಯಿಸಿ. ಇನ್ನು ಕೆಲವು ಕ್ಷಣಗಳಲ್ಲಿ ನಾವು ಈ ಒಂದು ಪಂದ್ಯಾಟವನ್ನ ಪ್ರಾರಂಭಿಸಲಿದ್ದೇವೆ. ಪ್ರಥಮ ಇನ್ನೇನು ಕ್ರೀಡಾಂಗಣ ಉದ್ಘಾಟನೆಗೊಂಡು
ಈಗ ಪ್ರದರ್ಶನ ಪಂದ್ಯವನ್ನ ಯುವಕ ಮಂಡಲದ 2 ತಂಡಗಳು ಆಡ್ಲಿಕ್ಕಿದ್ದಾವೆ. ದಯವಿಟ್ಟು ಯಾರಾದರೂ ಹೆಸರನ್ನ ನೋಂದಾಯಿಸಿ ನಮ್ಮೊಂದಿಗೆ ಸಹಕರಿಸಿ. ಈಗಾಗಲೇ ಸುಮಾರು ತಂಡಗಳು ಹೆಸರನ್ನ ನೋಂದಾಯಿಸಿವೆ. ಇನ್ನು ನೋಂದಾಯಿಸಿದ ತಂಡಗಳ ಪಿಕ್ಚರ್ಸ್ ಅನ್ನು ತೆಗೆಲಿಕ್ಕಿದ್ದೇವೆ. ದಯವಿಟ್ಟು ಯಾರಾದರೂ ಬಾಕಿ ಇದ್ರೆ ಆದಷ್ಟು ಬೇಗ ಹೆಸರನ್ನ ನೋಂದಾಯಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈಗಾಗಲೇ 16 ತಂಡಗಳು ಹೆಸರು ನೋಂದಾಯಿಸಿಕೊಂಡಿವೆ. ಹುಟ್ಟಿದರೆ ಕರ್ನಾಟಕದಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕರ್ನಾಟಕದ ಮಣ್ಣನ್ನು ಮೆಟ್ಟಬೇಕು ಎಂದು ನಾಮಾಂಕಿತದೊಂದಿಗೆ ನಮ್ಮ ಆಡಿದರೆ ಯುವಕ ಮಂಡಲ ಕ್ರೀಡಾಂಗಣದಲ್ಲಿ ಆಡಬೇಕು, ಎತ್ತಿದರೆ ಯುವಕ ಮಂಡಲ ಟ್ರೋಫಿಯನ್ನು ಎತ್ತಬೇಕು ಎಂದು ಆಶೆ ಆಕಾಂಕ್ಷೆಯನ್ನು ಹೊತ್ತು ಬಂದಂತ ವಾಲಿಬಾಲ್ ಅಭಿಮಾನಿಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬಿಎಫ್ಸಿ ಬೀರಿ, ಟೀಮ್ ಕೇರಳ, ವಿಕಿ ಫ್ರೆಂಡ್ಸ್ ಪಂಡಿತ್ ಹೌಸ್, ಎ ಮತ್ತು ಬಿ, ಯುವಕ ಮಂಡಲ ಯುವಕ ಸಂಘ ಬಾಡಾಜೆ, ಇಲ್ಲವಾದರೆ ಒಂದು ತಂಡವನ್ನು ಕೈ ಬಿಡಲಾಗುವುದು. ಅದೇ ರೀತಿ ಹೆಸರು ನೋಂದಾಯಿಸಿದ ತಂಡದ ವ್ಯವಸ್ಥಾಪಕರು ಅಥವಾ ಟೀಮ್ ಮ್ಯಾನೇಜರ್ ಗ್ರೌಂಡ್ ಫೀಸ್ ಅನ್ನು ಕೊಟ್ಟು ಸಹಕರಿಸಬೇಕು. ಕೇವಲ 5 ನಿಮಿಷಗಳ ಕಾಲಾವಕಾಶ ಮಾತ್ರ ಗ್ರೌಂಡ್ ಫೀಸ್ ನೀಡಲು. ತಡವಾಗಿ ಬಂದರೆ ನಮ್ಮ ತಂಡವನ್ನು ನಾವು ಪರಿಗಣಿಸಲಾಗುವುದಿಲ್ಲ. ದಯವಿಟ್ಟುಗಳನ್ನು ಮಾತ್ರ ನಾವು ತಲುಪು ಮಟ್ಟಿಗೆ ಸೇರಿಸಲಾಗುತ್ತದೆ. ಇಲ್ಲವಾದರೆ ತಂಡವನ್ನು ಕೈ ಬಿಡಲಾಗುವುದು. ನಾಳೆಗೆ ಬೇಕಾಗ್ತದೆ, ಈಗಲ್ಲ. ಮುಂದಕ್ಕೆ ನೇರವಾಗಿ ಇದೀಗ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಹಾಗೆ ದೀಪಕ್ ಹಾಗೂ ಸಂದೀಪ್ ಈ 3 ಜನ ಇಲ್ಲಿಗೆ ಬಂದಿದ್ದಾರೆ. ಇವರಿಗೆ ಯುವಕ ಮಂಡಲದ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಕ್ರೀಡಾಪಟುಗಳಿಗೆ ಸೂಚನೆ ಆಗಲೇ ಹೇಳಿದಾಗೆ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಬೇಕು, ಶಿಸ್ತನ್ನು ಕಾಪಾಡಿ ಪಂದ್ಯಾಟ ಚೆನ್ನಾಗಿ ನಡೆಯುವುದಕ್ಕೆ ಸಹಕಾರ ಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಪಂದ್ಯಾಟ ಸುಗಮವಾಗಿ ಸಾಗಲಿ ಎಂಬುದಾಗಿ ಹಾರೈಸಿ ಮಾತನ್ನು ಮುಗಿಸ್ತೇನೆ. ತಮ್ಮ ಕಾರ್ಯಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ, ಅಭಿನಂದನೆಗಳು. ಅದೇ ರೀತಿ ತಾವು ಸತೀಶ್ ರವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತೇವೆ. ಮಾತಿನ ಮೂಲ ನಮ್ಮೂರಿನ ವಿಭಿನ್ನ ರೀತಿಯಲ್ಲಿ MC ಮಾಡಬಲ್ಲಂತ ಸತೀಶ್ ರವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಎ ಮತ್ತು ಬಿ ಕೊಟ್ಟಂತ ಎಲ್ಲ ತಂಡದ ಸದಸ್ಯರಿಗೆ ವಿನಂತಿ ಮಾಡುತ್ತಿದ್ದೇವೆ. ಟ್ರೋಫಿ ಚಾಂಪಿಯನ್ ತಂಡಕ್ಕೆ 4,000